ಹರೇ ಕೃಷ್ಣ. ಸಾರಿ. ಥ್ಯಾಂಕ್ ಯು ಮಾತಾಜಿ. ಓಕೆ, ಎಲ್ಲ ಭಕ್ತರ ಆಶೀರ್ವಾದದಿಂದ ಗುರುಗಳ ಕೃಪೆಯಿಂದ ನಾವು ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಇಂದಿನ ಕ್ಲಾಸಿನಲ್ಲಿ ನಾವು ಏನೆಲ್ಲ ಕಲ್ತೀವಿ ಮತ್ತೆ ಮನವರಿಕೆ ಮಾಡ್ಕೊಂಡ್ವಿ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಹೇಳಲು ನಾನು ಇಚ್ಛೆ ಪಡ್ತೇನೆ. ಹೇಗೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ, ಅವರ ಅನುಯಾಯಿಗಳ ಕೃಪೆಯಿಂದ ನಮ್ಗೆ ಈ ಗೋಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಮಾತನಾಡಲು ನಮ್ಗೆ ಸಾಧ್ಯವಾಗ್ತದೆ. ಇದನ್ನ ನಾವು ಏನ್ ಹೇಳ್ತೀವಿ, ಭಕ್ತಿ ರಸಾಮೃತ ಸಿಂಧುವನ ಭಾವ ತರಂಗ ಅಂತ ಸಹ ಹೇಳ್ಬೋದು ಅಲ್ವಾ. ಅದೇ ರೀತಿ ಈ ಪುಸ್ತಕದ ಬಗ್ಗೆ ಸ್ವಲ್ಪ ಏನ್ ನಾವು ಕಲ್ತಿ ಲಾಸ್ಟ್ ವೀಕ್ ಅಲ್ಲಿ ಅಂತಂದ್ರೆ, ನಾವು ಶ್ರೀಲ ಪ್ರಭುಪಾದರು ಈ ಪುಸ್ತಕವನ್ನ ಲಾ ಬುಕ್ ಆಫ್ ಇಸ್ಕಾನ್ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಭಕ್ತಿಯೋಗದ ಸಂಪೂರ್ಣ ವಿಷಯಗಳನ್ನ ವೈಜ್ಞಾನಿಕವಾಗಿ ವಿವರಿಸ್ತದೆ ಈ ಪುಸ್ತಕದಲ್ಲಿ. ಹೇಗೆ ಒಬ್ಬ ಲಾಯರ್ ಹೇಗೆ ಅವನು ಆ ಪುಸ್ತಕವನ್ನ ಅವನು ಸ್ಟಡಿ ಮಾಡಿ ಅವನು ಜಡ್ಜ್ ಮುಂದೆ ಪ್ರಸ್ತುತ ಪಡಿಸ್ಬೇಕಂದ್ರೆ ಆ ಎಲ್ಲಾ ಸೆಕ್ಷನ್ ಗಳನ್ನ ಲಾಯರ್ ಮನವರಿಕೆ ಮಾಡ್ಕೊಂಡಿರ್ಬೇಕಲ್ವಾ ಎಲ್ಲಾ ಪುಸ್ತಕದಿಂದ. ಅದೇ ರೀತಿ ನಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಏನಿದೆ, ಅದು ನಮ್ಮ ಭಕ್ತಿಗೆ ಏನ್ ಅನುಕೂಲ ಆಗ್ತದೆ ಅನ್ನೋದನ್ನ ನಮಗೆ ಅಲ್ಲಿ ಪ್ರಸ್ತುತ ಪಡಿಸ್ತಾರೆ ಅನ್ನೋದನ್ನ ನಾವು ಕಲ್ತ್ವಿ ಅಲ್ವಾ. ಅದೇ ರೀತಿ ಹೇಗೆ ನಾವು ಶಿಲ ಪ್ರಭುಪಾದರು ಯಾಕೆ ಈ ಪುಸ್ತಕವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಯಾಕೆ ಅಂತಂದ್ರೆ, ಈಗ ಇನ್ಸಿಡೆಂಟ್ ನಿಮಗೆ ನೆನಪಿರ್ಬೋದಲ್ವಾ, ಅವರು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿರ್ತಾರೆ ಶಿಷ್ಯರು. ಆಗ ಅಲ್ಲಿ ಒಂದು ಇನ್ಸಿಡೆಂಟ್ ಆಗ್ತದೆ. ಅಲ್ಲಿ ಬಂದು ಅವರು ಭಗವಂತನ ಬಗ್ಗೆ ರೂಪ ಇಲ್ಲ ಹಾಗೆ ಹೇಳ್ತಾರೆ. ಈಗ ನೀವು ನೋಡಿರ್ಬೋದು, ನಿರಾಕಾರವಾದಿಗಳು, ಮಾಯಾವಾದಿಗಳು ಹಾಗೆ ಭಗವಂತನನ್ನ ಅವರು ನಿರ್ಗುಣ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ರೂಪ ಇಲ್ಲ ಹಾಗೆಲ್ಲ ಹೇಳ್ತಾರೆ. ಅದನ್ನ ಹೋಗಲಾಡಿಸಲು ನಮ್ಮ ಪ್ರಭುಪಾದವರು ಒಂದು ಉತ್ತಮವಾದ ಉದ್ದೇಶ ಇಟ್ಟುಕೊಂಡು, ಮುಂದೆ ನನ್ನ ಶಿಷ್ಯರು ಯಾವುದೇ ರೀತಿ ಧೃತಿಗೆಡ್ಬಾರ್ದು, ಬೇರೆಯವ್ರು ನಮ್ಗೆ ಭಗವಂತನ ಬಗ್ಗೆ ಹೇಳಿದಾಗ ನಾವು ದೃಢವಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಶಿಲ ಪ್ರಭುಪಾದವರು ಮುಂದಾಲೋಚನೆಯನ್ನ ಮಾಡ್ತಾ ನಮ್ಮ ಭಕ್ತಿ ರಸಾಮೃತ ಸಿಂಧುವನ್ನ ನಮ್ಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಕಲ್ತ್ವಿ ಅಲ್ವಾ. ನಾವ್ ಯಾವಾಗ ಭಕ್ತಿ ರಸವನ್ನ ನಾವ್ ಯಾವಾಗ ತಗೊಳ್ಬೇಕು, ಯಾವಾಗ ಸವಿಬೇಕು ಅಲ್ವಾ. ಮತ್ತೆ ಆ ಸವಿದು ಶೂನ್ಯವಾದಿಗಳು ಅಥವಾ ನಿರಾಕಾರವಾದಿಗಳು ಏನೇ ಆರ್ಗ್ಯುಮೆಂಟ್ ಮಾಡಿದ್ರು ಸಹ ನಾವು ಯಾವ ಧೃತಗೆಡದೆ ನಾವು ಉತ್ತರವನ್ನ ಕೊಡ್ಬೋದು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡು ಭಕ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೆಳಕ್ಕೆ ಬೀಳದೆ ನಾವು ಮುಂದಕ್ಕೆ ನಾವು ಹೋಗ್ಬೋದು ಅನ್ನೋದನ್ನ ಪ್ರಭುಪಾದವರು ಇದರಲ್ಲಿ ನಮ್ಗೆ ತಿಳಿಸ್ತಾರೆ. ಅದೇ ರೀತಿ ಜಡಾನಂದ ಮತ್ತು ಬ್ರಹ್ಮಾನಂದ ನಂತರ ನಾವು ಪ್ರೇಮಾನಂದದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳ್ಕೊಂಡ್ವಿ. ಇದು ಜಡಾನಂದ ಕೇವಲ ಏನು, ಅದು ನಮ್ಮ ಭೌತಿಕ ವಸ್ತುಗಳ ಬಗ್ಗೆ ಮಾತ್ರ ನಮ್ಗೆ ಆನಂದವನ್ನ ಕೊಡ್ತದೆ. ಅಂದ್ರೆ ಡ್ರಾಪ್ ಆಫ್ ವಾಟರ್, ಒಂದು ಸಮುದ್ರ ಇರ್ತದೆ, ಅದರಲ್ಲಿ ಹನಿ ಮಾತ್ರ ಈ ಇದು. ಅದೇ ರೀತಿ ಬ್ರಹ್ಮಾನಂದ ಅದಕ್ಕಿಂತ ಸ್ವಲ್ಪ ಡ್ರಾಪ್ ಆಫ್ ವಾಟರ್, ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನಾವು ಅದನ್ನ ನೋಡ್ಬೋದು ಅಲ್ವಾ. ಬ್ರಹ್ಮಾನಂದ ಜನ್ಮ ಮೃತ್ಯು ಜರಾದಿಂದ ಹೊರಗೆ ಸ್ವಲ್ಪ ಬಿಡ್ತದೆ ನಮ್ಮನ್ನ. ಆದ್ರೆ ಈ ನಮ್ಮ ಪ್ರೇಮಾನಂದ ಏನ್ ಮಾಡ್ತದೆ, ಅದು ಸಮುದ್ರ ಇದ್ದಾಗೆ ಅಲ್ಲ. ಪ್ರೇಮಾನಂದ ಪ್ರಭುಪಾದರು ಹೇಳ್ತಾರೆ, ಅದು ಪ್ರೇಮಾನಂದ ಏಕೆಂದ್ರೆ ಅದು ಸಮುದ್ರದಷ್ಟು ಆನಂದ ಸಿಗ್ತದೆ ನಮಗೆ. ಅಂದ್ರೆ ಅದು ಪ್ರೇಮಾನಂದ ಮುಗಿಯದಂತಹ ಆನಂದ. ಯಾವ್ದದು? ಭಗವಂತನ ಆನಂದ. ಭಗವಂತನ ಬಗ್ಗೆ ನಾವು ಯಾವಾಗ ಕಂಪ್ಲೀಟ್ ನಾವು ಭಗವಂತನನ್ನ ನಂಬಿ ಭಗವಂತನಿಗೆ ನಾವು ಶರಣಾಗ್ತೇವೆ, ಆಗ ಆ ಆನಂದ ನಮ್ಮಲ್ಲೇ ನಮ್ಗೆ ಬರ್ತದೆ ಅಂತ ನಮ್ಗೆ ಪ್ರಭುಪಾದವರು ಹೇಳ್ತಾರೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು, ಶೀಲಪ್ರಭು ಮತ್ತೆ ಗೋಸ್ವಾಮಿಯವರು ಅವರು ಎಲ್ಲಿ ಹೇಳ್ತಾರೆ ಇದನ್ನ ನಮ್ಗೆ ಗೊತ್ತಾ? ಯಾರಿಗಾದ್ರೂ ಹೇಳ್ತೀರಾ? ಅಂದ್ರೆ ಭಕ್ತಿ ರಸಾಮೃತ ಸಿಂಧುವನ್ನ ಎಲ್ಲಿ ಹೇಳ್ತಾರೆ ಅದನ್ನ ನೀವು ಓದಿದ್ರ? ನಮ್ಮ ಪುಸ್ತಕದಲ್ಲಿದೆ. ಹೇಳ್ತೀರಾ ಯಾರಿಗಾದ್ರೆ ಗೊತ್ತಂತ? ಲಾಸ್ಟ್ ಕ್ಲಾಸ್ ಅಲ್ಲಿ ಪಟ್ ಹೇಳಿದ್ರೆ ನಾವು ಹೋಗ್ಬೋದು. ಎಸ್, ಅದಕ್ಕೆ ಇನ್ನೊಂದು ಹೆಸರು ದಶ ಅಶ್ವಮೇಧ್ ಘಾಟ್. ನಮ್ಮ ಪ್ರಯಾಗ ದಶ ಅಶ್ವಮೇಧ್ ಘಾಟ್ ಅಂತಾನು ಕೂಡ ಹೇಳ್ತೇವೆ. ಅಲ್ಲಿ ಎಲ್ಲಿ ಅಂದ್ರೆ 10 ದಿನಗಳ ಕಾಲ ಈ ವಿಜ್ಞಾನವನ್ನ ಹೇಳ್ಕೊಡ್ತಾರೆ. ಯಾರಿಗೆ? ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಯವರಿಗೆ 10 ದಿನಗಳ ಕಾಲ ದಶ ಅಶ್ವಮೇಧ್ ಘಾಟ್ ಅಲ್ಲಿ ಈ ವಿಜ್ಞಾನವನ್ನ ಹೇಳ್ಕೊಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ರೂಪ ಗೋಸ್ವಾಮಿಯವರಿಗೆ ಹೇಳ್ತಾರೆ. ಅವರು ಇದನ್ನ ನೀನು ಸರಿಯಾಗಿ ಅರ್ಥ ಮಾಡಿಕೊಂಡು, ಯಾರಿಗೆ ಹೇಳ್ತಾರೆ ಅಂದ್ರೆ ರೂಪ ಗೋಸ್ವಾಮಿಯವರಿಗೆ, ಮೊದಲು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಜನಸಾಮಾನ್ಯರಿಗೆ ಪ್ರಸ್ತುತ ಪಡಿಸಬೇಕು ಅಂತ ಅವರು ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇದು ಅಲ್ವಾ. ಯಾಕಂದ್ರೆ ಈ ಭಕ್ತಿ ರಸಾಮೃತ ಸ್ವಯಂ ಭಗವಾನ್
ಹೇಳ್ತಿದ್ದಾರೆ. ಚೈತನ್ಯ ಮಹಾಪ್ರಭು ಯಾರು? ನಮ್ಗೆ ಸ್ವಯಂ ಭಗವಾನ್ ಅಲ್ವಾ? ಅವರು ಯೋಚಿಸಿ ಎಲ್ಲವನ್ನ ಆ ಥಿಂಕ್ ಮಾಡಿ ಮುಂದಿನ ಪೀಳಿಗೆ ಹೇಗಿರ್ತದೆ, ಅವರಿಗೆ ಏನ್ ಬೇಕು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಆಲೋಚನೆ ಮಾಡ್ಬಿಟ್ಟು ರೂಪಿಗೆ ಹೇಳ್ತಾರೆ. ಏನಂದ್ರೆ ನೀನು ಅದ್ ಮಾಡಿಕೊಂಡು, ನಾವು ಏನೇ ಹೇಳ್ಬೇಕಂದ್ರು ನಾವ್ ಸ್ವಲ್ಪ ಅರ್ಥ ಮಾಡ್ಕೊಂಡು ನಂತರ ಬೇರೆಯವ್ರಿಗೆ ಹೇಳ್ಬೇಕು ಅಲ್ವಾ? ಅದು ಮೇನ್ ಆಗ್ತದೆ. ಅಂದ್ರೆ ಗೊತ್ತಿಲ್ಲದೆಲ್ಲ ಸ್ಮರಣೆ ಅಂದ್ರೆ ಆದ್ರೂ ಭಗವಂತನ ಮೇಲೆ ಪ್ರೀತಿಸ್ತಾರೆ. ಹಾಗೆ ಏನ್ ಹೇಳ್ತಿದಾರೆ ಅಂದ್ರೆ ಸರಿಯಾಗಿ ಕೊಂಡು ಜನಸಾಮಾನ್ಯರಿಗೆ ಪ್ರಸ್ತುತ ಪಡಿಸ್ಬೇಕು ಅಂತ ಅವರು ಹೇಳ್ತಾರೆ. ಅದೇ ತರ ಶ್ರೀಲ ಗೋಸ್ವಾಮಿ ಅವರು ಈ ಶ್ಲೋಕವನ್ನ ಇದನ್ನೆಲ್ಲ ಅವರು ವಿಶ್ಲೇಷಣೆ ಮಾಡಿ ತುಂಬಾ ಸ್ಟಡಿ ಮಾಡಿ ಚೈತನ್ಯ ಮಹಾಪ್ರಭುಗಳಿಗೆ ತೋರಿಸ್ತಾರೆ. ಅಂದ್ರೆ ಮೊದಲು ಅವ್ರು ಹೇಳಿದ ಪ್ರಕಾರ ಅವರು ಎಲ್ಲವನ್ನ ಬರೀತಾರೆ. ಭಕ್ತಿ ರಸಾಮೃತ ಅಷ್ಟೇ ಇದೆ, ಬಟ್ ಇದರಲ್ಲಿ ಶ್ಲೋಕ ವಿಶ್ಲೇಷಣೆ ಇಲ್ಲ ನಮಗೆ. ಆದ್ರೆ ಒಂದು ಮಧ್ಯದಲ್ಲಿ ಅದನ್ನ ಅವ್ರು ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳಿದ ಪ್ರಕಾರ ಅವರು ಅಲ್ಲಿ ಬರೀತಾರೆ. ಬರೆದು ನಂತರ ಅವರಿಗೆ ತೋರಿಸ್ತಾರೆ ಸರಿ ಇದೆಯಾ ಇಲ್ಲವಾ ಅಂತ. ಅಲ್ಲಿ ರಾಮಾನಂದ ರಾಯರು ಆಚಾರ್ಯರು ಅವರು ಅದನ್ನ ರಮಾನಂದರು ಆ ಶ್ಲೋಕ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಆಗ ರಮಾನಂದ ರಾಯರಿಗೆ ಹೇಳ್ತಾರೆ ಅದೇ ಯಾರಿಗೆ ರಮಾನಂದ ರಾಯರಿಗೆ ಅವರಿಗೆ ರಸಾಚಾರಿ ಅಂತ ಇರ್ತದೆ. ಅವರು ಕೂಡ ತುಂಬಾ ಭಗವಂತನ ಅಂದ್ರೆ ರಚನೆಯನ್ನ ಮಾಡಿದ್ದಾರೆ ಮತ್ತೆ ಬರೆದಿದ್ದಾರೆ ಕೂಡ. ಅದಕ್ಕೆ ಅವರಿಗೂ ರಾಯರಿಗೆ ರಸಾಚಾರಿ ಅಂತ ಹೇಳ್ತಾರೆ. ಯಾರಿಗೆ? ರಮಾನಂದ ರೂಪ ಗೋಸ್ವಾಮಿ ಅವರಿಗೆ ಕೊಡ್ತಾರೆ. ಏನಂತ? ರಸಾಚಾರ್ಯ ಅಂತ. ಯಾಕಂದ್ರೆ ಆ ರೀತಿ ಪ್ರಸ್ತುತ ಪಡಿಸವರು ಯಾರು? ರೂಪ ಗೋಸ್ವಾಮಿ ಅವರು. ನಂತರ ಇದೆಲ್ಲ ಆಗ್ತದೆ. ಅವರಿಗೆ ಸಾರ್ವಭೌಮ ಭಟ್ಟಾಚಾರ್ಯ ಮತ್ತೆ ಅಲ್ಲಿ ಹರಿದಾಸ್ ಠಾಕೂರ್ ಸ್ವತಃ ಚೈತನ್ಯ ಮಹಾಪ್ರಭುಗಳು ಎಲ್ಲರೂ ಇರ್ತಾರೆ ಅಲ್ಲಿ. ಯಾವ ಗೊತ್ತಾಗ್ತದೆ ಯಾಕಂದ್ರೆ ಎಲ್ಲ ಅಂದ್ರೆ ನಾವು ತುಂಬಾ ಏನ್ ಬೇಕು ತುಂಬಾ ನಮಗೇನೋ ಬೇಕು, ಆದ್ರೆ ತಾಯಿ ನಮ್ಮ ಹಸುವನ್ನ ಕುರಿತು ತುಂಬಾ ಮಾಡಿಕೊಡ್ತಾರೆ ಅಲ್ವಾ? ಅದೇ ರೀತಿ ನಮಗೆ ಏನ್ ಬೇಕು ಅನ್ನೋದನ್ನ ಎಲ್ಲಾ ಆಚಾರ್ಯರು ನೋಡ್ರಿ, ಚೈತನ್ಯ ಮಹಾಪ್ರಭುಗಳು ಸ್ವಯಂ, ನಂತರ ಅಲ್ಲೇ ರಮಾನುಜಾಚಾರ್ಯ, ನಂತರ ಸಾರ್ವಭೌಮ ಭಟ್ಟಾಚಾರ್ಯ, ಹರಿದಾಸ್ ಠಾಕೂರ್ ಎಲ್ಲರೂ ಅಲ್ಲಿ ಇದ್ದಾರೆ. ಅದಕ್ಕೆ ನಾವು ಏನ್ ತಿಳ್ಬೇಕಂದ್ರೆ ಎಷ್ಟು ಮಹತ್ವಪೂರ್ಣವಾದ ಪುಸ್ತಕ. ನಾವು ಕೂಡ ಅಂದ್ರೆ ನಾವು ಇದನ್ನ ಖಂಡಿತ ಹೇಳಲಿಕ್ಕೆ ಅರ್ಹಳಲ್ಲ, ನನಗೆ ಖಂಡಿತ ಬರಲ್ಲ. ಯಾಕಂದ್ರೆ ಇದು ಸತ್ಯ. ಸುಮ್ಮನೆ ಈಗ ನಾವು ಹೇಳ್ಬೋದು ಓ ನಂಗೆ ಬರಲ್ಲ, ಆದ್ರೆ ಇದು ಸತ್ಯ ಸತ್ಯ ಸತ್ಯ. ಯಾಕಂದ್ರೆ ಭಗವಂತನ ಬಗ್ಗೆ ಹೇಳಕ್ಕೆ ನಾವ್ ಯಾರು ಅಂದ್ರೆ ನಾನು ಸಾರಿ ಅಂದ್ರೆ ನಾವು ಯಾವತ್ತೂ ಅಲ್ಲ. ಯಾಕಂದ್ರೆ ಭಗವಂತ ಭಗವಂತನೇ, ಮತ್ತೆ ಅವರ ಅನುಚರರು ಸಹ ಹಾಗೆ. ಅಂದ್ರೆ ಇಲ್ಲಿ ಏನಿದೆ ಅದನ್ನ ಒಂದು ಪ್ರಯತ್ನ ಮಾಡಿ ಹೇಳಕ್ಕೆ ಇಚ್ಛೆ ಪಡ್ತೇವೆ, ಬಿಟ್ರೆ ಯಾವುದೇ ರೀತಿಯಲ್ಲಿ ಭಗವಂತನ ಬಗ್ಗೆ ಹೇಳಕ್ಕೆ ನಾವು ಅರ್ಹರಲ್ಲ ಅಂತಾನೂ ಕೂಡ ನಾವು ಇಲ್ಲಿ ತಿಳಿಬಹುದು. ಅದಕ್ಕೆ ನಮಗೆ ಎಲ್ಲಾ ನಮ್ಮ ಆಚಾರ್ಯರು ಕೊಟ್ಟಂತಹ ಪುಸ್ತಕ ಮತ್ತೆ ನಮ್ಮ ಪ್ರಭುಪಾದವರು ಅದನ್ನ ನಮಗೆ ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಅದರಿಂದ ಮತ್ತೆ ನಮಗೆ ಕನ್ನಡಕ್ಕೆ ಇಲ್ಲಿ ತರ್ಜುಮೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ ಭಾಗ್ಯಶಾಲಿಗಳಂತ ಇಲ್ಲಿ ನೋಡ್ಬೋದು. ಏನು ಅಂತಂದ್ರೆ ಈ ಮಹಾಪ್ರಭುಗಳಿಂದ ಜ್ಞಾನ ಅಂದ್ರೆ ನೇರವಾಗಿ ಬಂದ ಜ್ಞಾನ, ಇದು ಭಗವಂತನಿಂದ ಅಲ್ವಾ? ರೂಪ ಗೋಸ್ವಾಮಿ ಅವರಿಗೆ ಇದು ಸಿಕ್ಕಿತು ಅಲ್ವಾ? ಹಾಗೆ ಭಗವಂತನೇ ಕೊಟ್ಟಿದ್ದು ಯಾರು? ಚೈತನ್ಯ ಮಹಾಪ್ರಭುಗಳು. ಅದೇ ರೀತಿ ನಮ್ಮೆಲ್ಲರಿಗೆ ಸಿಕ್ಕಿದೆ. ಅದಕ್ಕೆ ನಮಗೆ ಏನ್ ಹೇಳ್ತೀವಿ? ರೂಪಾನುಗರು. ಅಂದ್ರೆ ರೂಪ ಗೋಸ್ವಾಮಿಯರು ಕೊಟ್ಟಿದ್ದು ನಾವು ಅವರನ್ನ ಅನುಸರಣೆ ಮಾಡ್ತೀವಿ. ಅದಕ್ಕೆ ರೂಪಾನುಗರು ಅಂತ ನಮಗೆ ಕೂಡ ಹೇಳ್ತಾರೆ. ಯಾಕಂದ್ರೆ ಗುರು ಪರಂಪರೆಯಿಂದ ಬಂದು ಶ್ರೀಲ ಪ್ರಭುಪಾದರು ನಮಗೆ ಈ ಪುಸ್ತಕವನ್ನ ನಮಗೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ 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 ಅದೃಷ್ಟಶಾಲಿಗಳಂತ ನಾವು ಹೇಳ್ಬೋದು. ಅದೇ ರೀತಿ ಈ ಪುಸ್ತಕವನ್ನ ನಾವು ತುಂಬಾ ಚೆನ್ನಾಗಿ ಆಸ್ವಾದಿಸ್ಕೊಳ್ಬೇಕು. ತುಂಬಾ ಅಂದ್ರೆ ನಾವು ಖುಷಿಯಲ್ಲಿ ತಗೊಳ್ಬೇಕು. ಅದ್ರಲ್ಲಿ ಏನಿದೆ, ಹೌದು ಭಕ್ತಿ ರಸಾಮೃತ ಅಂತ ನಮ್ಮ ಪುಸ್ತಕ ನಮಗೆ ತಾಟ್ ಬಂದ್ರೆ, ಹೌದು ಭಕ್ತಿ ರಸಾಮೃತ ಸಿಂಧು ಅಂದ್ರೆ ಹೀಗೆ, ಹೌದು ಚೈತನ್ಯ ಮಹಾಪ್ರಭುಗಳು ಹೀಗೆ, ಹಾಗೆ ನಮ್ಮ ಬಂದ್ಬಿಡ್ಬೇಕು ನಮಗೆ. ಆ ತರ ನಾವು ಅದನ್ನ ತಗೊಳ್ಬೇಕು, ಆ ರಸವನ್ನ ತಗೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈ ಪುಸ್ತಕದ ಮೇನ್ ಅಂದ್ರೆ ಏನು, ನಮ್ಮ ರೂಪ ಗೋಸ್ವಾಮಿ ಅವರು ಬರ್ದಿದ್ದಾರೆ, ಅದನ್ನ ನಾವೆಲ್ಲ ತಗೊಳ್ಳೋಣ ಅಂತ ನಾನು ಯೋಚಿಸ್ತೇನೆ. ಅದೇ ರೀತಿ ಮತ್ತೆ ನಾನು ಅದರ ಕಥೆಯ ಪ್ರಕಾರ ಹೇಳಿದ್ದು ಅಲ್ವಾ? ಕತೆ ನೆನಪಿದೆಯಲ್ಲ ಯಾರಿಗಾದ್ರೆ? ಹರೇ ಕೃಷ್ಣ. ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ಶ್ರೀನಿವಾಸಾಚಾರ್ಯರು ಮತ್ತು ರಮಾನುಜಾಚಾರ್ಯರು ಅದರ ಕಥೆಯನ್ನ ನಾವು
ನೋಡಿದ್ದೇವೆ. ಅಂದ್ರೆ ನಮ್ಮ ನಮ್ಮ ಸಿದ್ಧ ದೇಹದಲ್ಲೇ ನಾವು ಇದ್ದು ಹೇಗೆ ಭಗವಂತನ ಸೇವೆಯನ್ನ ಮಾಡಿ ನಾವು ಕೂಡ ಹೋಗ್ಬೋದು, ಪ್ರಯತ್ನ ಪಟ್ರೆ, ಮತ್ತೆ ಪ್ರಾಮಾಣಿಕವಾಗಿ ನಮ್ಮ ಪ್ರಭುಪಾದವರು ಏನ್ ಹೇಳಿದ್ದಾರೆ ನಿಯಂತ್ರಕ ತತ್ವಗಳನ್ನ ಅಳವಡಿಸಿಕೊಂಡು ನಾವು ಹೋಗಿದ್ರೆ ಖಂಡಿತ ನಮಗೆ ಚಾನ್ಸ್ ಇದೆ ಅನ್ನೋದನ್ನ ಸಹ ನಾವು ನೋಡಬಹುದು. ಯಾಕೆ ಅಂದ್ರೆ ನಾವು ನಮ್ಮ ಉದ್ದೇಶ ಗುರಿ ನಮ್ಗೆ ಮೇನ್ ಗೊತ್ತಾಗಿರ್ಬೇಕು. ಹೌದು, ನಾವು ಕೂಡ ಭಕ್ತಿ ಮಾಡ್ತೀವಿ, ಎಲ್ಲಾರು ಕೂಡ ಭಕ್ತಿ ಮಾಡ್ತೀವಿ, ಆದ್ರೆ ಉದ್ದೇಶ ನಮ್ಗೆ ಗೊತ್ತಿರ್ಬೇಕು ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ರೀತಿ ಆ ಶಬ್ದ ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ ಹೇಳಿ. ಏನಿಲ್ಲ ಮಾತಾಜಿ, ಏನಿಲ್ಲ, ಬೇರೆಯವ್ರು ಯಾರಾದ್ರೆ. ನಾನಾ ಶಾಸ್ತ್ರ ನಿಪುಣ. ಓಕೆ, ಹರೇ ಕೃಷ್ಣ. ನಾವು ಇದು ಕೂಡ ನೋಡಿದ್ವಲ್ವಾ, ನಾನಾ ವಿಚಾರಗಳು ಅಂದ್ರೆ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ, ಮ್ಯೂಟ್ ಆಗಿದೆ, ಮಳೆ ಬರ್ತಾ ಬಾಗಿಲು ಹಾಕಿದ್ದಾರೆ. ಕೃಷ್ಣ ನೋಡಿ, ನಾವು ಆಗ ಅದು ಕೂಡ ತಿಳಿದ್ವಿ. ನಂತರ ನಮ್ಮ ಶಾಸ್ತ್ರವನ್ನ ಹೇಗೆ ಅಂತಂದ್ರೆ ನೋಡಿ, ಅವರು ಹೇಗೆ ನಮ್ಗೆ ಕೊಟ್ರು ನಮ್ಮ ಆಚಾರ್ಯರು ಅಂದ್ರೆ, ಅವರು ನಾನಾ ವಿಚಾರಗಳಂದ್ರೆ 4 ವೇದಗಳನ್ನ ಅಧ್ಯಯನ ಮಾಡಿ ನೋಡಿ, ನಮಗೆಲ್ಲ ಅದು ಓದ್ಲಿಕ್ಕೆ ಸಾಧ್ಯತೆ ಇದ್ದೀರಾ? ಒಂದೇ ಬುಕ್ಕು ನಮ್ಗೆ ಓದ್ಲಿಕ್ಕೆ ನಮ್ಮ ಮನಸ್ಥಿತಿ ಇಲ್ಲ. ನಾವು ಈಗ ಇಲ್ಲಿದ್ದೇವೆ, ನಮ್ಮ ಮನಸ್ಸಿಗೆ ಇದೆ, ನಾವು ಕ್ಲಾಸಲ್ಲಿ ಇದ್ದೇವೆ, ಬಟ್ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿದೆ. ನಮ್ಮ ಮನಸ್ಸು ನಾವ್ ಅದ್ ಮಾಡ್ಬೇಕಿತ್ತು, ಹೌದು ನಾವ್ ಇವಾಗ ಸಾಂಬಾರ್ ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸು ಚಿತ್ತ ಇರ್ತದೆ ಅಲ್ವಾ, ಇತ್ತ ಚಿತ್ತ ಇರ್ತದೆ. ನಮ್ಮ ಮನಸ್ಸನ್ನ ಇಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೇಗೆ ಆ ವೇದಗಳನ್ನ ಓದಿ ಇಂತಹ ಮಹತ್ವವಾದ ಅದನ್ನ ಅರ್ಥ ಮಾಡ್ಕೊಳ್ಳಲು ಸಾಧ್ಯನಾ? ಇಲ್ಲ. ಅದಕ್ಕೆ ನಮಗೆ ನೋಡಿ, ನಾನಾ ವಿಚಾರಗಳನ್ನ ಓದಿ, ಶಾಸ್ತ್ರಗಳನ್ನ ಓದಿ, 4 ವೇದಗಳನ್ನ ಅಧ್ಯಯನ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ತುಂಬಾ ಚೆನ್ನಾಗಿ ಸ್ವಾದಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹೇಗೆ ಅಂದ್ರೆ ನಿಪುಣ ತುಂಬಾ ಕುಶಲತೆಯಿಂದ ಅಲ್ವಾ, ಹೇಗೆ ಏನ್ ಬೇಕು, ಸದ್ಧರ್ಮ ಅಂದ್ರೆ ಶಾಶ್ವತವಾದ ಏನಿದೆ ಅದನ್ನೇ ಕೊಟ್ಟಿದ್ದಾರೆ. ನೋಡ್ರಿ, ನಮ್ಗೆ ಶಾಶ್ವತದ ಧರ್ಮ ಮತ್ತೆ ನಾವು ಗುರು ಪರಂಪರೆ ಅಂತ ಯಾಕೆ ಎಷ್ಟೋ ಜನರು ನಮಗೆ ತುಂಬಾ ಹೇಳಕ್ಕೆ ಬರ್ತಾರೆ, ಓ ಇದು ಹಾಗೆ, ಇದು ಹೀಗೆ, ಕೃಷ್ಣ ಹಾಗೆ ನೋಡ್ರಿ. ಆದ್ರೆ ನಾವು ಗುರು ಪರಂಪರೆಯಿಂದ ಬಂದಿದ್ದು ಏನು ಅಂತಂದ್ರೆ ನೋಡಿ, ಈಗ ನಮ್ಗೆ ಹೇಗೆ ಕೊಟ್ಟಿದ್ದಾರೆ. ಮೊದಲು ನಮ್ಮ ಕೃಷ್ಣ ಯಾರಿಗೆ ಹೇಳಿದ್ದು? ಬ್ರಹ್ಮದೇವರಿಂದ, ನಾರದರಿಂದ, ಮಧ್ವಾಚ ಹೀಗೆ ಎಲ್ಲಾ ಬರ್ತದೆ ನಮ್ಮ ಭಗವದ್ಗೀತೆಯಲ್ಲಿ. ನೋಡಿ, ನೀವು ಫ್ರಂಟ್ ಪೇಜ್ ಅಲ್ಲಿ ನಮ್ಗೆ ಸಿಗ್ತದೆ ಅಲ್ವಾ. ನಮ್ಮ ಪ್ರಭುಪಾದವರು 43ನೇ ಆಚಾರ್ಯರೋ ಏನೋ ಇದೆ, 39 ಹಾಗೆ ಇದ್ದಾರೆ ಅಲ್ವಾ. ಸೇಮ್ ನಮ್ಗೆ ಹೇಳ್ತಾ ಬಂದಿದ್ದಾರೆ. ಭಗವದ್ಗೀತೆ ಆಗ್ಲಿ, ಯಾವುದೇ ಒಂದು ಪುಸ್ತಕವಾಗ್ಲಿ, ಏನ್ ಆಚಾರ್ಯರು ಹೇಳಿದ್ದಾರೆ ಹಾಗೆ. ಅದಕ್ಕೆ ನಾವು ಅದನ್ನ ತುಂಬಾ ಗಟ್ಟಿ ಹಿಡ್ಕೊಳ್ಬೇಕು ಅನ್ನೋದು, ಅದೇ ಸದ್ಧರ್ಮ, ಶಾಶ್ವತವಾದ ಧರ್ಮ. ನಮಗೆಲ್ಲ ಹಿತ ಕಾರಣ ಅದೇ. ಈ ಕಲಿಯುಗಕ್ಕೆ ಏನ್ ಬೇಕು, ಮತ್ತೆ ನಮ್ಮ ಭಗವದ್ಗೀತೆಯಲ್ಲಿ ಇದೆ, ಮಂದ ಸುಮಂದ ಭಾಗ್ಯಹಿ ಉಪದ್ರತ ಅಂದ್ರೆ ನಮಗೆ ಮಂದ ಬುದ್ಧಿ ಇದೆ, ನಮ್ಗೆ ಬೇಗ ಗ್ರಹಿಸುವ ಶಕ್ತಿ ಇಲ್ಲ ನಮ್ಗೆ. ಬೈ ಚಾನ್ಸ್ ಮತ್ತೆ ನಮ್ಗೆ ಹೋಗ್ಬಿಡ್ತದೆ. ಓಕೆ, ಈಗ ನಾವು ಹೌದು ಇವತ್ತು ನಾನು ತುಂಬಾ ಚೆನ್ನಾಗಿ ಜಪ ಮಾಡ್ಬೇಕು, ತುಂಬಾ ಚೆನ್ನಾಗಿ ಪ್ರಸಾದ ಮಾಡ್ಬೇಕು, ಅಥವಾ ಏನೋ ಒಂದು ಇಟ್ಕೊಂಡಿರ್ತೇವೆ. ಓಕೆ, ಮಾಡ್ಲಿಕ್ಕೆ ಹೋಗ್ತೀವಿ, ನೆಕ್ಸ್ಟ್ ಬೈ ಚಾನ್ಸ್ ಹೋಗಿ ಬಿಡ್ತದೆ, ನಮ್ಗೆ ಅದರ ಇಂಟ್ರೆಸ್ಟೇ ಹೋಗ್ಬಿಡ್ತದೆ. ಯಾಕಂದ್ರೆ ನಮ್ಮ ಸ್ವಭಾವ ಗುಣ ಈ ಕಲಿಯುಗದಲ್ಲಿ ಮಂದ ಸುಮಂದ ಭಾಗ್ಯಹಿ ಉಪದ್ರತ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ಕಲಿಯುಗದಲ್ಲಿ ನಮ್ಮ ಯುಗ ಅಂದ್ರೆ ಕಡಿಮೆ, ನಮಗೆ 100 ವರ್ಷ ಆಯಸ್ಸು ಅಲ್ವಾ. ಈಗ ಬರ್ತಾ ಅದು ಆಯಸ್ಸು ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಬುದ್ಧಿಗಳು ಕೂಡ ಕಡಿಮೆ. ಎಷ್ಟೋ ಜನರೀಗ ನಾವು ಭಗವದ್ಗೀತೆ ಕಲೀಲಿಕ್ಕೆ ಬನ್ನಿ ಅಂತಂದ್ರೆ ಖಂಡಿತ ಬರಲ್ಲ. ಯಾಕಂದ್ರೆ ಅಂದ್ರೆ ಈಗ ಕಲಿಯುಗದಲ್ಲಿ ಅಂತಹ ಪುಣ್ಯ ನಮ್ಗೆ ಹೋಗ್ತಾ ಇದೆ, ಭಗವಂತನ ಬಗ್ಗೆ ಒಲವು ಹೋಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಅದಕ್ಕೋಸ್ಕರ ನಮಗೆ ಈ ಧರ್ಮವನ್ನ, ಅವರು ಸುಧರ್ಮವಾದ ಧರ್ಮವನ್ನ ನಮ್ಗೆ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ನಾವು ಅದನ್ನ ಓದಲು ನಾವು ಪ್ರಯತ್ನ ಪಡ್ಬೇಕು ಅಂತ ಹೇಳ್ಕೊಂಡು, ಮತ್ತೆ ಎಲ್ಲಾ ಗೋಸ್ವಾಮಿಗಳು ಇದನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಶಾಸ್ತ್ರವನ್ನ ಓದಿ ಓದಿ ಎಲ್ಲಾ ಸಾರವನ್ನ ತೆಗೆದು ಭಕ್ತರ ಸಾಮೃತವನ್ನ ನಮ್ಗೆ ಕೊಟ್ಟಿದ್ದಾರೆ ಅಂತ ಸಹ ನಾವು ನೋಡ್ಬೋದು. ಅದೇ ರೀತಿ ರಾಧಾಕೃಷ್ಣರ ಪಾದ ಅರವಿಂದದಲ್ಲಿ ಅವರು ಅದನ್ನ ಮಾಡ್ತಾರೆ. ನಂತರ ಈ ಭಕ್ತಿ ಸಿದ್ಧಾಂತ ಠಾಕೂರರು ಸಹ ಹೇಳ್ತಾರೆ, ಶಿಲ ಪ್ರಭುಪಾದವರಿಗೆ ಹೇಳ್ತಾರೆ ಏನಂತ,
ಲಾ ಬುಕ್ ಆಫ್ ಅನ್ನ ಭಕ್ತಿ ರಸಾಮೃತ ಸಿಂಧು ಅಂತ ಅದನ್ನ ಶಿಲ ಪ್ರಭುಪಾದರು ತುಂಬಾ ಅವರು ಕೂಡ ಹೇಳ್ತಾರೆ ಅಲ್ವಾ. ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಕೂಡ ಪ್ರಭುಪಾದವರಿಗೆ ಹೇಳ್ತಾರೆ. ಅದೇ ರೀತಿ ಗುರುಗಳ ಆಜ್ಞೆಯನ್ನ ನಮ್ಮ ಪ್ರಭುಪಾದರು ಕೂಡ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಪ್ರಚಾರ ಮಾಡ್ತಾರೆ. ಅಂದ್ರೆ ಗುರುಗಳ ಹೇಗೆ ನಮ್ಮ ಚೈತನ್ಯ ಮಹಾಪ್ರಭುಗಳು ಭಕ್ತಿ ರಸಾಮೃತ ಸಿಂಧುವನ್ನ ರೂಪ ಗೋಸ್ವಾಮಿ ಅವರಿಗೆ ಕೊಟ್ಟಿದ್ರು, ಅದೇ ರೀತಿ ನಮ್ಮ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ನಮಗೆ ಪ್ರಸ್ತುತಪಡಿಸಿದ ಹಾಗೆ ನಮ್ಮ ಪ್ರಭುಪಾದವರು ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರು ಹೇಳಿದ್ರು, ಮಾತಾಡ್ತೀರಾ ಅದೇ ರೀತಿ ನೀವು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಹರಡ್ಬೇಕು, ಮತ್ತೆ ನಿಮ್ಮ ಹತ್ರ ಹಣ ಇದ್ರೆ ಎಲ್ಲ ಕಡೆ ಪುಸ್ತಕವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದನ್ನ ಹೇಳಿರ್ತಾರೆ. ಅದಕ್ಕೆ ಅವರು ನೋಡಿ ಎಲ್ಲವನ್ನ ಅವರು 43 ರೂಪಾಯಿಯನ್ನ 45 ಅಷ್ಟನ್ನು ತಗೊಂಡು ಅವ್ರು ಏನ್ ಮಾಡ್ತಾರೆ, ಒಂದು ಟ್ರೈನ್ ಹಿಡ್ಕೊಂಡು ಬರೀ ಭಾಗವತಂ ಒಂದು ಸೆಟ್ ತೆಗೆದು ಅವರು ಏನ್ ಮಾಡ್ತಾರೆ, 6 ತಿಂಗಳ ಕಾಲ ಬರೀ ಹಡಗಲ್ಲಿ ಅವರು ಜರ್ನಿ ಮಾಡ್ತಾರೆ ನೋಡಿ. ಅಷ್ಟು ಕಷ್ಟಪಟ್ಟು ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ನಾವು ಅದನ್ನ ಸರಳವಾಗಿ ತೆಗೆದುಕೊಳ್ಳದೆ ನಾವು ಅದನ್ನ ಗಾಂಭೀರ್ಯವಾಗಿ ತಗೊಳ್ಬೇಕಂತ ನಾವು ತಗೊಳ್ಬೇಕು, ನಾವು ನೀವು ಕೂಡ ಅದೇ ರೀತಿ ನಾವು ಅವ್ರು ಮಾಡ್ತಾರೆ. ನಂತರ ಇದು ಅಲ್ಲಿ ಸಂಸ್ಕೃತ ನಾವು ತಿಳ್ಬೇಕು. ಶ್ರೀಲ ಪ್ರಭುಪಾದರು ಸಂಸ್ಕೃತದಲ್ಲಿದ್ದ ಎಲ್ಲಾ ಪುಸ್ತಕಗಳನ್ನಂದ್ರೆ ಎಲ್ಲವನ್ನ ಅವರು ಇಂಗ್ಲಿಷ್ಗೆ ತರ್ಜಮೆ ಮಾಡಿ ನಮ್ಗೆ ಈಗ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ ಅಲ್ವಾ. ಇಷ್ಟು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಎಲ್ಲಿಂದ ಬಿಟ್ಟಿದ್ವಿ ನೀವು ಓದ್ತೀರಾ, ಅದರ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆನಾ? ಇಷ್ಟು ಲಾಸ್ಟ್ ವೀಕ್ ನಾವು ರೆಕಾರ್ಡ್ ಮಾಡಿರ್ಲಿಲ್ಲ, ಅದರಿಂದ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಹರೇ ಕೃಷ್ಣ. ನೀವು ಎಲ್ಲಿಂದ ಬಿಟ್ಟಿದ್ರಿ ಓದ್ತೀರಾ? ಪುಸ್ತಕ ಯಾರ ಹತ್ರ ಇದೆ ಅಥವಾ ನಾನು ಓದ್ತೇನೆ? ಎಲ್ಲಿಂದ ಬಿಟ್ಟಿದ್ವಿ ಅದು ಓದ್ಲಾ ನಾನು? ಹರೇ ಕೃಷ್ಣ. ಓದ್ತೀರಾ ಅಥವಾ ಓದ್ಲಾ? ಓದಿ ಮಾತಾಡ್ರಿ. ಕೇಳಿಸ್ತಾ ಇದ್ಯಾ? ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, Yes, ಪ್ರಭುಜಿ. ಹರೇ ಕೃಷ್ಣ. ಆಧ್ಯಾತ್ಮಿಕ ಜೀವನವನ್ನು ಅಲ್ಲಿಂದ ಅಲ್ವಾ ಮಾತಾಜಿ ಬಿಟ್ಟಿದ್ದು? ಹಾ ಪ್ರಭುಜಿ, ತನ್ನ ಬದುಕಿನ ಆರಂಭದ ದೆಸೆಯಲ್ಲಿ ಮಗು ತನ್ನ ತಾಯಿ ತಂದೆಯರು ಅಲ್ಲಿಂದ ಪ್ರಭುಜಿ ಅಲ್ವಾ? ನನ್ನ ಬದುಕಿನ ಮಾತಾಜಿ ಎಷ್ಟು ಪುಟ ಮಾತಾಜಿ ಅದು? ಮಾತಾಜಿ ಓದ್ತೀನಿ. ಯಾವ ಪುಟ ಯಾವ್ದು ಮಾತಾಜಿ? ಪುಟ ಇದು ರೋಮನ್ ಇದಾವೆ. ಹಾ, 1 2 3 4 5 6ನೇ ಪುಟ ಪ್ರಭುಜಿ. 6ನೇ ಪುಟ 2ನೇ ಪ್ಯಾರ ಇದೆ ನೋಡಿ. 6ನೇ ಪುಟ ಮಾತಾಜಿ. 1 ನಿಮಿಷ ಮಾತಾಜಿ. 1 2 3 4 5 6 ತನ್ನ ಮಾತಾಜಿ 6ನೇ ಪುಟದಲ್ಲಿ ತನ್ನ ಬದುಕಿನ ಆರಂಭದ ಕೊನೆ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತನ್ನ ಬದುಕಿನ ಆರಂಭದ ದೆಸೆಯಲ್ಲಿ ಮಗು ತನ್ನ ತಾಯಿ ತಂದೆಯರು, ಅನಂತರ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರನ್ನು ಪ್ರೀತಿಸುತ್ತದೆ. ಬೆಳೆಯುತ್ತಾ ಹೋದಂತೆಲ್ಲ ಆ ಮಗು ತನ್ನ ಕುಟುಂಬವನ್ನು, ಇಲ್ಲವೇ ಸಮಾಜವನ್ನು, ಸಮುದಾಯವನ್ನು, ದೇಶವನ್ನು, ರಾಷ್ಟ್ರವನ್ನು ಅಥವಾ ಇಡೀ ಮನುಕುಲವನ್ನು ಪ್ರೀತಿಸಲು ಪ್ರಾರಂಭಿಸುತ್ತದೆ. ಆದರೆ ಈ ಪ್ರೀತಿಸುವ ಪ್ರವೃತ್ತಿಯು ತೃಪ್ತವಾಗುವುದಿಲ್ಲ. ಪ್ರೀತಿಸಲು ಪರಮಶ್ರೇಷ್ಠನಾದ ಪುರುಷನು ಯಾರೆಂಬುದನ್ನು ತಿಳಿಯುವ ತನಕ ಪ್ರೀತಿಸುವ ಪ್ರವೃತ್ತಿಯು ಅಪರಿಪೂರ್ಣವಾಗಿಯೇ ಉಳಿಯುತ್ತದೆ. ನಮ್ಮ ಪ್ರೇಮವನ್ನು ಕೃಷ್ಣನಲ್ಲಿ ಇರಿಸಿದಾಗ ಮಾತ್ರ ಅದಕ್ಕೆ ಸಂತೃಪ್ತಿ ಲಭಿಸುತ್ತದೆ. ಇದು ವಿಭಿನ್ನ ಅಲೌಕಿಕ ರಸಗಳ ದ್ವಾರ ಕೃಷ್ಣನನ್ನು ಪ್ರೀತಿಸುವುದು ಎಂತೆಂಬುದನ್ನು ಪ್ರಸ್ತುತ ಕೃತಿಯು ಬೋಧಿಸುತ್ತದೆ. ಅಂತಹ ಬೋಧನೆಗಳೇ ಈ ಕೃತಿಯ ಸರ್ವಸ್ವವಾಗಿದೆ. ಬೆಳಕಿನ ಅಥವಾ ಗಾಳಿಯು ಅಲೆಗಳು ವಿಸ್ತರಿಸಿಕೊಳ್ಳುವ ಹಾಗೆ ನಮ್ಮ ಪ್ರೀತಿಸುವ ಪ್ರವೃತ್ತಿಯು ಕೂಡ ವಿಸ್ತೃತವಾಗುತ್ತದೆ. ಆದರೆ ಅಂತಹ ವಿಸ್ತರಣೆಗೆ ಅಂತ್ಯವೆಂಬುದೆಲ್ಲಿದೆ ಎಂಬುದು ನಮಗೆ ತಿಳಿಯದು. ಕೃಷ್ಣನನ್ನು ಪ್ರೀತಿಸುವ ಸುಲಭ ಮಾರ್ಗದ ಮೂಲಕ ಪ್ರತಿ ಜೀವಿಯನ್ನು ಪ್ರೀತಿಸುವ ವಿಜ್ಞಾನವನ್ನು ಭಕ್ತಿ ರಸಾಮೃತ ಸಿಂಧುವು ತೋರಿಸುತ್ತದೆ. ಸಂಸ್ಥೆಯಂತಹ ಮಹಾನ್ ಒಕ್ಕೂಟವೊಂದನ್ನು ಹುಟ್ಟು ಹಾಕಿದ್ದಾದ ಮೇಲೂ ಮಾನವ ಸಮಾಜಕ್ಕೆ ಶಾಂತಿ ಪ್ರೀತಿಗಳನ್ನು ತುಂಬುವಲ್ಲಿ ನಾವು ವಿಫಲರಾಗಿದ್ದೇವೆ. ಶಾಂತಿ ಸೌಹಾರ್ದಗಳನ್ನು ತುಂಬಲು ಯುಕ್ತವಾದ ವಿಧಾನ ಯಾವುದೆಂಬುದು ನಮಗೆ ತಿಳಿಯದಿರುವುದೇ ಇಂದಿನ ದುರವಸ್ಥೆಗೆ ಕಾರಣ. ನಾವು ಅನುಸರಿಸಬೇಕಾದ ವಿಧಾನವಾದರೂ ಬಹು ಸರಳವಾದದೇ ಆಗಿದೆ. ಆದರೆ ಅದನ್ನು ಶಾಂತಚಿತ್ತರಾಗಿ ಪರಿಗ್ರಹಿಸಬೇಕು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಪ್ರೀತಿಸುವ ಸರಳವೂ ಸ್ವಾಭಾವಿಕವೂ ಆದ ವಿಧಾನವನ್ನು ಈ ಕೃತಿಯು ತಿಳಿಸಿಕೊಡುತ್ತದೆ. ಕೃಷ್ಣನನ್ನು ಪ್ರೀತಿಸುವುದು ಹೇಗೆಂಬುದನ್ನು ನಾವು ಕಲಿತರೆ ಎಲ್ಲಾ ಜೀವಿಗಳನ್ನು ಏಕಕಾಲದಲ್ಲಿ ಪ್ರೀತಿಸುವುದು ತುಂಬಾ ಸುಲಭವಾಗುತ್ತದೆ.
ಈ ಕ್ರಿಯೆ ಮರದ ಬುಡಕ್ಕೆ ನೀರೆರೆದೆ ಹಾಗೆ ಇಲ್ಲವೇ ಆಹಾರ ಸೇವಿಸಿ ಹೊಟ್ಟೆ ತುಂಬಿಸಿಕೊಂಡ ಹಾಗೆ. ಮರದ ಬುಡಕ್ಕೆ ನೀರೆರೆಯುವ ಇಲ್ಲವೇ ಹೊಟ್ಟೆ ತುಂಬಿಸಿಕೊಳ್ಳುವ ಕಾರ್ಯವು ಜಗತ್ತಿನಾದ್ಯಂತ ಒಂದೇ ರೀತಿಯಲ್ಲಿ ಕಾರ್ಯಗತವಾಗುತ್ತಿದೆ. ಒಂದಿಷ್ಟು ಆಹಾರವನ್ನು ಹೊಟ್ಟೆಗೆ ಹಾಕಿಕೊಂಡರೆ ಆ ಪರಿಣಾಮವಾಗಿ ನಮ್ಮಲ್ಲಿ ಉತ್ಪನ್ನವಾಗುವ ಚೈತನ್ಯವು ಇಡೀ ದೇಹಕ್ಕೆ ಹಂಚಿತವಾಗುತ್ತದೆ ಎಂಬುದನ್ನು ನಮ್ಮಲ್ಲಿ ಪ್ರತಿಯೊಬ್ಬರೂ ಬಲ್ಲೆವು. ಅದೇ ರೀತಿ ಮರದ ಬುಡಕ್ಕೆ ನೀರೆರೆದಾಗ ಉತ್ಪನ್ನವಾಗುವ ಶಕ್ತಿಯು ಎಂಥ ಬೃಹತ್ ಮರವಾದರೂ ಸರಿ, ಅದರ ಶಾಖೆಗಳಿಗೆಲ್ಲ ಪಸರಿಸುತ್ತದೆ. ಮರಕ್ಕೆ ಅಲ್ಲಷ್ಟು ಇಲ್ಲಷ್ಟು ನೀರು ಹಾಕಲು ಬರುವುದಿಲ್ಲ. ಹಾಗೆಯೇ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಪ್ರತ್ಯೇಕವಾಗಿ ಆಹಾರ ಉಣಿಸುವುದಿಲ್ಲ. ಒಂದು ಕ್ರಿಯೆಯನ್ನು ತೆಗೆದೊಡನೆ ಎಲ್ಲಾ ಕಡೆ ಬೆಳಕಾಗುವ ಕ್ರಿಯೆ ಅಂತ ಒಂದನ್ನು ಭಕ್ತಿರಸಾಮೃತ ಸಿಂಧು ಹೇಳಿಕೊಡುತ್ತದೆ. ಈ ಪ್ರಕ್ರಿಯೆಯನ್ನು ಅರಿಯಲಾಗದ ಮನುಷ್ಯನು ಬದುಕಿನ ಸಾರದಿಂದ ವಂಚಿತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಸಾಕ ಮಾತಾಜಿ ಅಥವಾ ಮುಂದೆ ಓದ್ಬೇಕಾ ಮಾತಾಜಿ? ಎಸ್ ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಬೇಡ ಪ್ರಭುಜಿ, ಇದು ಎಕ್ಸ್ಪ್ಲೇನ್ ಮಾಡುವ. ಹರೇ ಕೃಷ್ಣ. ನೋಡಿ ಇಲ್ಲಿ ಹೇಗೆ ಹೇಳ್ತಿದ್ದಾರೆ, ತನ್ನ ಬದುಕಿನ ಆರಂಭದ ದೆಸೆಯಲ್ಲಿ. ಥ್ಯಾಂಕ್ ಯು ಪ್ರಭು. ದೆಸೆಯಲ್ಲಿ ಮಗುವು ತನ್ನ ತಾಯಿ ತಂದೆಯರು, ಅನಂತರ ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮದರನ್ನ ಪ್ರೀತಿಸ್ತದೆ ಅಲ್ವಾ. ಈಗ ಈ ಪ್ರೀತಿ ಹೇಗೆ, ಭಕ್ತಿ ಅಂದ್ರೆ ಏನು ಅಲ್ವಾ. ಭಕ್ತಿ ಅಂದ್ರೆ ನಾವು ಹೇಳ್ತೀವಿ ಈಗ ಪ್ರೀತಿ ಅಂದ್ರೆ ನಾವು ಈಗ ನಾವು ಆಧ್ಯಾತ್ಮಿಕದಲ್ಲಿ ನೋಡೋದಾದ್ರೆ ನಾವು ಭಕ್ತಿ ಅಂದ್ರೆ ಏನು, ಸೇವೆ ಅಥವಾ ಪ್ರೀತಿ, ಭಗವಂತನ ಪ್ರೀತಿ. ಅದೇ ನಾವಿಲ್ಲಿ ಏನ್ ಹೇಳ್ತಿದ್ದಾರೆ ಅವರು, ತನ್ನ ಬದುಕಿನ ಆರಂಭದ ದೆಸೆಯಲ್ಲಿ ಮಗುವು ತನ್ನ ತಂದೆ ತಾಯಿಯರು, ಅಂದ್ರೆ ಒಂದು ಮಗು ಇರುವಾಗ ಮೊದಲ ದೆಸೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ತಂದೆ ತಾಯಿಯರು, ಅನಂತರ ಅಕ್ಕ ತಂಗಿಯರು. ಅಂದ್ರೆ ಮಗು ಬೆಳೀತಾ ಆ ಪ್ರೀತಿ ಗಳಿಸ್ತದೆ, ಅಣ್ಣ ತಮ್ಮಂದಿರ ಪ್ರೀತಿ ಬೆಳೀತಾ ಹೋದಂತ ಆ ಮಗುವು ತನ್ನ ಕುಟುಂಬವನ್ನ, ಇಲ್ಲವೇ ನಂತರ ಏನು, ಸಮಾಜ, ಇದು ನನ್ನ ಸಮಾಜ ಅಥವಾ ನನ್ನ ದೇಶ, ನನ್ನ ರಾಷ್ಟ್ರ, ಈ ಮನುಕುಲವನ್ನ ಪ್ರೀತಿಸಲು ಅದು ಪ್ರಾರಂಭಿಸ್ತದೆ. ಆದರೆ ಈ ಪ್ರೀತಿಸುವ ಪ್ರವೃತ್ತಿಯು ತೃಪ್ತವಾಗುವುದಿಲ್ಲ. ಯಾಕೆ ತೃಪ್ತವಾಗುವುದಿಲ್ಲ ಅನ್ನೋದನ್ನ ನೋಡ್ಬೋದು ನಾವು ಅಲ್ವಾ. ಯಾಕೆ ತೃಪ್ತ ಆಗೋಲ್ಲ ಅಂತಂದ್ರೆ ಆ ಪ್ರೀತಿ ನಿಜವಾದ ಪ್ರೀತಿ ಅಲ್ಲ. ಅಂದ್ರೆ ಆ ಪ್ರೀತಿ ಏನು, ಶಾಶ್ವತವಾದದ್ದಲ್ಲ ಅಂತ ನೀವು ಆಲ್ರೆಡಿ ನಾವು ನೋಡಿದ್ದೇವೆ ಅಲ್ವಾ. ಹೇಗೆ ಒಂದು ಪ್ರೀತಿ ಅಂದ್ರೆ ಶಾಶ್ವತ ಅಲ್ಲ. ಈಗ ನಮ್ಗೆ ಭೌತಿಕದಲ್ಲೇ ನಾವು ನೋಡೋದಾದ್ರೆ ಒಂದು ಏನು ಅಂತಂದ್ರೆ, ತಂದೆ ತಾಯಿ ಮಗುವನ್ನ ಪ್ರೀತಿ ಮಾಡ್ತಾರೆ, ಖಂಡಿತ ಹೌದು, ಅದು ಸತ್ಯ ಕೂಡ. ನಾವು ಎಲ್ಲವನ್ನು ಅಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಈ ಪ್ರಕೃತಿಗೆ ಬಂದಾಗ ಈ ಪ್ರಕೃತಿಯ ನಿಯಮಗಳ ಪ್ರಕಾರ ನಾವು ಬದುಕ್ತಾ ಇದ್ದೀವಿ ಅಲ್ವಾ. ತಂದೆ ತಾಯಿಗಳನ್ನ ನೋಡೋದೇ ಆಗ್ಲಿ ಅಥವಾ ತಾಯಿ ಮಗುವನ್ನ ನೋಡೋದಾಗ್ಲಿ ಅವರ ಕರ್ತವ್ಯ, ಅದು ನಾವು ನೋಡ್ಲೇಬೇಕು. ಆದರೆ ಈ ಪ್ರೀತಿಸುವ ಪ್ರವೃತ್ತಿ ನಮ್ಗೆ ತೃಪ್ತಿ ಕೊಡಲ್ಲ ಅಲ್ವಾ. ನಮಗೆ ಯಾವಾಗಲೂ ಏನು ತೃಪ್ತಿ ಕೊಡ್ತದೆ, ಯಾವುದು ತೃಪ್ತಿ ಕೊಡ್ತದೆ ಅನ್ನೋದನ್ನು ನಮ್ಗೆ ಯಾವಾಗ ಅಂದ್ರೆ ಈ ಆಧ್ಯಾತ್ಮಿಕ ಬಂದಾಗ ನಮ್ಗೆ ಮನವರಿಕೆ ಆಗ್ತದೆ ಅಲ್ವಾ. ಹೇಗೆ ತನ್ನ ಅಪ್ಪ ಮಗುವಿಗೆ ಏನ್ ಹೇಳ್ತಾರೆ, ಈಗ ಬರೀ ತಂದೆಗೆ ಮಗು, ಅಪ್ಪ ನಿನ್ನನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಪ್ಪ ಅಂತ ಅಂದ್ರೆ ಅಷ್ಟೇ ಸಾಕಾ? ಇಲ್ಲ. ನೀನು ತಂದೆಗೆ ಪ್ರೀತಿ ಮಾಡಿದ್ರೆ ತಂದೆ ಏನೆಲ್ಲಾ ನಿಮಗೆ ಕೊಡ್ತಾರೆ, ಅಂದ್ರೆ ನಿಮಗೆ ಏನೆಲ್ಲಾ ನೆಸೆಸಿಟಿ ಇದೆ ಅದನ್ನೆಲ್ಲ ಕೊಡ್ತಾರೆ. ಅದೇ ರೀತಿ ನೀವು ತಂದೆಗೆ ನೀಡ್ಸಿದೆ, ತಂದೆ ತಾಯಿಗೆ ನಾವು ಮಾಡ್ಬೇಕು, ಅದನ್ನ ಮಾಡಿ ಕೊಟ್ರೆ ಮಾತ್ರ ಅದು. ಅದೇ ರೀತಿ ನಾವು ಭಕ್ತಿ ಸೇವೆಯಲ್ಲಿ ಕೂಡ ಭಗವಂತನನ್ನ ನಾವು ಪ್ರೀತಿ ಮಾಡಿದರೆ ಸಾಲದು, ಭಗವಂತ ಏನ್ ಹೇಳಿದರೆ ಅದನ್ನ ನಾವು ಕೂಡ ಮಾಡ್ಬೇಕಾಗ್ತದೆ. ಅದು ಏನು, ಭಕ್ತಿ ಸೇವೆ. ಭಕ್ತಿ ಸೇವೆ ಅಂದ್ರೆ ಏನು, ಭಗವಂತನ ಪ್ರಚಾರ, ಭಗವಂತನ ಬಗ್ಗೆ ನಾವು ಎಲ್ಲರಿಗೆ ಹೇಳೋದು, ಭಗವಂತನದನ್ನ ತಿಳಿಯೋದು, ಮತ್ತೆ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ನಮ್ಗೆ ಭಗವಂತ ಏನ್ ಕೊಟ್ಟಿದ್ದಾನೆ ನೋಡಿ, ಏನೆಲ್ಲ ಕೊಟ್ಟಿದ್ದಾನೆ ವಿಥೌಟ್ ಅಲ್ವಾ, ವಿಥೌಟ್ ಏನು ನೋಡಿ. ನಾವು ಇವಾಗ ನಾವು ಮಕ್ಕಳನ್ನ ಸಾಕ್ತೇವೆ, ಏನೋ ಮುಂದೆ ನಮ್ಮನ್ನ ನೋಡ್ತಾರಂತ ಸಾಕ್ತಿದ್ದೇವೆ ಅಲ್ವಾ. ಎಲ್ಲ ನಮ್ಮ ಸ್ವಾರ್ಥ ಬದುಕು. ನಮಗೆ ಈ ಭೌತಿಕ ಅಂದ್ರೆ ಪ್ರಕೃತಿ ನಿಯಮ, ಹಾಗಂತ ನಾವು ಇದನ್ನ ಮಾಡ್ಬಾರ್ದು ಅಂತಲ್ಲ, ನಾವು ಬಂದಿದ್ದೇವೆ. ಬಟ್ ಇದರ ಪ್ರಕಾರ ಈ ಬದುಕಿನಲ್ಲೇ ನಾವು ಹೇಗೆ ಭಗವಂತನನ್ನ ಪ್ರೀತಿಸೋದು ಅನ್ನೋದನ್ನ ಭಕ್ತಿರಸಾಮೃತವಿನಲ್ಲಿ ನಮ್ಗೆ ಪ್ರಭುಪಾದವರು ಕೊಟ್ಟಿದ್ದಾರೆ ನೋಡಿ. ಪ್ರೀತಿಸಲು ಪರಮಶ್ರೇಷ್ಠದ ಪುರುಷನು ಯಾರೆಂಬುದನ್ನು ತಿಳಿಯುವ ತನಕ ಈ ಪ್ರವೃತ್ತಿಯು ಅಪರಿಪೂರ್ಣವಾಗಿಯೇ ಉಳಿಯುತ್ತದೆ. ಅಂದ್ರೆ ನಾವು ಯಾರನ್ನ ಪ್ರೀತಿಸ್ಬೇಕು ಅನ್ನೋದು ನಮಗೆ ಮನವರಿಕೆ ಆಗದೆ ಇದ್ದರೆ ನಾವ್ ಏನ್ ಮಾಡ್ತೀವಿ, ಹೌದು ಇದು ನನ್ನ ದೇಶ, ಇದು ನನ್ನ ರಾಷ್ಟ್ರ, ಇದು ನನ್ನ ಕುಟುಂಬ, ಇದು ನನ್ನ ತಂದೆ ತಾಯಿ, ಇವರು ನನ್ನ ಅಕ್ಕ, ಇವರು ನನ್ನ ಸರ್ವಸ್ವ, ನಾವ್ ಇವರೇ ಇರ್ಲದೆ ನಾವು ಬದುಕಲು ಅನ್ನೋ ಮನೋಭಾವನೆಗೆ ನಾವ್ ಏನ್ ಮಾಡ್ತೀವಿ. ಅದು ಏನು, ಆ ಮನೋಭಾವ ಕರೆಕ್ಟ್ ಇರ್ಬೇಕು. ಆದ್ರೆ ಅದು ಹೇಗೆ ಇರ್ಬೇಕು ಅಂದ್ರೆ ನಮ್ಮ ಬಂಧನಕ್ಕೆ ಮತ್ತೆ ಒಳಗಾಗ್ತೇವೆ. ಇದೆಲ್ಲಾ ಪ್ರೀತಿ ಹೌದು. ಈ ಪ್ರೀತಿ ಏನ್ ಹೇಳ್ತಾರೆ, ಬಂಧನ ಅಂತ ಹೇಳ್ತಾರೆ.
ಹೌದು, ಬಂಧನ ಅಂತ ಹೇಳ್ತಾರೆ. ನೋಡಿ, ನಾನು ಒಂದು ಕ್ಲಾಸ್ ಕೇಳಿದ್ದೆ, ಅದರಲ್ಲಿ ಹೇಳ್ತಾರೆ ಎಷ್ಟೋ ಜನರು ನಾವು ಈ ಬಂಧನದಲ್ಲಿ ಸಿಲುಕಿಕೊಳ್ತಿದ್ದೇವೆ. ನೋಡ್ರಿ, ನಮ್ಮ ಈ ಬಂಧನ ಏನು, ನಮ್ಮ ಇಡೀ ಎಲ್ಲ ಈಗ ನಾವ್ ಎಷ್ಟು 14 ಜನ ಇದ್ದೇವೆ ಅಲ್ವಾ ನಾವು, ಅದರಲ್ಲಿ ಎಲ್ಲರಿಗೆ ಒಂದು ಕೊರಗಿದೆ. ನಮಗೆ ತೃಪ್ತಿ ಅನ್ನೋದೇ ಇಲ್ಲ. ನಮಗೆ ಎಲ್ಲವೂ ಕೂಡ ಇದೆ, ಬಟ್ ತೃಪ್ತಿ ಸಿಕ್ತಿಲ್ಲ. ಆದ್ರೆ ನೀವು ಯೋಚಿಸ್ಬೋದು, ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ತೃಪ್ತಿ ಸಿಕ್ಕಿದೆಯಾ ಇಲ್ಲವಾ? ಹೇಳ್ತೀರಾ? ದಯವಿಟ್ಟು ಯಾರಾದ್ರೂ ಹೇಳ್ಬೋದು. ಎಸ್ ಮಾತಾಜಿ. ಸಿಕ್ಕಿದ್ಯಾ? ತೃಪ್ತಿ ಸಿಕ್ಕಿದ್ಯಾ? ಹೌದಲ್ಲ? ನಾವು ಹೌದಲ್ವಾ, ನಮ್ಮ ಕುಟುಂಬದಲ್ಲಾಗ್ಲಿ ಅಥವಾ ನಮ್ಮ ಯಾವುದೇ ಒಂದು ಸಮಾಜದಲ್ಲಾಗ್ಲಿ ಅಥವಾ ರಾಷ್ಟ್ರದಲ್ಲಾಗ್ಲಿ ನಾವು ಈ ತೃಪ್ತಿಯನ್ನ ಪಡೆದಿದ್ದೇವಾ? ಈ ತೃಪ್ತಿಯನ್ನ ಪಡೆದಿದ್ದೇವಾ? ಸಿಕ್ಕಿದೆಯಾ ನಿಮಗೆ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಇಲ್ಲ ಅಲ್ವಾ? ಅದೇ ರೀತಿ ನಾವು ಇವಾಗ ಭಗವಂತನ ಸೇವೆ ಮಾಡುವಲ್ಲಿ ಭಗವಂತ ಏನು ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಆದ್ರೂ ನಿಮ್ಮೆಲ್ಲರಿಗೆ ತೃಪ್ತಿ ಸಿಕ್ಕಿದೆ ಅಲ್ವಾ? ಇದೇ ಭಗವಂತ ಹೇಳ್ತಾರೆ, ಇದೇ ಪ್ರೀತಿ. ಅಂದ್ರೆ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ, ನೋಡಿ ಇಲ್ಲಿ ಪ್ರೀತಿಸುವ ಪ್ರವೃತ್ತಿಯು ಪ್ರೀತಿಸಲು ಪರಮಶ್ರೇಷ್ಠನಾದ ಪುರುಷನು ಯಾರೆಂಬುದನ್ನ ತಿಳಿಯುವ ತನಕ ಪ್ರೀತಿಸುವ ಪ್ರವೃತ್ತಿಯು ಅಪರಿಪೂರ್ಣವಾಗಿಯೇ ಉಳಿಯುತ್ತದೆ. ನಮ್ಮ ಪ್ರೇಮವನ್ನ ಕೃಷ್ಣನಲ್ಲಿ ಇರಿಸಿದಾಗ ಮಾತ್ರ ಅದಕ್ಕೆ ಸಂತೃಪ್ತಿ. ಅದಕ್ಕೆ ಹೇಳ್ತಾರೆ ಭಗವಂತ ನನ್ನನ್ನ ನೋಡಿ, ಭಗವಂತ ಹೇಳ್ತಾರೆ, ಮುಂದಕ್ಕೆ ಬರ್ತದೆ ಈಗ ಭಾವಾರ್ಥದಲ್ಲಿ, ಸಾರಿ ಇದರಲ್ಲಿ ಹೇಳ್ತಾ ಹೋಗುವ, ನಾವು ಯಾರನ್ನ ಪ್ರೀತಿಸ್ಬೇಕಂತ ನಮ್ಗೆ ಗೊತ್ತಿರ್ಬೇಕಲ್ವಾ? ನೋಡಿ, 5 ವಿಭಿನ್ನ ಲೌಕಿಕ ರಸಗಳ ದ್ವಾರ ಕೃಷ್ಣನನ್ನ ಪ್ರೀತಿಸುವುದು ಅಂದ್ರೆ ಮುಂದೆ ಬರ್ತದೆ. ಪ್ರಸ್ತುತ ಆಕೃತಿಯು ಬೋಧಿಸುತ್ತದೆ, ಅಂತಹ ಬೋಧನೆಗಳೇ ಆಕೃತಿಯ ಸಾರ ಸರ್ವಸ್ವವಾಗಿದೆ. ನೋಡಿ, ಬೆಳಕಿನ ಅಥವಾ ಗಾಳಿಯ ಅಲೆಗಳು ವಿಸ್ತರಿಸಿಕೊಳ್ಳು ಹಾಗೆ ನಮ್ಮ ಪ್ರೀತಿ ಪ್ರವೃತ್ತಿಯು ಕೂಡ ವಿಸ್ತೃತವಾಗುತ್ತದೆ. ಹೇಗೆ ಬೆಳಕಿನ ಅಥವಾ ಗಾಳಿಯ ಅಲೆಗಳು ವಿಸ್ತಾರವಾಗ್ತದೆ ಅಲ್ವಾ, ಅದರ ಗಾಳಿ ಎಲ್ಲ ಕಡೆ ವಿಸ್ತಾರವಾಗ್ತದೆ, ಅದೇ ರೀತಿ ಪ್ರೀತಿಸುವ ಪ್ರವೃತ್ತಿಯು ಕೂಡ ವಿಸ್ತೃತವಾಗ್ತದೆ. ಅಂತಹ ವಿಸ್ತರಣೆಗೆ ಅಂತ್ಯವೆಂಬುದೆಲ್ಲಿದೆ ಎಂಬುದು ನಮಗೆ ತಿಳಿಯದು. ಈ ಪ್ರೀತಿಗೆ ಎಲ್ಲಿ ಅಂತ್ಯವಿಲ್ಲದೆ ನಮ್ಗೆ ತಿಳಿಯಲ್ಲ. ಅದಕ್ಕೆ ಅವರು ನೋಡಿ ಹೇಳ್ತಾರೆ, ಅಲ್ಲಿ ನಮ್ಗೆ ಹೇಳ್ತಾರೆ ಹೇಗೆ ಅಂತಂದ್ರೆ, ನಾವು ಒಂದು ಮಗನಿಗೆ ಐ ಲವ್ ಯು ಅಂತಂದ್ರೆ ಸಾಲದು, ಮಗನ ಎಲ್ಲಾ ಜವಾಬ್ದಾರಿಗಳನ್ನ ಮಾಡ್ಬೇಕಾಗ್ತದೆ. ಅದೇ ರೀತಿ ಅವರನ್ನ ಬೆಳೆಸುವುದು, ಸ್ಕೂಲಿಗೆ ಕಳಿಸುವುದು, ಅವರನ್ನ ಎಲ್ಲಾ ಅಗತ್ಯ ನೀಡ್ಸ್ ಅನ್ನ ನಾವು ಪೂರೈಸುವುದು. ಹಾಗೆ ಅದೇ ರೀತಿ ನಾವು ಆಧ್ಯಾತ್ಮಿಕದಲ್ಲಿ ನೋಡ್ಬೋದು. ಉದಾಹರಣೆಯನ್ನ ಹನುಮಂತ ದೇವರಿಗೆ ನಾವು ಕೊಡ್ಬೋದು. ಸೀತಾ ಮಾತೆಯನ್ನ ಹುಡುಕಿಕೊಂಡು ಅವರು ಹೋಗ್ತಿರ್ತಾರೆ, ಅನೇಕ ಕಷ್ಟಗಳನ್ನ ಅವರು ಅನುಭವಿಸ್ತಾರೆ, ಆದ್ರೆ ಅವರು ಬಿಡಲ್ಲ. ಯಾಕೆ? ಆದ್ರೆ ಅದನ್ನ ಅವರು ರಿಸ್ಕ್ ತಗೊಳ್ತಾರೆ ಅಲ್ವಾ? ಎಷ್ಟೋ ಕಷ್ಟ ಅಂತಂದ್ರೆ ನಾವು ರಾಮಾಯಣದಲ್ಲಿ ನಾವು ಓದ್ಬೋದು. ಅದರಲ್ಲಿ ಎಷ್ಟು ಹನುಮಂತ ದೇವರು ಮತ್ತೆ ಇಷ್ಟಪಡ್ತಾರೆ ನೋಡಿ. ಅವರು ಸೀತಾ ಮಾತೆಯನ್ನ ಕರ್ಕೊಂಡು ಹೋಗುವಾಗ ಎಲ್ಲ ಹೋಗಿರ್ತಾರೆ. ಆಗ ರಾಮದೇವ್ರು ಹೇಳ್ತಾರೆ ಲಕ್ಷ್ಮಣಗೆ ಏನಂತ, ನೀನ್ ಕರೆಕ್ಟ್ ನೋಡ್ಕೊಳ್ಳಿಲ್ಲ. ಯಾಕಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡಿದ್ರು ಲಕ್ಷ್ಮಣ ಅಲ್ವಾ? ಆದ್ರೂ ರಾಮದೇವ್ರು ಹೇಳ್ತಾರೆ, ಅಂದ್ರೆ ಅದೊಂದು ಲೀಲೆ, ಭಗವಂತನ ಲೀಲೆ. ಆದ್ರೆ ಅಷ್ಟು ಕಷ್ಟವನ್ನ ಅನುಭವಿಸ್ತಾರೆ, ಆದ್ರೂ ಒಂದು ಪ್ರತ್ಯುತ್ತರ ಲಕ್ಷ್ಮಣ ರಾಮದೇವರಿಗೆ ಕೊಡಲ್ಲ. ಯಾಕಂದ್ರೆ ಭಗವಂತನ ಸೇವೆ ಅದು. ಅವರು ಏನೂ ಹೇಳಲ್ಲ, ಆಯ್ತಣ್ಣ ನಾವು ಮುಂದಕ್ಕೆ ಹೋಗುವ, ಸೀತಾ ಮತ್ತೆ ನಮ್ಗೆ ಸಿಗ್ತಾರೆ, ಯಾವುದೇ ರೀತಿಯಲ್ಲಿ ನಮ್ಗೆ ಏನಾಗಲ್ಲ ಅಂತ ಧೈರ್ಯವನ್ನ ಕೊಡ್ತಾರೆ. ಆಗ ಮುಂದೆ ಹೇಳ್ತಾರೆ ರಾಮದೇವ್ರು, ನಾನು ಏನೇ ಹೇಳಿದ್ರು ನೀನು ನನಗೆ ಆ ಧೈರ್ಯವನ್ನ ಕೊಟ್ಟಿದ್ದ ಕಾರಣ ಇವತ್ತು ನಂಗೆ, ಅಂದ್ರೆ ಸೀತಾಮಾತೆ ಸಿಕ್ಕಿದ ಪ್ರಸಂಗ ಇದು. ಆಮೇಲೆ ಅವರು ಹೇಳ್ತಾರೆ, ಅದೇ ರೀತಿ ನಾವು ರಿಸ್ಕ್ ತಗೊಳ್ಬೇಕು ಭಗವಂತನ ಬಗ್ಗೆ. ನಾವ್ ಹೇಗೆ ಭಗವಂತನನ್ನ ಪ್ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ಇಂತಹ ರಿಸ್ಕ್ ಅನ್ನ ತಗೊಳ್ಬೇಕು. ಅಂದ್ರೆ ನಾವು ಭಗವಂತನ ಸೇವೆಗೆ ಲಿಮಿಟ್ ಅಂತ ಹೇಳ್ತೀವಿ ನೋಡಿ. ಹೌದು, ನಮಗೆ ಆದಾಗ ಮಾತ್ರ ನಾವು ಮಾಡ್ತೇವೆ. ನಮಗೆ ನೋಡಿ, ನಾವ್ ಹೇಳ್ತೀವಿ ಜಪ ಮಾಡಿ ಅಂದ್ರೆ, ಇಲ್ಲ ನಮ್ಗೆ ತುಂಬಾ ನಾವು ಆಫೀಸಿಗೆ ಹೋಗ್ಬೇಕಾಗ್ತದೆ, ನಂಗೆ ಮನೆಯಲ್ಲಿ ಬಿಡಲ್ಲ. ಖಂಡಿತ ಅದು ಸತ್ಯ. ಯಾಕಂದ್ರೆ ನಾವೆಲ್ಲ ಸಂಸಾರಿದ್ದೇವೆ, ನಮಗೆ ಅದೆಲ್ಲ ಆಗ್ತದೆ. ಆದ್ರೆ ದೃಢ ನಿರ್ಧಾರ ಭಗವಂತನನ್ನೇ ಕೇಳ್ಬೇಕು. ನೋಡು ಕೃಷ್ಣ, ನೀವೇ ಹೇಳಿ ನಾವೇನ್ ಮಾಡ್ಬೇಕು. ಖಂಡಿತ ಭಗವಂತ, ನಾವು 1 ಹೆಜ್ಜೆ ಇಟ್ರೆ ನಮಗೆ ಭಗವಂತ 100 ಹೆಜ್ಜೆ ಸಹಾಯವನ್ನ ಮಾಡ್ತಾರಂತ ನಾವು ನೋಡ್ಬೋದು. ಅದಕ್ಕೆ ನಾವು ಉದಾಹರಣೆ ಹೇಳ್ತೀವಲ್ಲ, ಈಗ ಹನುಮಂತ ದೇವರು ಅವ್ರು ಎಷ್ಟು ಸೀತಾಮಾತೆಯನ್ನ ತುಂಬಾ ರಿಸ್ಕ್ ತಗೊಂಡು ಅವರು ಮಾಡ್ತಾರೆ. ಅದೇ ರೀತಿ ನಾವು ಜಟಾಯು ನೋಡ್ಬೋದಲ್ವಾ, ಅವರ ಪ್ರಾಣವನ್ನೇ ಕೊಡ್ತಾರೆ ಅಲ್ವಾ ನೋಡಿ. ಹಾಗೆ ನಾವು ಇನ್ನು ಮುಂದೆ ಉದಾಹರಣೆ ಮೂಲಕ ನಾವು ಹೇಳ್ಬೋದು. ಹಾಗೆ ರೀತಿ ಈ ಭಕ್ತಿಯ ರಸ ಅಂತಂದ್ರೆ ಏನು ಅಂದ್ರೆ, ಈಗ ನಾವು ಯಾವುದೇ ಸೇವೆ ಮಾಡಿದ್ರು ಆನಂದ ಸಿಗ್ತದೆ ಅಲ್ವಾ. ಉದಾಹರಣೆ, ಒಬ್ಬ ದೇಶವನ್ನ ಪ್ರೀತಿಸ್ತಾನೆ, ಪ್ರೀತಿ ಸಿಗ್ತದೆ. ಇದು ನನ್ನ ದೇಶ,
ಅದೇ ರೀತಿ ನಮ್ಗೆ ಅದೇ ರೀತಿ ಒಬ್ಬ ತಾಯಿ ಮಗುವಿನ ಸೇವೆ ಮಾಡಿದ್ರೆ ಅವಳಿಗೆ ಒಂದು ಖುಷಿ ಸಿಗ್ತದೆ. ಇಲ್ಲದಿದ್ರೆ ಯಾಕೆ ತಾಯಿ ಅವರು ಸೇವೆ ಮಾಡ್ತಾರೆ ಮಗುವಿದು ಅಲ್ವಾ? ಸುಮ್ನೆ ಒಂದು ಹಾಗೇನೆ ಮಾಡ್ಬಿಡ್ತಾರ? ಖಂಡಿತ ಇಲ್ಲ. ಅದೊಂದು ಖುಷಿ, ಅದೊಂದು ಪ್ರೀತಿ, ಅದೊಂದು ಏನು ರಕ್ತ ಸಂಬಂಧ ಅಂತ ಹೇಳ್ತೇವೆ ಅಲ್ವಾ? ಅದೇ ರೀತಿ ನಮ್ಮ ಸ್ವರೂಪ ಏನು? ಭಗವಂತನ ಸ್ವರೂಪ. ಭಗವಂತನ ಅಂದ್ರೆ ನಿಮ್ಮ ಆತ್ಮ ಮತ್ತೆ ಪರಮಾತ್ಮನ ಸಂಬಂಧವನ್ನ ನಾವು ತಿಳಿದಾಗ, ಭಗವಂತನನ್ನ ಸೇವೆ ಮಾಡಿದಾಗ ಅದರ ರಸವನ್ನ ನಾವು ಸವಿಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಭಕ್ತಿ ರಸಾಮೃತ ಸಿಂಧುವು ನಮ್ಗೆ ತೋರಿಸ್ತದೆ. ವಿಜ್ಞಾನ ನೋಡಿ, ವಿಜ್ಞಾನ ಅಂದ್ರೆ ಏನು? ಅಳವಡಿಕೆ ಮಾಡ್ಕೊಳ್ಳೋದು. ನಾವು ಈ ಭಕ್ತಿ ರಸಾಮೃತ ಸಿಂಧುವನ್ನ ನಾವು ಬರೀ ಓದಿ ಬಿಡೋದಲ್ಲ. ವಿಜ್ಞಾನ ಅಂದ್ರೆ ನಾವು ಅಳವಡಿಕೆ ಮಾಡ್ಕೊಳ್ಳೋದು ನಮ್ಮ ಜೀವನದಲ್ಲಿ. ಹೌದು, ಭಕ್ತಿ ರಸಾಮೃತ ಸಿಂಧು ನಮ್ಗೆ ಏನ್ ಕೊಟ್ಟಿದೆ, ಏನ್ ಕೊಡ್ತಾ ಇದೆ, ಇದರಿಂದ ನಾವ್ ಏನ್ ತಿಳ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ಭಕ್ತಿ ರಸಾಮೃತ ತಿಳಿಸ್ತದೆ ಅನ್ನೋದನ್ನ ನಾವು ನೋಡ್ಬೋದು. ನಾವು ಏನ ಹೇಳ್ತಿದ್ದಾರೆ ಅಂದ್ರೆ, ವಿಶ್ವಸಂಸ್ಥೆಯಂತಹ ಮಹಾನ್ ಒಕ್ಕೂಟವೊಂದನ್ನ ಹುಟ್ಟು ಹಾಕಿದ್ದ ಮೇಲೂ ಮಾನವ ಸಮಾಜಕ್ಕೆ ಶಾಂತಿ ಪ್ರೀತಿಗಳನ್ನ ತುಂಬುವಲ್ಲಿ ನಾವು ವಿಫಲರಾಗಿದ್ದೇವೆ ಅಲ್ವಾ? ವಿಶ್ವಸಂಸ್ಥೆ ನಮ್ಗೆ ಬಂದಿದೆ ಅಲ್ವಾ? ಆದ್ರೆ ಎಷ್ಟು ಜನರಿಗೆ ನಮ್ಗೆ ಶಾಂತಿ ಸಿಕ್ಕಿದ್ಯಾ? ಇಲ್ಲ ಅಲ್ವಾ? ವಿಫಲರಾಗ್ತಿದ್ದೇವೆ. ಎಲ್ಲಿ ಶಾಂತಿ ಸಿಗ್ತದೆ? ಎಲ್ಲಿ ಶಾಂತಿ ಸಿಗ್ಲಿಕ್ಕಿಲ್ಲ. ಯಾವಾಗ ನಾವು ಇಂದ್ರಿಯ ಆಸಕ್ತಿಯಲ್ಲಿದ್ದೇವೆ, ನಾನು ಅನ್ನೋದೇ ನಮ್ಮ ಇಡೀ ಕಣದಲ್ಲೂ ಇದೆ, ಆಗ ನಮಗೆ ಎಲ್ಲೂ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂತೋಷ ಸಿಕ್ಕಿದ್ರೆ ಕ್ಷಣಿಕ, ಅದೇ ನೆಕ್ಸ್ಟ್ ನಮಗೆ ದುಃಖವೂ ಕೂಡ ಸಿಗ್ತದೆ. ಯಾಕಂದ್ರೆ ಅಲ್ಲಿ ಭಗವಂತ ಇಲ್ಲ. ಭಗವಂತ ಎಲ್ಲಿ ಇರ್ತಾರೆ? ಭಗವಂತನನ್ನ ನಾವು ಸೆಂಟರ್ ಅಲ್ಲಿ ಏನೇ ಕಾರ್ಯ ನೀವು ಮಾಡಿದ್ರು ಖಂಡಿತ ಅದು ಸಂತೋಷವಾಗಿ ಸಿಗ್ತದೆ. ನೋಡಿ, ನಾವಿಗೆ ನೋಡ್ಬೋದು, ನಮ್ಮ ಪ್ರಭುಪಾದವರು 40 ರೂಪಾಯಿ ಹಿಡಿದು ಅವರು ಎಲ್ಲಿ ಹೋಗಿದ್ರು ಅಲ್ವಾ? ಒಬ್ಬಂಟಿಯಾಗಿ ಹೋಗಿದ್ರು. ಯಾವುದೇ ರೀತಿಯಲ್ಲಿ ಅವರಿಗೆ ಸಹಾಯಕ್ಕಿರ್ಲಿಲ್ಲ. ಅಷ್ಟು ಕಷ್ಟವನ್ನ ಅನುಭವಿಸಿದ್ರು. ಆಗಲೂ ಹಾಗೆ ಇದ್ರು. ನಂತರ ಅವರಿಗೆ ಕೋಟಿ ಬಂತು ಅಲ್ವಾ ಹಣ. ಅದನ್ನ ಏನ್ ಮಾಡಿದ್ರು? ಭಗವಂತನಿಗೆ ನೋಡಿ, ಈಗ ನಾವು ಇಸ್ಕಾನ್ ಅಂತ ಇಲ್ಲಿ ಕೇಳ್ತಿದೀವಿ ಅಂದ್ರೆ ನಾವು ಪ್ರಭುಪಾದವರ ಪಾದಕ್ಕೆ ದಿನನಿತ್ಯ ನಾವು ಯಾವಾಗಲೂ ಅವರನ್ನ ನಾವು ಸ್ಮರಿಸ್ತಿರ್ಬೇಕು. ನಾವು ಚಿರಋಣಿ ಆಗಿರ್ಬೇಕು. ನಾವು ಪ್ರಾಣ ಹೋಗುವ ತನಕ, ನಮ್ಮ ಜೀವ ಹೋಗುವ ತನಕ ಪ್ರಭುಪಾದವರಿಗೆ ನಾವು ಯಾವತ್ತು ಶರಣಾಗಿರ್ಬೇಕು. ಯಾಕೆಂದ್ರೆ ಇಲ್ಲಿ ಹೇಳುವ ಪ್ರಕಾರ ನಾವ್ ಯಾವಾಗ ಭಗವಂತನನ್ನ ಪ್ರೀತಿಸ್ತೇವೆ, ಯಾವಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಸ್ವರೂಪ ಏನು ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ಅದೇ ನಮ್ಗೆ ಭಕ್ತಿ ರಸಾಮೃತ ಕೊಡ್ತದೆ. ಅದನ್ನ ಕೊಟ್ಟ ನಮ್ಮ ಪ್ರಭುಪಾದವರಿಗೆ ನಾವು ಯಾವತ್ತೂ ಹೇಳ್ಬೇಕು, ಪ್ರಭುಪಾದವರಿಗೆ ಜೈ ಅಲ್ವಾ? ಯಾವಾಗ ನಮ್ಮ ಪ್ರಭುಪಾದವ್ರನ್ನ ನಾವು ಯೋಚಿಸ್ಬೇಕು. ನೋಡಿ, ನಮ್ಗೆ ಸುಮ್ನೆ ಸಿಕ್ಲಿಲ್ಲ. ಇಸ್ಕಾನ್ ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದರ ಹಿಂದಿನ ಇದು ಎಲ್ಲ ನಮ್ಗೆ ಎಷ್ಟೆಷ್ಟು ಘಟನೆಗಳಿದಾವೆ ಅಂದ್ರೆ, ನಮ್ಗೆ ಪ್ರಭುಪಾದವರ ಲೀಲಾಮೃತ ನಾವು ಓದ್ಬೇಕಾಗ್ತದೆ. ಖಂಡಿತ ನೀವೆಲ್ಲರೂ ತಗೊಳ್ಳಿ. ಅದರಲ್ಲಿ ಪ್ರಭುಪಾದವರು ನಾವು ಇಸ್ಕಾನ್ ಹೌದಾ, ಇಸ್ಕಾನ ಬಂದಿದೆ ಗಳನ್ನ ಅಳವಡಿಸ್ಕೊಳ್ಬೇಕು. ಅದರ ಹಿಂದೆ ಪ್ರಭುಪಾದವರು ಮತ್ತು ಪ್ರಭುಪಾದವರ ಶಿಷ್ಯ ಹೇಗೆ ಕಷ್ಟಪಟ್ಟು ಈ ಇಸ್ಕಾನನ್ನ ಹಾಕಿದ್ದಾರೆ, ಮತ್ತೆ ಅದಕ್ಕೆ ಬಂದಂತ ಅಡೆತಡೆಗಳನ್ನ ಅವರು ಹೇಗೆ ಎದುರಿಸಿದ್ದಾರೆ, ಅದನ್ನ ನಾವು ಇಟ್ಟು ನೋಡಿದಾಗ ಯಾಕೆ ಭಗವಂತನೇ ಎಲ್ಲರದರ ಒಡೆಯ ಅಂತ ನಾವು ತಿಳಿದುಕೊಂಡಾಗ ಮಾತ್ರ ನಮ್ಗೆ ಶಾಂತಿ ಸಿಗ್ತದೆ. ಖಂಡಿತ ಯಾವುದೇ ರೀತಿಯಲ್ಲಿ ಶಾಂತಿ ಸಿಗೋಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಶಾಂತಿ ಸೌಹಾರ್ದಗಳನ್ನ ತುಂಬಲು ಯುಕ್ತವಾದ ವಿಧಾನ ಯಾವುದೆಂಬುದು ನಮಗೆ ತಿಳಿದಿರುವುದೇ ಇಂದಿನ ದುರಾವಸ್ಥೆಗೆ ಕಾರಣ. ನೋಡಿ, ನಾವೆಲ್ಲ ಮಾಡ್ತಾ ಇದೀವಿ. ಏನೆಲ್ಲ ಮಾಡ್ತಾ ಇದೀವಿ? ಸಮಾಜ ಸೇವೆ ಮಾಡ್ತಾ ಇದೀವಿ. ನೋಡಿ, ಸಮಾಜ ಸೇವೆ ಅಥವಾ ಆಸ್ಪತ್ರೆಗಳನ್ನ ನಾವು ಎಲ್ಲ ನೋಡ್ತಾ ಇದೀವಿ. ಉಚಿತ ಮೆಡಿಸಿನ್, ಉಚಿತ ಸೇವಾ, ಅದು ಇದು ಎಲ್ಲ ನೋಡ್ತಾ ಇದೀವಿ. ಹೌದು, ನೀವು ಮಾಡಿ. ಆದ್ರೆ ಅದರ ಜೊತೆ ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದನ್ನ ತಿಳಿದು, ಅದರ ಜೊತೆ ಭಗವಂತನ ಜ್ಞಾನವನ್ನ ಕೊಟ್ಟು, ಭಗವಂತನ ಬಗ್ಗೆ ನಾವು ಹೇಳಿ ಅವರಿಗೆ ಅದನ್ನ ಮನವರಿಕೆ ಮಾಡಿದ್ರೆ ಅದು ನಿಜವಾದ ಸೇವೆ ಮತ್ತು ಶಾಂತಿ ಅಂತ ಪ್ರಭುಪಾದವರು ಹೇಳ್ತಾರೆ. ನೋಡಿ, ಪ್ರಭುಪಾದವರು ಕೂಡ ನನಗೆ ನೆನಪರ್ತದೆ. ಅಲ್ಲಿ ಪ್ರಭುಪಾದವರು ಹೇಳ್ತಾರೆ, ಹೇಗೆ ಅಂದ್ರೆ ನೋಡಿ, ಸಮಾಜ ಸೇವೆ ನೀವು ಮಾಡಿ, ಪ್ರೀತಿ ಮಾಡಿ, ಎಲ್ಲ ಮಾಡಿ, ಆದ್ರೆ ನಮ್ಗೆ ಶಾಂತಿ ಸಿಗಲ್ಲ. ಯಾವಾಗ ಶಾಂತಿ ಸಿಗ್ತದೆ ಅನ್ನೋದಕ್ಕೆ ನಾನು ಉದಾಹರಣೆ ಮೂಲಕ ಹೇಳಕ್ ಇಚ್ಛೆ ಪಡ್ತೇನೆ. ಏನಂದ್ರೆ, ಪ್ರಭುಪಾದವರು ಈಗ ಹಿಂದಿನ ಪ್ರಧಾನಮಂತ್ರಿ ಅವರು ನಂಗೆ ನೆನಪಿಲ್ಲ, ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಪ್ರಧಾನಮಂತ್ರಿ ಆಗಿನ ಕಾಲದಲ್ಲಿ. ನೆನಪಿದ್ಯಾ? ಯಾರಾದ್ರಿಗೆ ಗೊತ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿಯ? ಅವರು ಏನಾಗ್ತಾರೆ,
ಕರೆಕ್ಟಾ? ಓಕೆ, ಥ್ಯಾಂಕ್ ಯು ಮಾತಾಜಿ. ಆಗ ಅವರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಪ್ರಭುಪಾದರು ಒಬ್ಬರೇ. ನೋಡಿ, ಪ್ರಭುಪಾದವರ ಒಂದೊಂದು ಕ್ಷಣವನ್ನ ಯೋಚಿಸಬಹುದು ನಾವು. ಒಂದು ಪೆಟ್ಟಿಗೆ ಹಿಡಿದು ಹೋಗ್ತಾರೆ. ನಾನ್ ಮೊದಲನೇ ಲೀಲಾಮೃತದಲ್ಲಿ ನಾವು ಸ್ವಲ್ಪ ಹೊತ್ತಿದ್ದೇನೆ, ನಾನು ಅದರಲ್ಲಿ ನೋಡ್ತಾರೆ ಪ್ರಭುಪಾದ ಎಷ್ಟೋ ದಿನ ಹಸುವಲ್ಲಿ ಇರ್ತಾರೆ ಭಾಗವತಂ ಬರೀಲಿಕ್ಕೆ. ಎಷ್ಟೋ ದಿನ ಹಸುವು ಯಾಕೆ ಕೊಟ್ರು? ಭಗವಂತನ ಅವರ ಗುರುಗಳು ಹೇಳಿದ ಮಾತಿನಿಂದ ಅಲ್ವಾ? ಅದೇ ರೀತಿ ಇಲ್ಲಿ ನೋಡ್ಬೋದು, ನಮಗೆ ದೇಶ ಸೇವೆ ಮಾಡಿ ಅದರ ಮೂಲಕ ಕೃಷ್ಣ ಪ್ರಜ್ಞೆಯನ್ನ ನಾವ್ ಹೇಗೆ ತರ್ಬೋದು ಅನ್ನೋದನ್ನ ಇಲ್ಲಿ ನೋಡ್ಬೋದು. ಪ್ರಭುಪಾದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೇಳ್ತಾರಂತೆ, ನೀವು ನನಗೆ ಒಂದು ಅವಕಾಶ ಕೊಡಿ, ನಾನು ಈ ಜೈಲಿಗೆ ಹೋಗಿ, ಅಲ್ಲಿ ಜೈಲು ಇರ್ತದೆ, ಜೈಲಿಗೆ ಹೋಗಿ ಅಂದ್ರೆ ಅಲ್ಲಿನ ಕೈದಿಗಳೆಲ್ಲ ನಾನು ಸ್ವಲ್ಪ ಆದ್ರೂ ಭಗವಂತನ ಬಗ್ಗೆ ಇದ್ ಮಾಡ್ತೇನೆ ಅಂತ ಕೇಳ್ತಾರೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ನೀ ಎಂತ, ನಿನ್ನದು ಏನು ಬುದ್ಧಿ, ಅದು ಸಾಧ್ಯನಾ ಅಂತ ಕೇಳ್ತಾರೆ. ಒಂದು ಚಾನ್ಸ್ ಕೊಡಿ ಅಂತ ಪ್ರಭುಪಾದವ್ರು ಕೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವಕಾಶವನ್ನ ತಗೊಳ್ತಾರೆ ಪ್ರಭುಪಾದವರು. ಏನಿಲ್ಲ, ಅವರೊಬ್ಬರೇ ಹೋಗ್ತಾರೆ. ಏನಿದೆ ಅವ್ರ ಹತ್ರ ಕೀರ್ತನೆ ಮಾಡ್ಲಿಕ್ಕೆ, ಕರ್ತಾಲಿದೆ, ಮತ್ತೆ ಪ್ರಸಾದ ಅವರೇ ಮಾಡಿಕೊಂಡು ಹೋಗಿದ್ದಾರೆ. ನಂತರ ಅವರು ಅಲ್ಲಿ ಭಗವಂತನ ಕೀರ್ತನೆಯನ್ನ ಸ್ಟಾರ್ಟ್ ಮಾಡ್ತಾರೆ. 2 months ಇರ್ತಾರೆ. ಅಲ್ಲಿನ ಕೈದಿಗಳು ಹೇಗೆ ಚೇಂಜ್ ಆಗಿದ್ರು ಅಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಬೇಷ್ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ಪವರ್ ಆಗಿದೆ, ಭಗವಂತನ ಭಕ್ತರ ಪವರ್ ಆಗಿದೆ. ನಾವ್ ಹೇಗೆ ಹೇಳ್ತೀವಿ ಅಂದ್ರೆ, ಅವರು ಕೀರ್ತನೆ ಮಾಡಿ ಎಲ್ಲಾ ಕೈದಿಗಳ ಮನಸ್ಥಿತಿ ಹೇಗಿರ್ತದೆ, ವಿಕೃತ ಮನಸ್ಸಾಗಿರ್ತದೆ. ಅವ್ರು ಏನೋ ತಪ್ಪು ಮಾಡಿರ್ತಾರೆ, ಆ ತಪ್ಪಿಗೆ ಇಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾರೆ. ಇಲ್ಲಿ ಅಂದ್ರೆ ಅದೊಂದು ತಪ್ಪು, ಮತ್ತೆ ಇಲ್ಲಿ ಕೊಡುವಂತ ಶಿಕ್ಷೆ, ಅವರ ಮನವರಿಕೆ ಎಲ್ಲ ವಿಕೃತವಾಗಿ. ಅವರು ಮೊದಲು ಏನ್ ಹೇಳ್ತಾರೆ, ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಮೊದಲು ನೀವು ಮಾನವರಂದ್ರೆ ಏನು, ಒಂದು ನಾವೇನ್ ಮಾನವರಂದ್ರೆ ಒಂದು ನಡತೆ, ಒಂದು ಗುಣ, ಒಂದು ಮಾತು, ಎಲ್ಲವೂ ನಮಗೆ ಏನಿರ್ಬೇಕು, ಒಂದು ನೀತಿ ನಿಯಮವಾಗಿರ್ಬೇಕು ಅಲ್ವಾ? ಈಗ ನಾವೆಲ್ಲ ನೋಡ್ತಿದೀವಲ್ಲ, ಮೊದಲು ಮಾನವರಾಗಿ ಮೊದಲು, ಆಮೇಲೆ ನೀವು ಭಕ್ತರಾಗ್ಬೇಕು, ಮಾನವರ ಮೊದಲಾಗಿ ಅಂತ ನಮ್ಗೆ ಪ್ರಭುಪಾದವರು ಕೂಡ ಹೇಳ್ತಾರೆ. ಅದೇ ರೀತಿ ಅಲ್ಲಿ 2 months ಪ್ರಭುಪಾದವರು ಇದ್ದು ನೋಡಿ, ಸಮಾಜ ಸೇವೆ ಅಲ್ಲಿ ಆಯ್ತು, ಅದೇ ರೀತಿ ಭಗವಂತನ ಸೇವೆ ಕೂಡ ಅಲ್ಲಿ ಆಯ್ತು ಅಲ್ವಾ? ನೀವು ಭಗವಂತನ ಸೇವೆ ಮಾಡಿ ಆಟೋಮೆಟಿಕ್ ಅದು ಸಮಾಜ ಸೇವೆ ಆಗಿ ಹೋಗ್ತದೆ. ಯಾಕಂದ್ರೆ ಸಮಾಜವನ್ನ ನಮ್ಮ ಭಗವಂತ. ಅದೇ ರೀತಿ ಪ್ರಭುಪಾದವರು ಅಲ್ಲಿ ಪ್ರಸಾದವನ್ನ ಕೊಡ್ತಾರೆ. ಆ ಕೈದಿಗಳು ಆಟೋಮೆಟಿಕ್ ಚೇಂಜ್ ಆದ್ರಂತೆ, ಕೀರ್ತನೆ ಮಾಡ್ತಿದ್ರಂತೆ. ಯಾರು ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಇರ್ಲಿಲ್ಲಂತೆ. ನಂತರ ಅವರು ಕೆಲಸ ಮಾಡ್ಲಿಕ್ಕೆ ತಯಾರಾದ್ರಂತೆ, ಭಗವದ್ಗೀತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಎಲ್ಲ. ಅದಕ್ಕೆ ನೋಡಿ, ಇವತ್ತು ನಮಗೆ ಎಷ್ಟೋ ಜನ ಫಾರಿನರ್ಸ್ ನಮ್ಮ ಇಸ್ಕಾನಿಗೆ ತುಂಬಾ ಕೊಡುಗೆ ಆಗಿದ್ದಾರೆ ಅಲ್ವಾ? ಇದು ನಾವು ನೋಡ್ಬೋದು. ಯಾಕಂದ್ರೆ ನಮ್ಮ ನೋಡಿ, ಇಲ್ಲಿ ಹೇಳ್ತಾರೆ, ಸಮಾಜಕ್ಕೆ ಶಾಂತಿ ಪ್ರೀತಿಗಳನ್ನ ತುಂಬುವಲ್ಲಿ ನಾವು ವಿಫಲರಾಗಿದ್ದೇವೆ. ಶಾಂತಿ ಸೌಹಾರ್ದಗಳನ್ನ ತುಂಬಲು ಯುಕ್ತವಾದ ವಿಧಾನ ಯಾವುದೆಂಬುದೊಂದು ನಮಗೆ ತಿಳಿದಿರುವುದೇ ಇಂದಿನ ದುರಾವಸ್ಥೆಗೆ ಕಾರಣ. ನಮಗೆ ಗೊತ್ತಿಲ್ಲ ನಾವು ಯಾರಿಗೆ ನಾವು ಪ್ರೀತಿ ಕೊಡ್ಬೇಕು, ನೀಡ್ಸ್ ಕೊಡ್ಬೇಕು ಅನ್ನೋದು ಅಲ್ವಾ? ಇದು ನಾವು ಪ್ರಭುಪಾದವರ ಮೂಲಕ ನಾವು ತಿಳಿಬಹುದು. ನಾವು ಒಂದು ಸಮಾಜ ಸೇವೆ ಮಾಡೋದೇ ಆಗ್ಲಿ, ಯಾವುದೇ ರೀತಿಯ ಒಂದು ಮಾಡೋದೇ ಆಗ್ಲಿ, ನಾವ್ ಎಷ್ಟು ದಿನ ಮಾಡ್ತೀವಿ? ನಾವು ಭಗವಂತ ಅಲ್ಲ, ನಾವು ಲಿಮಿಟ್ ಅಲ್ವಾ? ಭಗವಂತ ಅನ್ಲಿಮಿಟೆಡ್. ಭಗವಂತನನ್ನ ನಾವು ಅಲ್ಲಿ ಸೆಂಟ್ರಲ್ ಆಗಿ ಇಟ್ಕೊಂಡು ನಾವು ಹೋದ್ರೆ ಮಾತ್ರ ನಾವು ಸಾಧ್ಯ ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ಬೋದು. ಯಾಕೆಂದ್ರೆ ನೋಡಿ, ಶಾಂತ ಚಿತ್ತರಾಗಿ ಪರಿಗ್ರಹಿಸಬೇಕು ಅಲ್ವಾ? ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನ ಪ್ರೀತಿಸುವ ಸರಳ ಸ್ವಾಭಾವಿಕವಾದ ವಿಧಾನವನ್ನ ಈ ಕೃತಿಯು ತಿಳಿಸಿಕೊಡುತ್ತದೆ. ಭಕ್ತರ ಸಾಮೃತ ಸಿಂಧು ಭಗವಂತನನ್ನ ಸರಳವಾಗಿ ಪ್ರೀತಿ ಮಾಡಬಹುದು. ನೋಡ್ರಿ, ನಿಮಗೆ ಏನೋ ಕೇಳಲ್ಲ ಭಗವಂತ ಅಲ್ವಾ? ನಿಮ್ಗೆ ನನ್ಗೆ 1 ಕೋಟಿ ಕೊಡಿ, ಅಥವಾ ನನಗೆ ಅದು ಕೊಡಿ, ಇದು ವಜ್ರ ಕೊಡಿ, ಇದು ಕೊಡಿ, ಏನು ಕೇಳಲ್ಲ ಅವರು ಭಗವಂತ. ಅವ್ರು ಹೇಳ್ತಾರೆ, ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಗ್ಲಾಸ್ ನೀರ್ ಕೊಡಿ, ಒಂದು ಪತ್ರ ಕೊಡಿ, ಒಂದು ಹೂ ಕೊಡಿ, ಒಂದು ಹಣ್ಣು ಕೊಡಿ, ನಮ್ಮ ಒಳ್ಳೇದಕ್ಕೆ ನಾವು ಉದ್ಧರಾಗಿ ಬನ್ನಿ ಅಂತ. ಭಗವಂತಗೆ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಈ ಸೃಷ್ಟಿಕರ್ತನೆ ಭಗವಂತನಿಗೆ ಏನ್ ಬೇಕಾಗಿರ್ತದೆ? ಆದ್ರೆ ದಯಾಸಾಗರ ಅವರು, ಯಾಕಂದ್ರೆ ಅವರು ಇದನ್ನೆಲ್ಲ ಕೊಟ್ಟಿ ಮತ್ತೆ ನಮ್ಮಡಿಗೆ ಬರ್ಲಿ ಜೀವಿಗಳು ಅಂತ ಅಲ್ವಾ? ನೋಡಿ, ಇಲ್ಲಿ ಹೇಳ್ತಾರೆ, ನಾವು ಭಗವಂತನನ್ನ ಅಷ್ಟು ಸ್ವಾಭಾವಿಕವಾಗಿ ಸರಳವಾಗಿ ಪ್ರೀತಿ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ನಾವು ಕಲಿತರೆ ಎಲ್ಲಾ ಜೀವಿಗಳನ್ನು ಏಕಕಾಲದಲ್ಲಿ ಪ್ರೀತಿಸುವುದು. ಭಗವಂತನನ್ನ ಪ್ರೀತಿಸಿದ್ರೆ ನಾವು ಎಲ್ಲರನ್ನ ಪ್ರೀತಿ ಮಾಡಿದಂತೆ ನಮಗೆ ಆಗ್ತದೆ. ಸುಮ್ಮನೆ ನಾವು ಯಾರನ್ನ ನಾವು ತುಂಬಾ ಪ್ರೀತಿ ಮಾಡ್ತೇವೆ, ನೋ, ನಾವು ಭಗವಂತನನ್ನ ಮೊದಲು ಪ್ರೀತಿ ಮಾಡಿದ್ರೆ ಏನ್ ಹೇಳ್ತಾರೆ ನೋಡ್ರಿ ಇಲ್ಲಿ, ಲವ್ ಗಾಡ್ ಅಲ್ವಾ? ಲವ್ ಆಲ್ ಅಂದ್ರೆ ಮೊದಲು ಭಗವಂತನನ್ನ ಪ್ರೀತಿಸು, ನಂತರ ಎಲ್ಲರನ್ನ ಪ್ರೀತಿಸು. ಅಂದ್ರೆ ಭಗವಂತನನ್ನ ಪ್ರೇಮ ಮಾಡು, ಎಲ್ಲಾ ಜೀವಿಗಳನ್ನ ಪ್ರೇಮ ಮಾಡುವಂತ ಈ ಭೌತಿಕ ಜಗತ್ತಿನಲ್ಲಿ ನಾವು ಎಲ್ಲ ಏನ್ ಹೇಳ್ತೀವಿ, ಸುಳ್ಳು ಪ್ರೀತಿ ಅಂತ ಹೇಳ್ಬೋದು. ನೋಡಿ, ನಾವು ಹೇಳ್ತೀವಿ ನಿನ್ನನ್ನ ಬಿಟ್ರೆ, ಅದಕ್ಕೂ ಒಂದು ಉದಾಹರಣೆ ನೋಡ್ತೇವೆ ನೋಡಿ, ಒಂದು ಕತೆ ಮೂಲಕ ನೋಡ್ಬೋದು. ಮೊದಲು ಅವರು ಪ್ರೀತಿ ಅಂದ್ರೆ ನಾವು ನೋಡ್ಬೋದು, ಪ್ರೀತಿ ಮಾಡಿರ್ತಾರೆ, ಹೌದು, ಮನೆಯನ್ನ ಬಿಟ್ಟು ಬರ್ತಾರೆ, ಎಲ್ಲ ಬರ್ತಾರೆ, ಒಟ್ಟಿಗೆ ಇರ್ತಾರೆ, 1.5 ವರ್ಷ ಚೆನ್ನಾಗಿ ಬದುಕ್ತಾರೆ, ಖುಷಿಯಲ್ಲಿ ಇರ್ತಾರೆ, ಹೌದು.
ನಂತರ ಅವನಿಗೆ ಅಕಸ್ಮಾತ್ ಆಗಿ ಆ ಪತಿ ಅವಳನ್ನ ಅಗಲ್ತಾನೆ, ಅವನು ಮರಣ ಹೊಂತಾನೆ. ಆಗ ಆ ಹುಡುಗಿ ಹೇಳ್ತಾಳೆ, ಲಿಮಿಟ್ 1 ಮಿನಿಟ್ಗೆ ಫೋನ್ ಮಾಡ್ತಾಳೆ, ಅಪ್ಪ ನಾನು ಈ ಹೆಣದ ಜೊತೆ ಇರ್ಲಿಕ್ ಆಗಲ್ಲ, ನೀವು ಖಂಡಿತ ಬೇಗ ಬನ್ನಿ ಅಂತ. ಅಲ್ಲಿ ಏನ್ ತಿಳಿಬಹುದು ನಾವು ಅಲ್ವಾ? ನಿನ್ನನ್ನ ಬಿಟ್ಟು ನಾನು ಇರ್ಲಿಕ್ ಆಗಲ್ಲ, ತುಂಬಾ ಪ್ರೀತಿ, ನೀನ್ ಇಲ್ಲದ್ರೆ ನಾನೂ ಸಹ ಹೋಗ್ತೀನಿ ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಇರ್ತದೆ. ಅದೇ ರೀತಿ ಮರಣ ಹೊಂದಿದಾಗ ನಮ್ಮ ಮನಸ್ಥಿತಿ ಚೇಂಜ್ ಆಗ್ತದೆ ಅಲ್ವಾ? ನೋಡಿ, ಇದು ನಮ್ಮ ಪ್ರೀತಿ, ಇದು ಪ್ರೀತಿ ಅಲ್ಲ. ಹಂಗಂತ ನಾವು ಸತ್ತವ್ರ ಜೊತೆ ಸತ್ತೋಗ್ಬೇಕು ಅಂತ ಅಲ್ಲ, ಉದಾಹರಣೆ ಕೊಡ್ತಾ ಇರೋದು. ಯಾಕಂದ್ರೆ ನಮ್ಮ ಮನಸ್ಥಿತಿ, ಎಲ್ಲರ ಮನಸ್ಥಿತಿ, ಎಲ್ಲರ ಪರಿಸ್ಥಿತಿ ಎಲ್ಲ ನಮ್ಮಲ್ಲಿ ಹೀಗೆ ಇದೆ ಅಲ್ವಾ? ನಾವು ಮಾತಾಡ್ತೇವೆ ಅಷ್ಟೇ, ಬಟ್ ಅದು ಈ ಭೌತಿಕ ಜಗತ್ತಲ್ಲಿ ಎಲ್ಲ ಫೇಕ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲ ಅಂದ್ರೆ ನಾವು ಹಂಗಂತ ನಾವು ಸಂಬಂಧದಲ್ಲಿ ಆಗ್ಲಿ ಖಂಡಿತ ಇರ್ತದೆ. ಯಾವಾಗ ಭಗವಂತನನ್ನ ಪ್ರೀತಿ ಮಾಡಿದಾಗ, ಭಗವಂತನನ್ನ ಪ್ರೀತಿ ಮಾಡಿದ ಆಟೋಮೆಟಿಕ್ ಇದ್ದೇವೆ, ಅದಕ್ಕೆ ಭಗವಂತನ ಗುಣಗಳು ನಮ್ಮಲ್ಲಿ ಇರ್ತದೆ, ಅದನ್ನ ನಾವು ತಿಳಿಬೇಕಾಗ್ತದೆ. ಅದು ನಿಜವಾದ ಪ್ರೀತಿ ಇರಲ್ಲ. ಈ ಭೌತಿಕದಲ್ಲಿ ಎಲ್ಲಾ ವಸ್ತುಗಳು ಹಾಗೆ ಇರ್ತದೆ ಅಲ್ವಾ? ನಾವು ನೋಡಿದ್ದೇವೆ, ಏನೇ ವಸ್ತುಗಳಿರಬಹುದು ಅಲ್ವಾ? ಅದೇ ರೀತಿ ನಾವು ಭಗವಂತನನ್ನ ಪ್ರೀತಿ ಮಾಡ್ಬೇಕು. ಆವಾಗ ಮಾತ್ರ ನಮ್ಗೆ ಅದು ಇಲ್ಲಿ ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ. ಮರದ ಬುಡಕ್ಕೆ ನೋಡಿ, ನಾವೊಂದು ಬುಡಕ್ಕೆ ನೀರೇ ಹಾಕಿದ್ರೆ ಎಲ್ಲ ಕಡೆ ಪಸರಿಸ್ತದೆ, ಎಲೆಗಳಿಗೆ, ಕೊಂಬೆಗಳಿಗೆ, ಎಲ್ಲ ಕಡೆ ಬುಡಕ್ಕೆ ನೀರು. ಅದೇ ಬುಡ ನಮ್ಮ ಕೃಷ್ಣಕ್ಕೆ ನಾವು ಎಲ್ಲಾ ದೇವತೆಗಳನ್ನ ಪೂಜಿಸ್ತೇವೆ. ಇಲ್ಲಿ ನಮ್ಮ ಭೂಮಂಡದಲ್ಲಿ ಎಷ್ಟೆಷ್ಟೋ ದೇವತೆಗಳನ್ನ ಪೂಜಿಸ್ತೇವೆ ನಾವು ಅಲ್ವಾ? ನಮಗೆ ಅದು ಬೇಕು, ನಮಗೆ ಇದು ಬೇಕು. ಆ ದೇವತೆಗಳಿಗೆ ಅಧಿಪತಿಯಾದ ಭಗವಂತನನ್ನ ನಾವೇನ್ ಮಾಡ್ಬೇಕು, ನಾವು ಪೂಜಿಸ್ಬೇಕು ಅನ್ನೋದನ್ನ ನಮ್ಮ ಭಕ್ತಿ ರಸಾಮೃತ ಸಿಂಧು ನಮ್ಗೆ ಹೇಳ್ಕೊಡ್ತದೆ ಅಲ್ವಾ? ನೋಡಿ, ಉದಾಹರಣೆ ಮೂಲಕ ನಮ್ಗೆ ಹೊಟ್ಟೆಗೆ ನಾವು ನೋಡಿ, ನಾವು ಕೈಗೆ ಊಟ ಮಾಡಿಸ್ತೀವಾ ಅಲ್ವಾ? ಕಣ್ಣಿಗೆ ಊಟ ಮಾಡಿಸ್ತೀವಾ? ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿ ಸಹ ನಮ್ಮ ಭಗವಂತ ಜಠರಾಗ್ನಿ ಆಗಿ ನಮಗೆ ಸಹಾಯ ಮಾಡಿ, ಇದ್ರಿಂದ ಕೈ ಕಾಲಿಗೆ ಶಕ್ತಿ, ಮಾತಾಡ್ಲಿಕ್ಕೆ ಶಕ್ತಿ, ನಡಿಲಿಕ್ಕೆ ಶಕ್ತಿ, ನೋಡ್ಲಿಕ್ಕೆ ಶಕ್ತಿ, ಎಲ್ಲವನ್ನ ಭಗವಂತ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೃಷ್ಣನನ್ನ ಪೂಜಿಸಿದ್ರೆ ಎಲ್ಲವೂ ಸಿಕ್ಕಿದಾಗೆ. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಐಹಿಕ ಆಸಕ್ತಿಗಳ ಅನುಗುಣವಾಗಿ ಎಲ್ಲರನ್ನ ನಾವು ಪೂಜಿಸ್ತಾ ಅತ್ತ ಇಲ್ಲ ಇತ್ತ ಇಲ್ಲ ಹಾಗೆ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ನಾವು ನೋಡ್ಬೋದು. ನೋಡಿ, ಭಕ್ತರ ಸಾಮೃತ ಸಿಂಧುವು ಇದನ್ನ ಹೇಳಿಕೊಡ್ತಾರೆ. ಏನನ್ನ ಈ ಪ್ರಕ್ರಿಯೆನ ನಾವು ಮಿಸ್ ಮಾಡ್ಕೊಂತೀವಿ ಅನ್ನೋದನ್ನ, ಇದು ಸಿಗ್ಲಿಲ್ಲ, ನಮ್ಮ ನಿತ್ಯ ಇದೇ ಇರ್ತದೆ, ಆಗ್ತಾ ಇದ್ದೀವಿ, ಭಗವಂತನಿಗೆ ವಂಚಿತರಾಗ್ತಾ ಇದ್ದೀವಿ. ನಮ್ಮ ಬದುಕಿನ ಸೌಂಡ್ ಕ್ಲಿಯರ್, ಭಗವಂತನ ಕಟ್ ಆಗ್ತಾ ಇದೆ. ಸೌಂಡ್ ಕ್ಲಿಯರ್ ಇಲ್ವಾ? ಇಲ್ಲ ಮಾತಾಜಿ, ಇಷ್ಟೊತ್ತನ ಚೆನ್ನಾಗಿ ಬಂತು ಮಾತಾಜಿ, ಈಗ ಎಲ್ಲ ಕಟ್ ಆಗ್ತಾ ಇದೆಯಾ? ಓ ಕೃಷ್ಣ, ಈಗ ಮಾತಾಡಿ ಈಗ ಕೇಳಿಸುತ್ತೆ. ಹರೇ ಕೃಷ್ಣ. ಕೇಳಿಸ್ತದೆ ಮಾತಾಡಿ, ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಹಾ, ಓಕೆ. ಹರೇ ಕೃಷ್ಣ. ನಾವು ಯಾರಾದ್ರೂ ಹೋಗ್ಬೋದು. ಲೌಕಿಕ ಮಾತಾಜಿ ಮತ್ತೆ ಬ್ರೇಕ್ ಆಯ್ತು. ಲೌಕಿಕ ಸೌಲಭ್ಯಗಳ ಮಾತಿಗೆ ಬಂದರೆ ಬ್ರೇಕ್ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ, ಎಲ್ಲಿ ಆಗ್ತಾ ಇದ್ಯಾ ಮಾತಾಜಿಗೆ ಮಾತಾಡಿ? ಹಾ, ಓದಿ ಲೌಕಿಕ ಸೌಲಭ್ಯಗಳ ನನ್ನದು ಮಾತಿಗೆ ಬಂದರೆ ಎಸ್ ಮಾತಾಜಿ ಕೇಳಿಸ್ತಾ ಇದೆ. ಓಕೆ ಮಾತಾಜಿ, ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಲೌಕಿಕ ಸೌಲಭ್ಯಗಳ ಮಾತಿಗೆ ಬಂದರೆ ಈ ಹೊತ್ತಿನ ಮಾನವ ನಾಗರಿಕತೆಯು ಮನುಷ್ಯನಿಗೆ ಸುಖದ ಬದುಕನ್ನು ನೀಡುವಲ್ಲಿ ತುಂಬಾ ಮುಂದುವರಿದಿದೆ. ಆದರೂ ನಾವು ಸಂತೋಷ ಎಂಬುದನ್ನು ಕಾಣೆವು. ಗಳಿಸಲು ಯಾವುದು ಮುಖ್ಯವೆಂಬುದು ನಮಗೆ ತಿಳಿದಿರುವುದೇ ಈ ಅವಸ್ಥೆಗೆ ಕಾರಣ. ನಮ್ಮ ಬದುಕನ್ನು ಸಂತೋಷಮಯವನ್ನಾಗಿಸಲು ಪ್ರಾಪಂಚಿಕ ಸೌಲಭ್ಯಗಳಷ್ಟೇ ಸಾಲವು. ಈ ಮಾತಿಗೆ ಜ್ವಲಂತ ಉದಾಹರಣೆ ಎಂದರೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾದ ಅಮೆರಿಕ ಸುಖ ಜೀವನಕ್ಕೆ ಅಗತ್ಯವಾದ ಎಲ್ಲ ಸೌಲಭ್ಯಗಳಿದ್ದು ಈ ದೇಶ ದಿಕ್ಕು ತಪ್ಪಿದವರು ಹತಾಶರು ಆದ ಜನ ವರ್ಗವನ್ನು ಸೃಷ್ಟಿಸುತ್ತಿದೆ. ಹೀಗೆ ದಾರಿ ತಪ್ಪಿ ಹತಾಶರಾಗಿರುವ ಜನರೆಲ್ಲರೂ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿರುವ ಬಗೆಯ ಭಕ್ತಿ ಸೇವೆಯ ಕಲೆಯನ್ನು ಅಭ್ಯಾಸ ಮಾಡಿಕೊಳ್ಳಬಹುದು. ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಹಾಗೆ ಮಾಡಿದಲ್ಲಿ ಆದಿ ಕಾಣದ ಜನರಲ್ಲಿ ಬೇಯುತ್ತಿರುವ ಐಕ ಬದುಕೆಂಬ ಬೆಂಕಿಯು ತತ್ಕ್ಷಣವೇ ನಂದಿ ಹೋಗುವುದರಲ್ಲಿ ನನಗೆ ನಂಬಿಕೆಯುಂಟು. ಪ್ರಾಪಂಚಿಕತೆಯ ಬದುಕನ್ನು ಬಾಳುವ ನಿಟ್ಟಿನಲ್ಲಿ ನಾವು ಎಷ್ಟೇ ಮುಂದುವರಿದಿದ್ದರೂ ನಮ್ಮಲ್ಲಿ ಸೂಕ್ತವಾಗಿರುವ ಪ್ರೇಮಿಸುವ ಪ್ರವೃತ್ತಿ ಸಫಲವಾಗಿಲ್ಲವೆಂಬುದು ನಮ್ಮ ಅತೃಪ್ತಿಯ ಮೂಲ ಕಾರಣವಾಗಿದೆ. ಐಕ ಜಗತ್ತಿನಲ್ಲಿ ನಾವು ಸಾರ್ಥಕವಾಗಿ ಬದುಕುವುದು ಹೇಗೆ ಎಂಬ ಬಗ್ಗೆ ಕಾರ್ಯಸಾಧ್ಯ ಮಾರ್ಗಗಳನ್ನು ಈ ಮತ್ತು ಮುಂದಿನ ಬದುಕುಗಳಲ್ಲಿ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಅನುಸರಿಸಬೇಕಾದ ಕ್ರಮವನ್ನು ಭಕ್ತಿ ರಸಾಮೃತ ಸಿಂಧುವು ಕಲಿಸುತ್ತದೆ. ಯಾವುದೇ ಬಗೆಯ ಪ್ರಾಪಂಚಿಕ ಬದುಕನ್ನು ಅವಹೇಳನ ಮಾಡುವ ಉದ್ದೇಶದಿಂದ ಈ ಕೃತಿಯನ್ನು ರಚಿಸಲಾಗಿಲ್ಲ. ಧರ್ಮ ಪಾರಾಯಣರು, ದಾರ್ಶನಿಕರು ಹಾಗೂ ಜನಸಾಮಾನ್ಯರು ಕೃಷ್ಣ ಪ್ರೇಮವನ್ನು ಹೇಗೆ ಮೈಗೂಡಿಸಿಕೊಳ್ಳಬಹುದು ಎಂಬ ವಿಚಾರವನ್ನು ತಿಳಿಸುವ ಪ್ರಯತ್ನವಷ್ಟೇ ಈ ಕೃತಿ ರಚನೆಯ ಉದ್ದೇಶವಾಗಿದೆ. ತಿಳಿಸು. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಮಾಡಿ ಮತ್ತೆ ಇದು ಈ ಪ್ರಕೃತಿಯ ರಚನೆಯ ಉದ್ದೇಶವಾಗಿದೆ. ಒಬ್ಬನು ಲೌಕಿಕ ಸುಖವಿಲ್ಲದೆ ಬದುಕಬಹುದು. ಆದರೆ ಅದೇ ಹೊತ್ತಿನಲ್ಲಿ ಅವನು ಕೃಷ್ಣನನ್ನು ಪ್ರೀತಿಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು. ಇವತ್ತು ನಾವು ನಮ್ಮ ಪ್ರೇಮ ಪ್ರವೃತ್ತಿಯ ಬಳಕೆಗೆ ಅನೇಕ ಮಾರ್ಗಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ಆದರೆ ದಿಟ್ಟದಲ್ಲಿ ಬಹು ಮುಖ್ಯವಾದ ಅಂಶವನ್ನು ಕೃಷ್ಣನನ್ನು ಬಿಟ್ಟು ಮುನ್ನಡೆಯುತ್ತಿದ್ದೇವೆ. ಮರದ ಬುಡಕ್ಕೆ ನೀರೆರೆಯುವುದನ್ನು ಬಿಟ್ಟು ಅದರ ಬೇರೆಲ್ಲ ಭಾಗಗಳಿಗೆ ನೀರುಣಿಸುತ್ತಿದ್ದೇವೆ. ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಏನೇನನ್ನೋ ಮಾಡುತ್ತಿದ್ದೇವೆ. ಆದರೆ ಹೊಟ್ಟೆಗೆ ಆಹಾರ ನೀಡಬೇಕೆಂಬುದನ್ನು ಮರೆತಿದ್ದೇವೆ. ಕೃಷ್ಣನನ್ನು ಮರೆಯುವುದೆಂಬುದು ತನ್ನನ್ನೇ ಮರೆತಂತೆ. ನಿಜವಾದ ಆತ್ಮ ಸಾಕ್ಷಾತ್ಕಾರ ಮತ್ತು ಕೃಷ್ಣ ಸಾಕ್ಷಾತ್ಕಾರ ಎರಡೂ ಜೊತೆಯಾಗಿ ಸಾಗುತ್ತಿವೆ. ಉದಾಹರಣೆಗೆ, ವ್ಯಕ್ತಿಯು ಬೆಳಗಾಗದ್ದು ತನ್ನನ್ನು ತಾನೇ ನೋಡಿಕೊಂಡರೆ ಅವನು ಸೂರ್ಯೋದಯವನ್ನು ನೋಡಿದಂತೆಯೇ ಆಗುತ್ತದೆ. ಸೂರ್ಯ ಪ್ರಕಾಶವನ್ನು ನೋಡದೆ ತನ್ನನ್ನು ತಾನು ನೋಡಿಕೊಳ್ಳುವುದೇ ಯಾರಿಗೂ ಸಾಧ್ಯವಾಗದು. ಅದೇ ರೀತಿ ಕೃಷ್ಣ ಸಾಕ್ಷಾತ್ಕಾರವಿಲ್ಲದೆ ಆತ್ಮ ಸಾಕ್ಷಾತ್ಕಾರವಿಲ್ಲ. ವಿಶೇಷವಾಗಿ ಹೇಳಬೇಕಾದ ಮಾತೊಂದಿದೆ. ಅದೆಂದರೆ, ಪ್ರಸ್ತುತದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಪಾಲ್ಗೊಳ್ಳುತ್ತಿರುವ ಜನರ ಸಲುವಾಗಿ ಭಕ್ತಿ ರಸಾಮೃತ ಸಿಂಧುವನ್ನು ರಚಿಸುವುದಾಗಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞಾ ಚಳುವಳಿಯ ಬೆಳವಣಿಗೆಗಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ನನ್ನೆಲ್ಲ ಮಿತ್ರರಿಗೂ ಶಿಷ್ಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನನ್ನ ಪ್ರೀತಿ ಪಾತ್ರ ಶಿಷ್ಯ ಶ್ರೀಮಾನ್ ಜಯಾನಂದ ಬ್ರಹ್ಮಚಾರಿಯು ಈ ಪುಸ್ತಕದ ಆಂಗ್ಲ ಪ್ರವೃತ್ತಿಯ ಮುದ್ರಣಕ್ಕೆ ದಾನ ನೀಡಿದ್ದಾನೆ. ನಾನು ಆಭಾರಿ. ಇಸ್ಕಾನ್ ಮುದ್ರಣಾಲಯದ ನಿರ್ದೇಶಕರು ಈ ಕೃತಿಯ ಪ್ರಕಟಣೆಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರಿಗೆ ನನ್ನ ವಂದನೆಗಳು. ಹರೇ ಕೃಷ್ಣ. ಎಸಿ ಭಕ್ತಿ ವೇದಾಂತ ಸ್ವಾಮಿ. ಏಪ್ರಿಲ್ 13, 1970. ಇಸ್ಕಾನ್ ಕೇಂದ್ರ ಕಾರ್ಯಸ್ಥಾನ 3764 ವಟ್ಲೇಕೆ ಅವೆನ್ಯೂ, ಲಾಸ್ ಏಂಜಲೀಸ್, ಕ್ಯಾಲಿಫೋರ್ನಿಯಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ, ಈ ಪ್ಯಾರಾದಲ್ಲಿ ನಾವು ಭಕ್ತಿ ರಸಾಮೃತ ಏನನ್ನ ಕೊಡ್ತಾ ಇದೆ ನಮಗೆ ಭಕ್ತಿ ಕೇವಲ ಇದು ಯಾವ ಹೇಳ್ತಾರೆ, ಯಾವ ಅವಹೇಳನ ಉದ್ದೇಶದಿಂದ. ಯಾಕೆ ಅಂದ್ರೆ ಇದು ಹೇಗೆ ಭಕ್ತಿಯನ್ನ ಮಾಡಿ ಅಂದ್ರೆ ಕೆಲವೊಂದು ಇಲ್ಲಿ ಕೊಡ್ತಾರೆ, ದೇಶ ಸೇವೆ,
ಹರೇ ಕೃಷ್ಣ. ಈಗ ಒಂದ್ ನಿಮಿಷ. ಈಗ ಕೇಳಿಸುತ್ತೆ ಮಾತಾಜಿ. ಪಾಠ ಹರೇ ಮಾಡಬೇಕಾದ್ರೆ ಕೃಷ್ಣ ಕೃಷ್ಣ break ಕೃಷ್ಣ. ಆಗ್ತದೆ. ಅಲ್ಲ, ಪಾಠ ಮಾಡಬೇಕಾದ್ರೆ ಹೌದಾ? ಓಕೆ ಓಕೆ. ಕೃಷ್ಣ. ಈಗ ಕೇಳ್ತದ? ಕೇಳಿಸುತ್ತೆ ಹರೇ ಕೃಷ್ಣ. ಮಾತಾಜಿ. ಹಾ, ಕೇಳಿಸುತ್ತೆ ಈಗ ಈಗ ಕೇಳ್ತದ? ನೀವ್ ಹೇಳ್ತಾ ಇರಿ ಮಾತಾಜಿ, ಗೊತ್ತಾಗುತ್ತೆ ಏನಂತ ಹೇಳಿ. ಹಾ. ಓಕೆ. ಹಾ, ಓಕೆ ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ದಾರೆ ಅಲ್ವಾ? ಭಕ್ತಿ ಸಿಂಧು ನಾವು ನೋಡ್ಬೋದು. ಲೌಕಿಕ ಸೌಲಭ್ಯಗಳ ಮಾನವ ನಾಗರಿಕತೆಯು ಮನುಷ್ಯನಿಗೆ ಸುಖದ ಬದುಕನ್ನ ನೀಡುವಲ್ಲಿ ಬೆಳೆದಿದೆ. ಮಾತಾಜಿ ಕಟ್ ಕಟ್ ಆಗ್ತಾ ಇದೆ. ಲೌಕಿಕ ತುಂಬಾ ಮುಂದುವರೆದಿದೆ. ಒಂದ್ ನಿಮಿಷ. ಕೆಲವೊಂದು ವರ್ಡ್ಸ್ ಕೇಳಿಸುತ್ತೆ ಮಾತಾಜಿ, ಕೆಲವೊಂದು ಕೇಳಿಸಲ್ಲ. ನಾವು ಹೇಳೋದು ಅವ್ರು ಕೇಳ್ತಾ ಇಲ್ಲ, ಅವ್ರು ಹೇಳೋದು ನಮ್ಗೆ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿನಾಯಕ್ ಪ್ರಭು, ಅಟೆಂಡೆನ್ಸ್ ಲಿಂಕ್ ನೋಡಿ. ಮಾತಾಜಿ ಇವತ್ತು ಮಾತಾಜಿ ಕೇಳೋಣ ಮಾತಾಜಿ, ಯಾಕಂದ್ರೆ ತುಂಬಾ ಜನ ಕಡಿಮೆ ಇದ್ದಾರೆ, ಬೇರೆಯವರಿಗೆಲ್ಲ ಮತ್ತೆ ತೊಂದರೆ ಆಗ್ಬೋದಲ್ಲ ಮಾತಾಜಿ. ಹೌದಾ ಪ್ರಭು? ಕೇಳಿ ಪ್ರಭು, ಮಾತಾಜಿನ ಕೇಳಿ ಏನಂತ. ಹಾ ಮಾತಾಜಿ, ಅವ್ರಿಗೆ ಕೇಳ್ತೀನಿ. ಬೇಡ ಅನ್ಸತ್ತೆ, ಅವ್ರು ಏನಂತ ನೋಡೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಿಟ್ಟು ಬಿಟ್ಟು ಕೇಳಿಸ್ತಾ ಐತೆ ಹರೇ ಕೃಷ್ಣ. ವಾಯ್ಸು. ಹರೇ ಕೃಷ್ಣ. ಈಗ ಕೂಡ ಹರೇ ಕೃಷ್ಣ. ಮಾತಾಜಿ ಈಗ ಕೂಡ ಕೇಳಿಸ್ತಾ ಇಲ್ಲ ಮಾತಾಜಿ, ಕಟ್ ಕಟ್ ಆಯ್ತಾ ಇದೆ. ಒಂದ್ ನಿಮಿಷ ಆ ಕಡೆ. ಈಗ ಕೇಳ್ತದಾ? ಮಾತಾಜಿ ನೀವ್ ಹೇಳಿ ಮಾತಾಜಿ, ಗೊತ್ತಾಗುತ್ತೆ ಅದು. ಫಸ್ಟ್ ಸ್ಟಾರ್ಟಿಂಗ್ ವರ್ಡ್ಸ್ ಕೇಳಿಸುತ್ತೆ, ಆಮೇಲೆ ಮಧ್ಯದಲ್ಲಿ ಕಟ್ ಆಗುತ್ತೆ. ನೀವು ಮಾತಾಡಿ ಮಾತಾಜಿ, ಗೊತ್ತಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಇಲ್ಲ? ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ವಿನಾಯಕ್ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದು ನಿಮ್ಮದು ಧ್ವನಿ ಕಟ್ ಕಟ್ ಆಗಿ ಬರ್ತಾ ಉಂಟು ಮಾತಾಜಿ. ಕೆಲವೊಮ್ಮೆ ನೀಟಾಗಿ ಕೇಳಿಸುತ್ತೆ, ಕೆಲವೊಮ್ಮೆ ಕೇಳಿಸುವುದಿಲ್ಲ ಮಾತಾಜಿ. ಹಾ ಮಾತಾಜಿ, ಈಗ ಕೇಳಿಸಲ್ಲ ನೋಡಿ ಮಾತಾಜಿ, ಏನು ಕೇಳಿಸಲ್ಲ, ನೀವು ಬಟ್ ಮಾಡ್ತಾ ಇದ್ದೀರಾ. ಹೌದು, ನೋಡಿ ನೆಟ್ವರ್ಕ್ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಒಂದ್ ನಿಮಿಷ ಪ್ರಭು. ಹಾ ಮಾತಾಜಿ. ಒಂದ್ ನಿಮಿಷ ಅಂತ ಕೇಳಿ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಕೇಳ್ತಾ ಇದೆನಾ? ಹರೇ ಕೃಷ್ಣ. ಇಲ್ಲ ಇಲ್ಲ ನಿಮ್ಮ ಧ್ವನಿ ಮಾತಾಜಿ, ಕೇಳಿಸ್ತಾ ಇಲ್ಲ. ಬ್ರೇಕ್ ಆಗ್ತಾ ಇದೆ. ಮಾತಾಜಿ ಎಷ್ಟನೇ ಪೇಜಿನಲ್ಲಿ ಓದ್ತಾ ಇದ್ದಿದ್ದು ಮಾತಾಜಿ? ಮಾತಾಜಿ ಅವರು
ನನ್ಗೆ ಮಾತ್ರನ ಗೊತ್ತಿಲ್ಲ ಮಾತಾಜಿ, ನಂಗೆ ಏನು ಕೇಳಲಿಲ್ಲ ಮಾತಾಜಿ ಈಗ ಮಾತ್ರ. ಪಿಟಿಗೆ ಸ್ಟಾರ್ಟ್ ಮಾಡ್ಬೇಕು ಮಾತಾಜಿ. ಪ್ರಸ್ತಾವನೆ ಕಂಪ್ಲೀಟ್ ಆಯ್ತು, ಪಿಟಿಗೆ ಸ್ಟಾರ್ಟ್ ಮಾಡ್ಬೇಕು. ಓಕೆ ಹೌದಾ ಮಾತಾಜಿ. ಮಾತಾಜಿ ಓದಿದ್ದು ಯಾವ್ದ್ನಲ್ಲಿ? ಪ್ರಸ್ತಾವನೆಯಲ್ಲಿ ಪ್ರಸ್ತಾವನೆ ಅದು ಇದೆಯಾ ಮಾತಾಜಿ ಬುಕ್ ನಲ್ಲಿ? ಇದೆ ಮಾತಾಜಿ, ಸ್ಟಾರ್ಟಿಂಗ್ ನಲ್ಲಿ ರೋಮನ್ ನಂಬರ್ಸ್ ನಲ್ಲಿ ಇದೆ ನೋಡಿ ಆ ಪೇಜ್ ನಂಬರ್. ಹಾ ಪ್ರಸ್ತಾವನೆ, ನಿಜ ಮಾತಾಜಿ ಇದೆ. ಅದ್ನಲ್ಲಿ ಎಷ್ಟನೇ ಪೇಜ್ ಮಾತಾಜಿ? 16th ಪೇಜ್ ಮಾತಾಜಿ, 16ನೇ ಪುಟ. ರೋಮನ್ ನಂಬರ್ ಅಲ್ಲಿ 16. ಓಕೆ ಮಾತಾಜಿ. ಪ್ರಭು ವಿನಾಯಕ್ ಪ್ರಭು, ಮಾತಾಜಿ ಎಕ್ಸಿಟ್ ಆಗ್ಯಾರ ಪ್ರಭು. ಹೌದು ಮಾತಾಜಿ, ಎಕ್ಸಿಟ್ ಆಗಿದ್ದಾರೆ. ಬಹುಶಃ ಅವರು ನೆಟ್ವರ್ಕ್ ಕೊಡ್ಕೊಂಡು ಹೋಗ್ತಾ ಇದಾರೆ ಮಾತಾಜಿ, ಎಕ್ಸಿಟ್ ಆಗಿದ್ದಾರೆ. ಮತ್ತೆ ಜಾಯ್ನ್ ಆಗ್ಬೋದು ಮಾತಾಜಿ. ಓಕೆ ಒಂದು ಓಕೆ 5 ನಿಮಿಷ ಕಾರಣ ಅಲ್ವಾ ಮಾತಾಜಿ? ಅವರು ಬಹುಶಃ ದೇವಸ್ಥಾನದಿಂದ ಎಲ್ಲಿ ಮನೆ ರೂಮಿಗೆ ಎಲ್ಲ ಓಡಾಡ್ತಾ ಇದಾರೆ ಮಾತಾಜಿ, ನೆಟ್ವರ್ಕ್ ಎಲ್ಲಿದೆ ಅಂತ. ಅಯ್ಯೋ ಪಾಪ. ಪಾಪ ಅವ್ರಿಗೂ ಕಷ್ಟ ಇದೆ ಪ್ರಭುಜಿ, ತುಂಬಾ ಅದು ಹೌದು ಮೊನ್ನೆನೂ ಮಾತಾಜಿ, ಅದೇ ಇವತ್ತು ಮಳೆ ಆಗಿದೆ. ಕಷ್ಟ ಇದೆ. ಪಾಪ ಮಳೆ ಬೇರೆ ಬಂದ್ಬಿಟ್ಟೈತೆ ಪಾಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಮಾತಾಜಿ, ಅವ್ರಿಗೆ ಫೋನ್ ಮಾಡಿ ಹೇಳ ಮಾತಾಜಿ, ಇವತ್ತು ಬೇಡ ಅಂತ. ನೋಡಿ ಪ್ರಭು, ಕೇರ್ ಮಾಡ್ತೇನೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತಂದ್ರೆ ವೇಸ್ಟ್ ಅಲ್ಲ ಪ್ರಭು. ಅವ್ರು ಹೇಳಿ ಅವ್ರದ್ದು ಟೈಮ್ ವೇಸ್ಟ್, ನಮ್ದು ಟೈಮ್ ವೇಸ್ಟ್. ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ವೇಸ್ಟ್ ಅಲ್ಲ ಪ್ರಭು ಕ್ಲಾಸ್ ತಗೊಂಡು. ಹಾ ಮಾತಾಜಿ, ಒಮ್ಮೆ ಕೇಳ್ತೇನೆ, ಅವರಿಗೆ ಫೋನ್ ಮಾಡ್ತೇನೆ. ಅವ್ರ ಏನಂತಾರೆ ನೋಡ್ತೀನಿ ಮಾತಾಜಿ. ಮಾತಾಜಿ ಏನಂತೀರಾ? ಎಲ್ರು ಏನಂತೀರಾ ಮಾತಾಜಿ? ಜನನೂ ಇಲ್ಲಲ್ಲ ಮಾತಾಜಿ, ಇವತ್ತು ಕ್ಲೋಸ್ ಮಾಡೋದು. ಜನನೂ ಇಲ್ಲ, ಮತ್ತೆ ನಮ್ಗೇನು ಅರ್ಥನೂ ಆಗಲ್ಲ, ಮಧ್ಯ ಮಧ್ಯದಲ್ಲಿ ಕಟ್ ಆಗ್ಬಿಟ್ರೆ. ನಾನೊಮ್ಮೆ ಫೋನ್ ಮಾಡಿ ಹೇಳಿ. ನೋಡ್ತೇನೆ ಮಾತಾಜಿ. ಹಾ ಹಾ ಮಾತಾಜಿ. ಪ್ರಭು. ಹ್ಮ್
ಬ್ಲೌಸ್ ಸೆಟ್ ಆಗಿರ್ಬೇಕು. ಅದ್ರಾಗ ಬ್ಲೌಸ್ ಹಂಗೆ ಇಡು, ಆಮೇಲೆ ಸ್ವಲ್ಪ ನೋಡ್ಕೊಂಡು ಹೊಲ್ಸ್ಕೊಂಡ್ಬಿಡು. ಅವಾಗ ಚೆನ್ನಾಗಿ ಖಾಲಿ ಇದ್ದಾಗ ನೀಟಾಗಿ ಹೊಲಿತಾರ. ಅವಾಗ బాగా పెళ్లి పిల్లలు కనపడినట్టు ಈಗ ಕೇಳ್ತದಾ? ಸಾರಿ, ಕೇಳ್ತದ ಮಾತಾಜಿ. ಈಗ ಈಗ ಕೇಳ್ತದಲ್ಲ? ವೈಫೈ ಬೇರೆ ಮಾಡಿಕೊಟ್ರು ಪ್ರಭು ಅವ್ರ ಕಡೆ ಬಂದೆ. ಈಗ ಕೇಳ್ತದಲ್ವಾ? ಕೇಳ್ತದೆ. ಹಾ ಮಾತಾಜಿ, ಕೇಳ್ತಾ ಇದೆ ಮಾತಾಜಿ. ಹಾ, ಥ್ಯಾಂಕ್ ಯು ಪ್ರಭುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಸಾರಿ ಎಲ್ಲರಿಗೆ, ನೋಡ್ರಿ ಎಲ್ಲಾ ಡಿಸ್ಟರ್ಬ್, ನೋಡ್ರಿ ನಾವು ಇಷ್ಟು ಇದು ಮಾಡಿದ್ದೇವೆ ಪಾಪ ಅಂತ ಗೊತ್ತಾಗ್ತದೆ ಇಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನೋಡಿ ನಾವ್ ಎಲ್ಲಿ ಬಿಟ್ವಿ ಅಲ್ವಾ? ಲೌಕಿಕ ಸೌಲಭ್ಯಗಳ ಮಾತಿಗೆ ಬಂದರೆ ಇವತ್ತಿನ ಮಾನವ ನಾಗರಿಕತೆಯು ಮನುಷ್ಯನಿಗೆ ಸುಖದ ಬದುಕನ್ನ ನೀಡುವಲ್ಲಿ ತುಂಬಾ ಮುಂದುವರೆದಿದೆ. ಅಂದ್ರೆ ಈ ಲೌಕಿಕದ ಸುಖವ ನಮಗೆ ತುಂಬಾ ಮುಂದುವರೆದಿದೆ. ಆದ್ರೆ ನಮಗೆ ಏನ್ ಸುಖ ಬೇಕು ಅದನ್ನ ನಾವು ಪಡೀಲಿಕ್ಕೆ ನಾವು ತಯಾರಿಲ್ಲ. ಆದ್ರೆ ಈ ಸುಖದಲ್ಲಿ ನಮ್ಗೆ ತುಂಬಾ ಸುಖ ಸಿಗ್ತಾ ಇದೆ ಅಲ್ವಾ? ತುಂಬಾ ನಾವು ಎಷ್ಟೋ ಶ್ರೀಮಂತರಾಗಿದ್ದೇವೆ. ಎಲ್ಲಿ? ಭೌತಿಕದಲ್ಲಿ ನಮ್ಗೆ ದೊಡ್ಡ ಮನೆ ಇದೆ, ತುಂಬಾ ಐಶ್ವರ್ಯ ಇದೆ, ತುಂಬಾ ಕುಟುಂಬ ಸಿಕ್ಕಿದೆ, ತುಂಬಾ ಒಳ್ಳೆ ಹೆಂಡತಿ, ತುಂಬಾ ಒಳ್ಳೆ ಪತಿ, ಒಳ್ಳೆಯ ಮಕ್ಕಳು ಎಲ್ಲವೂ ಸಿಕ್ಕಿದೆ. ಆದ್ರೆ ನಾವ್ ಯಾಕೆ ಸಂತೋಷ ಕಾಣಿಸ್ತಿಲ್ಲ? ಕಾಣಲ್ಲ ನಾವು ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಂತೋಷ ಗಳಿಸಲು ಯಾವುದು ಮುಖ್ಯ ಎಂಬುದು ನಮಗೆ ತಿಳಿಯದಿರುವುದೇ ಅಷ್ಟ ಅವಸ್ಥೆಗೆ ಕಾರಣ. ನೋಡಿ, ಎಲ್ಲವೂ ಇದೆ ನಮಗೆ, ಎಲ್ಲವೂ ಇದೆ, ಆದ್ರೆ ನಮ್ಮ ಮುಖದಲ್ಲಿ ಯಾರಲ್ಲೂ ಸಂತೋಷ ಇಲ್ಲ. ನಾವು ಒಬ್ಬರಿಗೆ ಹರೇ ಕೃಷ್ಣ ನೋಡಿ, ನಾವು ಯಾಕೆ ಇದು ಕಾರಣ, ಈ ಅವಸ್ಥೆಗೆ ಕಾರಣ ಏನು ಅಂದ್ರೆ, ಈ ಅವಸ್ಥೆಗೆ ಕಾರಣ ನಮ್ಮ ಬದುಕು ಏನು ಅಂದ್ರೆ ನಾವು ಕೃಷ್ಣನನ್ನ ಮರೆತಿರುವುದೇ ಇದಕ್ಕೆ ಅವಸ್ಥೆಗೆ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು. ನಮ್ಮ ಬದುಕನ್ನ ಸಂತೋಷವನ್ನಾಗಿಸಲು ಪ್ರಾಪಂಚಿಕ ಸೌಲಭ್ಯಗಳಷ್ಟೇ ಸಾಲವು. ನೋಡಿ, ನಮ್ಮ ಬದುಕನ್ನ ನಾವು ಸಂತೋಷವಾಗಿರಲು ಅವುಗಳು ಮಾತ್ರ ಸಾಲದು. ಈ ಮಾತಿಗೆ ಜ್ವಲಂತ ಉದಾಹರಣೆ ಎಂದರೆ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾದ ನೋಡಿ ಅಮೆರಿಕ ಅಲ್ವಾ? ಅಮೆರಿಕ ಎಷ್ಟು ಶ್ರೀಮಂತ, ಜಗತ್ತಿನ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತಾರೆ, ಸಾರಿ ದೇಶ ಅಲ್ವಾ? ಆ ಶ್ರೀಮಂತ ದೇಶ ಎಲ್ಲವನ್ನ ತುಂಬಾ ಆರ್ಥಿಕವಾಗಿ ಮುಂದುವರೆದಿದೆ. ಆದ್ರೆ ಅವರು ಯಾವ ರೀತಿ ಅಸಂತೋಷವಾಗಿದ್ದಾರೆ ಎಲ್ಲರೂ ಅಲ್ವಾ? ಯಾಕೆ ಅಸಂತೋಷ? ಅವರಲ್ಲಿ ಯಾವುದೇ ರೀತಿಯ ಸಂಸ್ಕಾರ ಇಲ್ಲ ಅಲ್ವಾ? ಅಲ್ಲಿ ಯಾವ ರೀತಿಯ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಯಾವ ನಿಯಮ, ನೀತಿ ಎಲ್ಲವೂ ಏನೂ ಇಲ್ಲ. ಬರೀ ಶ್ರೀಮಂತವಾಗಿದ್ದಾರೆ, ಆದ್ರೆ ಅವರ ಜೀವನ ಏನಾಗ್ತಿದೆ? ತುಂಬಾ ಅಸಂತೋಷ ಅಂತಂದ್ರೆ ಎಲ್ಲವೂ ಇದೆ. ಮತ್ತೆ ಉದಾಹರಣೆ ನಾವು ತಗೊಳ್ಬಹುದು. ಈಗ ಪ್ರಭುಪಾದವರು ಹೇಗೆ ಯಾಪಿಗಳನ್ನ ಮಾಡಿದ್ರು. ಇಪ್ಪಿಗಳಂದ್ರೆ ಏನು? ಅದು ಅವರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ? ಮಾನವೀಯತೆಯನ್ನ ಅಂದ್ರೆ ಬೇರೆ ಎಲ್ಲ ಅವರು ಕೂತಲ್ಲಿ ನಿಂತಲ್ಲಿ ಅಂದ್ರೆ ಅವರಿಗೆ ಯಾವ ರೀತಿ ನೀತಿ ಏನಿರ್ಬೇಕು, ನಮ್ಮ ಜೀವನದಲ್ಲಿ ನಾವು ಹೇಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಅಲ್ವಾ? ಅದೇ ಗೊತ್ತಿಲ್ಲದೆ ಅವರ ಹತ್ರ ಎಷ್ಟೇ ಮನೆ, ಎಷ್ಟೇ ಹಣ ಇದ್ದು ಅವರ ಜೀವಿತ ಏನಾಗ್ತಾ ಇದೆ? ಮತ್ತೆ ನರಕಕ್ಕೆ ಹೋಗುವಂತಹ ದಾರಿ ಅಲ್ವಾ? ಅವ್ರು ಎಷ್ಟೇ ಶ್ರೀಮಂತವಾಗಿದ್ರು ನಮಗೆ ಈಗ ಹೇಳ್ತಾರೆ ನರಕಕ್ಕೆ ಹೋಗುವ ದ್ವಾರ ಅಂತ ಹೇಳ್ತಾರೆ ಅಲ್ವಾ? ಕಾಮ, ಕ್ರೋಧ, ಲೋಭ ಅಲ್ವಾ? ಅದು ತುಂಬಾ ಅಲ್ಲಿದೆ ಅಮೆರಿಕದಲ್ಲಿ. ಹೇಗೆ ಅದು? ತುಂಬಾ ಅಂದ್ರೆ ಅವರು ತುಂಬಾ ದುಡಿತಾರೆ, ಅದರಿಂದ ಕಾಮ ಮಾಡ್ತಾರೆ ಅಲ್ವಾ? ಆಮೇಲೆ ಆ ಕಾಮ ಸಿಗದಿರ್ತ ಕ್ರೋಧ ಸಿಗ್ತದೆ ನಮಗೆ. ಮತ್ತೆ ಒಂದ್ಸಲ ಏನ್ ಮಾಡ್ತಾರೆ? ಹೋಗ್ತೇವೆ. ಅದು ಎಲ್ಲಿಗೆ ಹೋಗ್ತೀವಿ? ನರಕಕ್ಕೆ ಅಂತ ನಮ್ಗೆ ಭಗವದ್ಗೀತೆಯಲ್ಲಿ ಭಗವಂತ ನಮ್ಗೆ ಹೇಳಿದ್ದಾರೆ ಅಲ್ವಾ? ಇದೇ ನಮ್ಗೆ ಉದಾಹರಣೆ ತಗೊಳ್ಬಹುದು. ನಮಗೆ ಸಂತೋಷ ಇಲ್ಲ, ನಮ್ಗೆ ಸಂತೋಷ ಏನು ಕಾಣಿಸ್ತಿಲ್ಲ. ನಮ್ಗೆ ಏನು ಬೇಕು ಅದೇ ನಮ್ಗೆ ಸಿಕ್ಕದಿದ್ದಾಗ ಈ ಅವಸ್ಥೆಗೆ ಕಾರಣ ಏನಂತಂದ್ರೆ ನಾವು ಭಗವಂತನನ್ನ ಮರ್ತಿರುವುದೇ ಕಾರಣ. ಆ ಭಗವಂತನನ್ನ ಮತ್ತೆ ಜೋಡಿಸ್ಲಿಕ್ಕೆ ನಮಗೆ ಭಕ್ತಿ ರಸಾಮೃತ ಸಿಂಧು ಸಹಾಯ ಮಾಡ್ತದೆ ಅನ್ನೋದನ್ನ ನಮ್ಮ ಆಚಾರ್ಯರು ಈ ಪುಸ್ತಕದಲ್ಲಿ ಹೇಳಿದರೆ ಅಲ್ವಾ? ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿರುವ ಬಗೆಯ ಭಕ್ತಿ ಸೇವೆಯ ಕಲೆಯನ್ನ ಅಭ್ಯಾಸ ಮಾಡಿಕೊಳ್ಳಬೇಕೆಂದು ನಾನು ಮನವಿ ಅಂತ ಹೇಳ್ತಿದ್ದಾರೆ. ಮನವಿ ನೋಡಿ, ನಾವು ತಯಾರಿಲ್ಲ, ನಾವು ಭಗವಂತನ ಬಗ್ಗೆ ಕೇಳಲಿಕ್ಕೆ ತಯಾರಿಲ್ಲ. ನೋಡಿ, ಅವರು ಮನವಿ ಮಾಡ್ಕೊಳ್ತಿದ್ದಾರೆ. ಯಾಕೆ ಮನವಿ ಮಾಡ್ಕೊಳ್ತಿದ್ದೀರಾ? ಇಲ್ಲಿ ಬಿದ್ದು ನೀವು ಕಷ್ಟ ಪಡ್ಬೇಡಿ, ಜೀವಿ ಬನ್ನಿ, ನಿಮ್ಮ ಸ್ವರೂಪವನ್ನ ತಿಳಿದು ಬನ್ನಿ ಅಂತ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅವ್ರು ಹೇಳ್ತಾರೆ, ನಾವು
ಹಾಗೆ ಮಾಡಿದಲ್ಲಿ ಹಾದಿ ಕಾಣದ ಜನರಲ್ಲಿ ಬೇಯುತ್ತಿರುವ ಐಹಿಕ ಬದುಕೆಂಬ ಬೆಂಕಿಯು ತತ್ತಕ್ಷಣವೇ ನಂದಿ ಹೋಗುವುದರಲ್ಲಿ ನಮಗೆ ನಂಬಿಕೆ ಉಂಟು ಅಲ್ವಾ. ನೋಡಿ ಏನ್ ಹೇಳ್ತಿದ್ದಾರೆ, ನಾವು ಹಾದಿ ಕಾಣ್ತಿಲ್ಲ ನಮಗೆ, ಜನರಲ್ಲಿ ಬೇಯುತ್ತಿರುವ ಐಹಿಕ ಬದುಕು. ನಾವ್ ಏನ್ ಮಾಡ್ತಾ ಇದೀವಿ, ಎಲ್ಲ ಬೇಯ್ತಾ ಇದೀವಿ, ಆದ್ರೆ ನಾವೇನ್ ಅಂತಿದೀವಿ ಅದೇ ಸುಖ ಅಂತ ತಿಳ್ಕೊಂಡಿದ್ದೇವೆ. ನಾವು ತುಂಬಾ ಬೇಯ್ತಾ ಇದೀವಿ, ಬೆಂಕಿಯಲ್ಲಿ ಬೇಯ್ತಾ ಇದೀವಿ, ಅದು ನಮಗೆ ಗೊತ್ತಾಗ್ತಿಲ್ಲ. ಯಾವ ತರ ಬೇಯ್ತಾ ಇದೀವಿ ನಾವು, ಐಹಿಕ ಆಸೆ, ಲೋಭ, ಮತ್ತೆ ಏನೋ ಅಂದ್ರೆ ಕುಟುಂಬ ಬಂಧನ ಎಲ್ಲವನ್ನ ತಗೊಂಡು ನಾವು ಬೇಯ್ತಾ ಇದೀವಿ ಬೆಂಕಿಯಲ್ಲಿ. ಆದರೆ ಅದ್ರಲ್ಲಿ ನಾವು ಅಲ್ಲೇ ಇರ್ಬೇಕಂತ ಬಯಸ್ತೇವಿ. ಆದ್ರೆ ತಕ್ಷಣ ನಂದಿ ಹೋಗುವುದರಲ್ಲ ನಮಗೆ ನಂಬಿಕೆ ಉಂಟು. ಪ್ರಾಪಂಚಿಕತೆಯ ಬದುಕನ್ನ ಬಾಳುವ ನಿಟ್ಟಿನಲ್ಲಿ ನಾವು ಎಷ್ಟೇ ಮುಂದುವರೆದಿದ್ದರೂ ನಮ್ಮಲ್ಲಿ ಸೂಕ್ತವಾಗಿರುವ ಪ್ರೇಮಿಸುವ ಪ್ರವೃತ್ತಿ ಸಫಲವಾಗಿಲ್ಲವೆಂಬುದು ನಮ್ಮ ಅತೃಪ್ತಿಯ ಮೂಲ ಕಾರಣವಾಗಿದೆ. ನಾವೆಷ್ಟೇ ಮುಂದುವರೆದರೂ ನಮಗೆ ಪ್ರೀತಿ ಅಲ್ಲಿ ಸಿಕ್ತಿಲ್ಲ ಅನ್ನೋದನ್ನ ನಾವು ನೋಡಬಹುದು ಅಲ್ವಾ. ನೋಡಿ ನಾವು ನೋಡ್ಬೋದು ಇಲ್ಲಿ ಉದಾಹರಣೆ, ಗಜೇಂದ್ರ ಹೇಗೆ ಭಕ್ತಿಯಲ್ಲಿ ಎಷ್ಟು ಅವರು ಏನೋ ಎಷ್ಟು ಭಗವಂತನನ್ನ ಪ್ರೇಯರ್ ಮಾಡ್ತಾರೆ ಅಲ್ವಾ. ಗಜೇಂದ್ರ ವಿತೌಟ್ ಪ್ರೀತಿ ಅಂದ್ರೆ ಇಲ್ಲಿ ನೋಡಿ ಹೇಳ್ತಾರೆ, ಯಾವ ಪ್ರೀತಿಯಲ್ಲಿ ಪ್ರೇಮಿಸುವ ಪ್ರವೃತ್ತಿ ಸಫಲವಾಗ್ಲಿಲ್ಲ. ಎಲ್ಲಿ ಆಧ್ಯಾತ್ಮಿಕದಲ್ಲಿ ನಮಗೆ ಏನೇ ಇದ್ರೂ ನಮಗೆ ಅದು ಸಫಲವಾಗಲ್ಲ. ಅದೇ ನೋಡಿ ಆಧ್ಯಾತ್ಮಿಕದಲ್ಲಿ ಗಜೇಂದ್ರನಾಗಿ ಅವರು ಜೀವ ಬಂದ್ರು ಕೂಡ ಭಗವಂತನನ್ನ ಅಷ್ಟು ಅವರು ಪ್ರೇಯರ್ ಮಾಡಿ ಅವರು ಭಗವಂತನನ್ನ ಒಂದು ಹೂವನ್ನ ಕೊಡ್ತಾರೆ. ಯಾವಾಗ ಭಗವಂತನನ್ನ ಹೂ ಕೊಟ್ಟಾಗ ವಿತೌಟ್ ಅದು ಅದು ಪ್ರೀತಿ ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದಂತಹ ಒಂದು ಪ್ರೀತಿ ಗಜೇಂದ್ರನದು ಅದು ನಮ್ಮ ಪ್ರೀತಿ ಅಂತ ಇಲ್ಲಿ ನಾವು ನೋಡ್ಬೋದು. ಗಜೇಂದ್ರ ಯಾವ ರೀತಿ ಅಂದ್ರೆ ಭಗವಂತ ನನಗೆ ಅದು ಕೊಡು, ನನಗೆ ಇದು ಕೊಡು, ಏನು ಕೇಳಿಲ್ಲ, ಭಗವಂತನಿಗೆ ಶರಣಾದ್ರು. ಅದನ್ನ ಮಾತ್ರ ಭಗವಂತ ನೋಡ್ತಾರೆ. ಅದು ಅಲ್ಲಿ ಆಧ್ಯಾತ್ಮಿಕದಲ್ಲಿ ಸಿಗ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ನಮಗೆ ಭೌತಿಕದಲ್ಲಿ ಯಾವ ರೀತಿ ಪ್ರೀತಿ ಸಿಗಲ್ಲ. ಯಾಕೆ ಅಂದ್ರೆ ಇದು ಅಶಾಶ್ವತವಾದದ್ದು. ಆ ಪ್ರೀತಿ ಸಿಗ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಭಗವಂತನ ಬಗ್ಗೆ ಆಚಾರ್ಯರು ಏನ್ ಹೇಳಿದ್ದಾರೆ ನಾವು ತಿಳಿದು ನಮ್ಮ ಸ್ವರೂಪದ ಬಗ್ಗೆ ನಾವು ಮನವರಿಕೆ ಮಾಡ್ಕೊಂಡು, ನಾವು ದೇಹ ಅಲ್ಲ ನಾವು ಆತ್ಮ ಅನ್ನೋದನ್ನ ನಾವು ತಿಳಿದು, ಈ ಭಕ್ತಿ ರಸಾಮೃತ ನಮಗೆ ಏನ್ ಕೊಡ್ತದೆ, ಯಾವ ರೀತಿ ಶುದ್ಧ ಭಕ್ತಿ ಮಾಡಿ ನಾವು ಈ ಸಿದ್ಧ ದೇಹದಿಂದ ನಾವು ಹೇಗೆ ಭಗವಂತನನ್ನ ನಾವು ಹೋಗ್ಬೋದು, ಸಿದ್ಧ ದೇಹದಿಂದ ಸಾಧನವನ್ನ ಮಾಡಿ ನಾವು ಹೇಗೆ ಹೋಗ್ಬೋದು ಅನ್ನೋದನ್ನ ನಮಗೆ ಭಕ್ತಿ ರಸಾಮೃತ ಸಿಂಧು ನಮ್ಗೆ ಕೊಡ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿ ನಾವು ಆಧ್ಯಾತ್ಮಿಕದಲ್ಲಿ ಗಜೇಂದ್ರನನ್ನ ನೋಡ್ಬೋದು, ಹನುಮಂತ ದೇವರನ್ನ ನೋಡ್ಬೋದು. ಅದೇ ರೀತಿ ನಮ್ಮ ಅರ್ಜುನನ್ನ ನೀವು ಭಗವದ್ಗೀತೆಯಲ್ಲಿ ನೋಡ್ಬೋದು. ಅರ್ಜುನನಿಗೆ ಭಗವಂತ ಸಾರಥಿಯಾಗಿ ಬರ್ತಾರೆ. ಯಾಕೆ ಹೇಳಿ, ಅರ್ಜುನನಿಗೆ ಅಷ್ಟು ಪ್ರೀತಿ ಇದೆ ಭಗವಂತನ ಮೇಲೆ. ನೋಡಿ ಭಗವಂತ ಭಕ್ತ ವತ್ಸಲನಾಗ್ತಾನಂತೆ. ಅದಕ್ಕೆ ಭಗವಂತ ಹೇಳ್ತಾರಂತೆ, ನಾನು ಏನನ್ನೂ ಕೊಡ್ತೇನೆ, ಆದರೆ ಭಕ್ತಿ ಸೇವೆ ಪ್ರೀತಿಯನ್ನ ಅಂದ್ರೆ ಭಗವಂತ ಕೊಡಲ್ಲ. ಯಾಕಂದ್ರೆ ಭಗವಂತನಿಗೆ ಅಷ್ಟು ಪ್ರೀತಿ ಎಲ್ಲ ಕೊಟ್ರೆ ತನ್ನ ಭಕ್ತರಿಗೆ ಭಗವಂತ ಭಕ್ತರ ವಶ ಆಗ್ತಾರಂತೆ ಅಲ್ವಾ. ಅದಕ್ಕೆ ಭಗವಂತ ಹೇಳ್ತಾರಂತೆ, ಅಷ್ಟು ಸುಲಭದಲ್ಲಿ ಕೊಡಲ್ಲ ಭಗವಂತ. ಆದ್ರೆ ಇಲ್ಲಿ ಕೊಟ್ರೆ ಭಗವಂತ ಯಾವತ್ತು ಭಕ್ತರಿಗೆ ಭಕ್ತ ವತ್ಸಲ ಆಗ್ಬಿಡ್ತಾನೆ. ಅಂದ್ರೆ ನೋಡಿ ಸಾರಥಿಯಾಗಿ ಕೂಡ ಹಿಡಿದ್ರು. ಅದೇ ರೀತಿ ನಾವು ನೋಡ್ಬೋದು ಕೃಷ್ಣ ಕುಚೇಲ. ನೋಡಿ ಅದೇ ರೀತಿ ನಾವು ನೋಡ್ಬೋದು ಧ್ರುವ ಮಹಾರಾಜ್ ಅಲ್ವಾ. ಅವರು ಏನ್ ಮಾಡ್ಲಿಕ್ಕೆ ಪ್ರೇಯರ್ ಮಾಡ್ತಿದ್ರು, ಐಶ್ವರ್ಯ ಬೇಕು ಅಂತ ಅಲ್ವಾ. ಆಮೇಲೆ ಭಗವಂತನ ನೋಡಿದಾಗ ಧ್ರುವ ಮಹಾರಾಜ್ ಅವರಿಗೆ ಬೇಸರಾಗ್ತದೆ. ಓ ಕೃಷ್ಣ, ಇಂಥ ಭಗವಂತನನ್ನ ನಾನು ಐಶ್ವರ್ಯಕ್ಕೋಸ್ಕರ ನಾನು ಭಗವಂತನನ್ನ ಅಧಿಕಾರಕ್ಕೋಸ್ಕರ ನಾನು ಪ್ರೇಯರ್ ಮಾಡಿದೆ ಅಲ್ಲ ಅಂದಾಗ ಭಗವಂತ ಹೇಳ್ತಾರಲ್ಲ, ನಿನ್ಗೇನ್ ಬೇಕು ನಾನು ಕೊಡ್ತೇನೆ ಅಂದ್ರೆ ನನ್ಗೆ ಏನೂ ಬೇಡ, ನನ್ಗೆ ನೀನ್ ಸಾಕು ಅಂತ ಭಗವಂತನನ್ನ ಅಷ್ಟು ಹೇಳ್ತಾರಂದ್ರೆ ಭಗವಂತ ಪ್ರೀತಿ ವತ್ಸಲ, ಭಕ್ತ ವತ್ಸಲ ಅಲ್ವಾ. ಅದೇ ರೀತಿ ನಮ್ಮ ದ್ರೌಪದಿ ಏನ್ ಮಾಡ್ತಾರೆ, ಅಷ್ಟು ಆವರಣದಲ್ಲಿ ಅಷ್ಟು ಅವರನ್ನ ಸ್ಯಾರಿಯನ್ನ ಇದ್ ಮಾಡಿದಾಗ ದುಶ್ಯಾಸನ, ದುರ್ಯೋಧನ ಎಲ್ಲರೂ ಅಲ್ಲಿ ಕುಳಿತಂತಹ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಕೂತಿದ್ರು ಅಲ್ವಾ. ತನ್ನ 5 ಜನ ಪತಿಯರು ಅಲ್ಲಿ ಕೂತಿದ್ರು. ಅಲ್ಲಿ ಯಾರು ಕೂಡ ಅವರಿಗೆ ಸಹಾಯ ಮಾಡುವಂತಹ ಪರಿಸ್ಥಿತಿ ಇರ್ಲಿಲ್ಲ. ಲಾಸ್ಟಿಗೆ ಅವರು ಹೇಳ್ತಾರೆ, ಭಗವಂತನಿಗೆ ತನ್ನ ಎರಡೂ ಕೈಗಳನ್ನ ಬಿಟ್ಟು ಭಗವಂತನನ್ನ ಅವರು ಏನ್ ಮಾಡ್ತಾರೆ, ಪ್ರೇಯರ್ ಮಾಡಿದಾಗ ಭಗವಂತ ಅವರನ್ನ ಕಾಪಾಡ್ತಾರೆ. ಇದು
ನಿಜವಾದ ಪ್ರೀತಿ. ಆದ್ರೆ ನಿಮ್ಮ ಇಲ್ಲಿ ನಮ್ಮ ಭೌತಿಕದಲ್ಲಿ ಇರುವಂತಹ ಪ್ರೀತಿ ಅದು ಶಾಶ್ವತವಲ್ಲ. ಅದು ಏನಿದ್ರು ಲಿಮಿಟ್ ಮತ್ತೆ ಸಮಯ ಪರಿಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲರೂ ಪ್ರೀತಿ ಮಾಡ್ತೇವೆ. ಅದೇ ರೀತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ಆ ಪ್ರೀತಿ ವಿರುದ್ಧವಾಗಿ ಸಹ ಹೋಗ್ತೇವೆ. ಅದು ಪ್ರೀತಿ ಇಲ್ಲ. ಯಾವಾಗಲೂ ಒಂದೇ ರೀತಿ ಒಂದೇ ಮನಸ್ಸಿನಲ್ಲಿ ಹೇಗೆ ಭಗವಂತನನ್ನ ಪ್ರೀತಿ ಮಾಡೋದನ್ನ ನಾವು ಉದಾಹರಣೆಯಲ್ಲಿ ನೋಡ್ಬೋದು. ದ್ರೌಪದಿ ಹೇಳ್ತಾರೆ ಹೇಗೆ ಅಂದ್ರೆ ಶಂಖಚಕ್ರ ಗದಾಪಾಣಿ ದ್ವಾರಕ ನಿಲಯ ಅಚ್ಯುತಂ ಗೋವಿಂದಂ ಪುಂಡರೀಕಾಕ್ಷಂ ರಕ್ಷಮಂ ಶರಣಾಗತಂ ಅಂತ. ಅಂದ್ರೆ ಅವ್ರು ಹೇಳ್ತಾರೆ, ಗೋವಿಂದ ನೀನೇ, ನಾನ್ ನಿನಗೆ ಶರಣಾಗಿದ್ದೇನೆ, ದಯವಿಟ್ಟು ನನ್ನನ್ನ ರಕ್ಷಣೆ ಮಾಡು ಅಂತ. ಆದ್ರೆ ದ್ರೌಪದಿ ಆ ಸಂದರ್ಭದಲ್ಲಿ ಕೇಳ್ತಾರಂತೆ, ನೀನ್ ಯಾಕೆ ಇಷ್ಟು ಬೇಗ ಬರ್ಲಿಲ್ಲ ಕೃಷ್ಣ ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ. ಆಗ ಕೃಷ್ಣ ಹೇಳ್ತಾರಂತೆ, ನಾನ್ ಬರ್ಲಿಕ್ಕೆ ರೆಡಿ ಇದ್ದೆ, ಆದ್ರೆ ನೀನ್ ಕರೆಯೋದ್ ಲೇಟ್ ಆಯ್ತು ಅಂತ ಹೇಳ್ತಾರಂತೆ. ನೋಡಿ, ಭಗವಂತ ಯಾವಾಗ್ಲೂ ರೆಡಿ ಇರ್ತಾರೆ, ಬಟ್ ನಾವ್ ಕರೆಯೋದ್ ಲೇಟ್ ಆಗ್ತದೆ, ನಾವ್ ಪ್ರೀತಿಸೋದ್ ಲೇಟ್ ಆಗ್ತದೆ, ನಾವ್ ಸ್ಮರಿಸೋದು ಲೇಟ್ ಆಗ್ತದೆ. ಯಾಕಂದ್ರೆ ನಮ್ಮದು ಎಲ್ಲ ನಮ್ಮ ಬುದ್ಧಿಶಕ್ತಿ ಎಲ್ಲಿದೆ, ನಮ್ಮ ಮನಸ್ಸು ಎಲ್ಲಿದೆ? ನಮ್ಮ ಮನಸ್ಸೆಲ್ಲ ಭೌತಿಕದಲ್ಲಿದೆ. ನನ್ನ ಕುಟುಂಬ, ನನ್ನ ಸಂಸಾರ, ನನ್ನದೇನೋ ಆಗಿದೆ ಅಲ್ಲಿ, ನಾನ್ ಇದು ಮಾಡ್ಬೇಕು, ನಾನ್ ಅದು ಮಾಡ್ಬೇಕು. ಆಗ ಭಗವಂತನ್ ಇಷ್ಟೆಲ್ಲಾ ಕೊಟ್ಟಂತಹ ಭಗವಂತನಿಗೆ ನಾವು ಒಂದು ಕ್ಷಣ ಕೂಡ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ನಮ್ಮ ಭೌತಿಕ ಬುದ್ಧಿ ಈ ಪ್ರಕೃತಿ ನಿಯಮಕ್ಕೆ ಒಳಗಾಗಿದೆ. ನಾವು ಈ ಭೌತಿಕಕ್ಕೆ ಬಂದಾಗ ನಮಗೆ ಅದು ಆವರಿಸ್ಕೊಳ್ತದಂತೆ. ಅದಕ್ಕೆ ನಾವು ಉದಾಹರಣೆ ನೋಡಬಹುದು. ನಮ್ಮ ಶುಕಮುನಿ ಅವರು ಭಾಗವತಮ್ಮನ ಗೊತ್ತಲ್ವಾ? ಶುಕಮುನಿ ಅವರಿದ್ದಾರಲ್ಲ, ಅವರು ತನ್ನ ತಾಯಿಯ ಹೊಟ್ಟೆಯಲ್ಲಿ 16 ವರ್ಷ ಇರ್ತಾರಂತೆ. ಯಾಕಂದ್ರೆ ಈ ಭೌತಿಕ ಲೋಕಕ್ಕೆ ಬಂದ್ರೆ ನನ್ನನ್ನ ಮಾಯೆ ಅಟ್ಯಾಕ್ ಮಾಡ್ತದೆ, ನಾನ್ ಬರಲ್ಲ ಅಂತ. ನೋಡಿ, ಅಂತ ಅವ್ರು ಯಾರು? ಅವರೆಲ್ಲ ಮಹಾತ್ಮರು. ಅವರು ಭಗವಂತನ ಸ್ವರೂಪ, ಅಂದ್ರೆ ಭಗವಂತನ ಸ್ವಾಂಶ ವಿಸ್ತರಣೆಗೆ ಅವರೆಲ್ಲ ಅಲ್ವಾ. ಆದ್ರೂ ಅವರೇ ಹಾಗೆ ಹೇಳ್ತಾ ಇದ್ದಾರೆ ಅಲ್ವಾ, ನಮ್ಮ ಸ್ಥಿತಿ ಹೇಗೆ ಅಧೋಗತಿ ಅಲ್ವಾ. ನಾವೆಷ್ಟು ಯೋಚನೆ ಮಾಡ್ಬೇಕು, ನಾವೆಷ್ಟು ಥಿಂಕ್ ಮಾಡ್ಬೇಕು, ನಾವ್ ಯಾವ ರೀತಿ ಭಗವಂತನನ್ನ ಭಕ್ತಿ ಮಾಡ್ಬೇಕು. ನಾವೀಗ ಕೇಳಿದ್ವಿ, ಬಟ್ ಈ ಭಕ್ತರ ಸಮೃತ ಓದಿದ್ವಿ, ಭಕ್ತಿ ಶಾಸ್ತ್ರಿಯನ್ನ ಬರೆದ್ವಿ, ನಾವು ಪಾಸ್ ಆದ್ವಿ, ಅಷ್ಟು ಅಲ್ಲ. ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ನಾವು ಅಳವಡಿಕೆ ಮಾಡ್ಕೊಳ್ಬೇಕಂತ ನಾವು ಯೋಚಿಸ್ಬೇಕು ಅಲ್ವಾ. ಅದೇ ರೀತಿ ನಾವು ನೋಡ್ತೀವಿ, ನಮ್ಮ ದ್ರೌಪದಿಗೆ ಭಗವಂತ ಹಾಗೆ ಹೇಳ್ತಾರೆ, ನೀನ್ ಕರ್ದಿದ್ ಲೇಟು. ಯಾಕಂದ್ರೆ ದ್ರೌಪದಿ ಮೊದಲು ಅವರ ಸಹಾಯವನ್ನ ಕೇಳ್ತಾರೆ ಅಲ್ವಾ, ಅದರ ತನಕ ಸಹಾಯ ಮಾಡಲ್ಲ ಅವರು ಅಲ್ವಾ. ಅದೇ ರೀತಿ ಇನ್ನೂ ಒಂದು ನಾವು ನೋಡ್ಬೋದು, ಪ್ರಹ್ಲಾದ್ ಮಹಾರಾಜದ ಕಥೆಯನ್ನ ನೋಡ್ಬೋದು. ಪ್ರಹ್ಲಾದ್ ಮಹಾರಾಜ್ ಇಲ್ಲಿ ದ್ರೌಪದಿಗೆ ಹೇಳ್ತಾರೆ ಏನಂತ, ನಿನ್ ಕರ್ದಿದ್ ಲೇಟು ಅಂತ. ಅಲ್ಲಿ ಪ್ರಹ್ಲಾದ್ ಮಹಾರಾಜಿಗೆ ಭಗವಂತನೇ ಲೇಟ್ ಆಗಿ ಬಂದೆಲ್ಲಪ್ಪ, ನಾನು ನಿನ್ನನ್ನ ರಕ್ಷಣೆ ಮಾಡಲ್ಲ ಅಂತ ಪ್ರಹ್ಲಾದ್ ಮಹಾರಾಜಿಗೆ ಹೇಳ್ತಾರಂತೆ. ನೋಡಿ, ಅಂದ್ರೆ ವ್ಯತ್ಯಾಸ ನಾವು ನೋಡ್ಬೋದು. ಪ್ರೀತಿ ನೋಡಿ, ಅಲ್ಲಿ ಶುದ್ಧ, ಇದು ಶುದ್ಧ ಪ್ರೀತಿ, ಅದು ಶುದ್ಧ ಪ್ರೀತಿ. ಆದ್ರೆ ಭಗವಂತನ ಭಕ್ತ ವತ್ಸಲ ಪ್ರೀತಿ ನಾವು ನೋಡ್ಬೋದು. ಅಲ್ಲಿ ಪ್ರಹ್ಲಾದ ಮಹಾರಾಜ್ ಅವರು ತುಂಬಾ ಕಷ್ಟಪಡ್ತಾರಲ್ಲ, ಅವರನ್ನ ಆನೆಯಲ್ಲಿ ನೂಕಿಸ್ತಾರೆ, ಅವರನ್ನ ಹಾವು ಕತ್ತಲಿಕ್ಕೆ ಕೊಡ್ತಾರೆ, ಅವರ ವಿಷವನ್ನ ಕೊಡ್ತಾರೆ. ಅಷ್ಟೂ ಎಲ್ಲ ಕಷ್ಟಪಟ್ರು ಭಗವಂತ ಪ್ರಹ್ಲಾದರನ್ನ ಆಲಂಗಿಸ್ಕೊಂಡು ಹೇಳ್ತಾರಂತೆ, ನಾನು ಬರೋದ್ ಲೇಟ್ ಆಯ್ತು ಅಂತ. ನೋಡಿ, ತನ್ನ ಭಕ್ತನಿಗೆ ಅಲ್ವಾ. ಅಲ್ಲಿ ದ್ರೌಪದಿ ಕೇಳ್ತಾಳೆ, ನೀನ್ ಯಾಕೆ ಲೇಟ್ ಆಗಿ ಬಂದೆ ಅಂತ. ಅದಕ್ಕೆ ಭಗವಂತ ಹೇಳ್ತಾರೆ, ನೀನ್ ಕರ್ದಿದ್ ಲೇಟ್ ಅಂತ. ಆದ್ರೆ ಇಲ್ಲಿ ಹೇಳ್ತಾರೆ ಪ್ರಹ್ಲಾದ್ ಮಹಾರಾಜರಿಗೆ, ನಾನು ನಿನ್ನನ್ನ ಅಂದ್ರೆ ಅಷ್ಟು ಭಕ್ತರಂದ್ರೆ ತನ್ನ ಮಕ್ಕಳಂದ್ರೆ ಭಗವಂತನಿಗೆ ಅಷ್ಟು ಪ್ರೀತಿ. ಆದ್ರೆ ನಾವು ಆ ಪ್ರೀತಿಗೆ ಏನಾಗ್ತಾ ಇದೀವಿ, ದೂರ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಐಹಿಕ ಇಚ್ಛೆಗಳು ಅದನ್ನ ಭಗವಂತನನ್ನ ಪ್ರೀತಿ ಮಾಡಲು ಬಿಡ್ತಿಲ್ಲ ಅಂತ ನಾವು ನೋಡ್ಬೋದು ಇದ್ರಲ್ಲಿ. ಅದೇ ರೀತಿ ಹೇಗೆ ಈ ಲೌಕಿಕ ನಮ್ಮನ್ನ ಇದ್ ಮಾಡ್ಕೊಂಡಿದೆ ಅನ್ನೋದನ್ನ ನಾವು ಇದ್ರಲ್ಲಿ ನೋಡ್ಬೋದು. ಅದಕ್ಕೆ ಈ ಭಕ್ತಿ ರಸಾಮೃತ ಸಿಂಧುವನ್ನ ನಾವ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಅಭ್ಯಾಸ ಮಾಡ್ಕೊಂಡು ನಾವು ಹೋಗ್ಬೇಕು ಅಂತಕ್ಕೆ ಮನವಿ ಮಾಡ್ತಾ ಇದ್ದಾರೆ ನೋಡಿ ಅವರು. ಭಕ್ತಿ ರಸಾಮೃತ ಸಿಂಧು ನಮ್ಗೆ ಏನನ್ನ ಕಲಿಸ್ತದೆ ಅಂದ್ರೆ, ಈ ಯಾವುದೇ ಬಗೆಯ ಪ್ರಾಪಂಚಿಕ ಬದುಕನ್ನು ಅವಹೇಳನ ಮಾಡುವ ಉದ್ದೇಶ. ನೋಡಿ, ನಾವೀಗ ಹೇಳ್ತಾ ಇದೀವಿ, ಈ ಪ್ರೀತಿ ಸರಿ ಇಲ್ಲ, ಆ ಪ್ರೀತಿ ಹೌದು, ಅವಹೇಳನ ಮಾಡ್ತಿಲ್ಲ. ಇದರ ಜೊತೆಯಲ್ಲಿ ನಾವು ಹೇಗೆ ಹೋಗ್ಬೇಕು, ಈ ಪ್ರೀತಿ ಹೌದು ಇದೆ, ನಾವು ಬಂದಿದ್ದೇವೆ, ನಮ್ಮ ಕರ್ತವ್ಯವನ್ನ ಮಾಡ್ಬೇಕು. ನಾವು ಉದಾಹರಣೆನ ಅರ್ಜುನನನ್ನೇ ತಗೊಳ್ಬಹುದು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಅರ್ಜುನನ ಹೇಳ್ತಾರೆ, ನಾನು ಯುದ್ಧ ಮಾಡಲ್ಲ, ನನಗೆ ಪಾಪ ಬರ್ತದೆ, ನಾನು ಇದನ್ನ ತಗೊಳಕ್ ಆಗ್ತಿಲ್ಲ ಅಂತ ಹೇಳಿದಾಗ ಆ ಭಗವಂತ ಹೇಳ್ತಾರೆ, ಇಲ್ಲ, ನಿನ್ನ ಕರ್ತವ್ಯನ ಮಾಡು. ನೋಡಿ, ಭಗವಂತ ನೀನ್ ಬಿಟ್ಬಾ, ಅದು ನಿನ್ನ ಸಂಸಾರ ಬೇಡ, ಅದು ಶಾಶ್ವತ ಅಲ್ಲ, ನೀನ್ ಬಿಟ್ಟು ಬಂದ್ಬಿಡು ಅಂತ ಹೇಳಿಲ್ಲ ಭಗವಂತ. ನೀನು ನಿನ್ನ ಕರ್ತವ್ಯನ ಮಾಡು, ಅದೇ ಕರ್ತವ್ಯದಲ್ಲಿ ನನ್ನನ್ನ ಸ್ಮರಣೆ ಮಾಡ್ತಾ ಹೋಗು. ಆಗ
ಅದು ಭಗವಂತನ ಸೇವೆ ಭಗವಂತನ ಪ್ರೀತಿ ಆಗ್ತದೆ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಅವ್ರು ಹೇಳ್ತಾರೆ ಅವಹೇಳನ ಮಾಡಲ್ಲ, ಅಂದ್ರೆ ಅವಹೇಳನ ಮಾಡ್ತಿಲ್ಲ ಇಲ್ಲಿ ಯಾರು, ಅಂದ್ರೆ ನಾವ್ ಇಲ್ಲಿ ಇದ್ದೇವೆ, ಈಗಿನ ಭಗವಂತನ ಭಕ್ತಿ ಹೇಗೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಭಗವದ್ಗೀತೆಯಲ್ಲಿ ಅರ್ಜುನನ ಮೂಲಕ ತಿಳಿಸ್ಕೊಡ್ತಾರಂತ ನಾವು ನೋಡ್ಬೋದು ಅಲ್ವಾ. ಹೀಗೆ ಈ ತಿಳಿಸುವ ಪ್ರಯತ್ನವಷ್ಟೇ ಈ ಕೃತಿ ರಚನೆಯ ಉದ್ದೇಶ. ಈ ಭಕ್ತಿ ರಸಾಮೃತನ ಉದ್ದೇಶ ಏನು ಅಂತಂದ್ರೆ, ನಾವು ಹೇಗೆ ಭಗವಂತನನ್ನ ಹತ್ರ ಹೋಗಿ ನಮ್ಮ ಸ್ವರೂಪವನ್ನ ತಿಳಿದು ನಾವು ಹೇಗೆ ಭಗವಂತನ ಸೇವೆಯನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಈ ಭಕ್ತಿ ರಸಾಮೃತ ತಿಳಿಸ್ಕೊಡ್ತದೆ. ಅದನ್ನ ನಮ್ಮ ಆಚಾರ್ಯರು ಮನವಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಅದನ್ನ ಸೀರಿಯಸ್ ತಗೊಂಡು ನಾವು ಸಹ ಕಲಿಬೇಕು ಅನ್ನೋದನ್ನ ನಾವು ನೋಡ್ಬೋದು. ಒಬ್ಬನು ಲೌಕಿಕ ಸುಖವಿಲ್ಲದೆ ಬದುಕಬಹುದು ಅಲ್ವಾ, ಆದರೆ ಅದೇ ಹೊತ್ತಿನಲ್ಲಿ ಅವನು ಕೃಷ್ಣನನ್ನ ಪ್ರೀತಿಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು. ನೋಡು, ಕಲೆಯನ್ನ ಲೌಕಿಕದಲ್ಲಿ ನೋಡಿ ಅಸುಖವಿಲ್ಲದೆ ಬದುಕಬಹುದಂತೆ. ಅದೇ ಹೊತ್ತಿನಲ್ಲಿ ಅವನು ಭಗವಂತನನ್ನ ಕಲೆಯನ್ನ ಹೇಗೆ ಭಗವಂತನನ್ನ ಥಿಂಕ್ ಮಾಡೋದನ್ನ, ಭಗವಂತನ ಸ್ಮರಣೆ ಮಾಡೋದನ್ನ, ಭಗವಂತನ ಶ್ರವಣ ಮಾಡೋದು, ನಾವು ಅದನ್ನ ಮಾಡಿ ಮಾಡಿ ಹೇಗೆ ಕರಗತ ಮಾಡ್ಕೊಳ್ಬೇಕು ಅಂತನೂ ನಾವು ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನೋಡ್ಬೋದು. ಈ ಹೊತ್ತು ನಾವು ನಮ್ಮ ಪ್ರೇಮ ಪ್ರವೃತ್ತಿಯ ಬಳಕೆಗೆ ಅನೇಕ ಮಾರ್ಗಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ. ಆದರೆ ದಿಟದಲ್ಲಿ ಬಹುಮುಖ್ಯವಾದ ಅಂಶವನ್ನ ಕೃಷ್ಣನನ್ನ ಬಿಟ್ಟು ಮುನ್ನಡೆಯುವಂತಿದ್ದೇವೆ. ಮರದ ಬುಡಕ್ಕೆ ನೀರೆರೆಯುವುದನ್ನ ಬಿಟ್ಟು ನೋಡಿ, ನಾವು ಈಗಾಗಲೇ ಓದಿದ್ದೇವೆ ಲಾಸ್ಟ್ ಪೇಜ್ ಅಲ್ವಾ, ಮರದ ಬೇರಕ್ಕೆ ನಾವು ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ದೇವತಮ ಪರಮ ಪುರುಷ ಕೃಷ್ಣ, ಭಗವಂತನನ್ನ ಭೋಕ್ತಾರ ಮೇಘ್ನ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಜ್ಞಾನಂ ಅಂದ್ರೆ ಶಾಂತಿ ಎಲ್ಲಿ ಸಿಗ್ತದೆ? ಭೋಕ್ತಾರ ಯಾರು? ಭಗವಂತ ಅಲ್ವಾ. ನಮಗೆ 5ನೇ ಅಧ್ಯಾಯದಲ್ಲಿ ಶಾಂತಿ ಮಂತ್ರ ಇದೆ ಅಲ್ವಾ, 5ನೇ ಅಧ್ಯಾಯನ ಓಕೆ ಮೇ ಬಿ 29ನೇ ಶ್ಲೋಕ ಏನೋ ಇದೆ ನೋಡಿ. ಅಲ್ಲಿ ಭಗವಂತ ಹೇಳ್ತಾರೆ ಭೋಕ್ತಾರ ಮೇಘ್ನ ತಪಸ್ಸಂ, ಎಲ್ಲ ಯಜ್ಞಗಳ ಎಲ್ಲ ಇದು ಭಗವಂತ, ನೀವು ನನಗೆ ಮಾಡಿದ್ರೆ ನೋಡಿ ಎಲ್ಲ ಯಜ್ಞ ಮಾಡ್ತಾರೆ. ಲಾಸ್ಟಿಗೆ ಏನ್ ಹೇಳ್ತೀವಿ ನಾವೆಲ್ಲ? ಕೃಷ್ಣಾರ್ಪಣ ಮಸ್ತು ಅಲ್ವಾ. ನಾವು ಯಾವುದೇ ಗಣೇಶನ ಹೋಮ ಮಾಡ್ತೇವೆ ಅಥವಾ ದೇವಿದು ಹೋಮ ಮಾಡ್ತೀವಿ, ಏನೇ ಮಾಡಿದ್ರು ಲಾಸ್ಟಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು. ಯಾಕೆಂದ್ರೆ ದೇವತಮ ಪರಮ ಪುರುಷ ಕೃಷ್ಣ. ಆದ್ರೆ ಅವರ ಬಗ್ಗೆ ನಮಗೆ ಯಾರು ತಿಳಿಸ್ಕೊಡ್ತಿಲ್ಲ. ನಮಗೆ ನಮ್ಮ ಅದೃಷ್ಟದ ಪ್ರಕಾರ ಇಸ್ಕಾನಿಂದ ನಮ್ಗೆ ತಿಳಿಸ್ಕೊಟ್ಟಿದೆ. ಅವರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ಬೇಕಂತ ನಾನಿಲ್ಲಿ ಕೇಳ್ತೇನೆ. ಯಾಕಂದ್ರೆ ನೋಡಿ, ಭಗವಂತ ಯಾರು ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ನಾವ್ ಇಷ್ಟು ದಿನ ಏನ್ ಮಾಡ್ತಾ ಇದ್ವಿ, ಎಲ್ಲಾ ನಮಗೆ ಐಹಿಕ ಭೋಗ ಬೇಕು ಅಂತ ಅಲ್ಲಿ ಪೂಜೆ ಇಲ್ಲೂ ಪೂಜೆ ಎಲ್ಲ ಮಾಡ್ತಿದ್ವಿ. ಆದ್ರೆ ಅದರ ಒಡೆಯ ಯಾರು? ಕೃಷ್ಣನನ್ನೇ ನಾವು ಕೇಳ್ಕೊಂಡ್ರೆ ನೋಡಿ, ನಿಜವಾದ ನಮ್ಗೆ ಉದಾಹರಣೆ ಪ್ರಭುಪಾದವರು ಭಗವದ್ಗೀತೆಯಲ್ಲೆಲ್ಲ ಕೊಡ್ತಾರೆ ನಮ್ಗೆ. ನೋಡಿ, ನಾವು ತಂದೆ ಹತ್ರ ನೇರವಾಗಿ ಹೋಗದೆ ಚಿಕ್ಕಪ್ಪನ ಹತ್ರ ಹೋಗಿ ಕೇಳಿದ್ರೆ ಚಿಕ್ಕಪ್ಪ ಎಷ್ಟು ಬೇಕು ಅಷ್ಟು ಕೊಡ್ತಾನೆ. ಅಂದ್ರೆ ನಮಗೆ ಉದಾಹರಣೆ ಕೊಡ್ತಾರೆ ಏನಂದ್ರೆ, ನಮ್ಗೆ ಒಂದು ಮಗು ಚಾಕ್ಲೇಟ್ ಕೇಳ್ತದೆ ಅಥವಾ ಐಸ್ ಕ್ರೀಮ್ ಕೇಳ್ತದೆ ಅಲ್ವಾ. ಆ ಐಸ್ ಕ್ರೀಮ್ ಕೇಳಿದಾಗ ಮಗು ಅಪ್ಪ ಹೇಳ್ತಾರೆ ಬೇಡ ಶೀತ ಆಗ್ತದೆ ಅಂತ. ಆದ್ರೆ ಚಿಕ್ಕಪ್ಪ ಏನ್ ಮಾಡ್ತಾರೆ? ಪ್ರೀತಿಯಿಂದ ಕೊಡ್ತಾರೆ. ಆದ್ರೆ ಅಲ್ಲಿ ಚಿಕ್ಕಪ್ಪ ಮಗುವಿನ ಪರಿಣಾಮ ಅಂದ್ರೆ ಪ್ರೀತಿ, ಚಿಕ್ಕಪ್ಪಗೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿಯಿಂದಾನೇ ಕೊಡ್ಸಿದ್ದು. ಆದ್ರೆ ಅದರ ಪರಿಣಾಮ ಏನಾಗ್ತದೆ? ಮಗುಗೆ ಶೀತ ಆಗ್ತದೆ ಮತ್ತೆ ಜ್ವರ ಬರ್ತದೆ. ಆದ್ರೆ ತಂದೆ ಏನ್ ಮಾಡ್ತಾರೆ? ಮಗುಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಕೊಡ್ತಾರೆ. ಅದೇ ರೀತಿ ನಾವೇನ್ ಮಾಡ್ಬೇಕು? ದೇವೋತ್ತಮ ಪರಮ ಪುರುಷನನ್ನ ಸೆಂಟರ್ ಆಗಿಟ್ಕೊಂಡು ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿಯಬಹುದು ಅನ್ನೋದನ್ನ ಭಕ್ತಿ ರಸಾಮೃತದಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ನಮ್ಮ ಕೃಷ್ಣ ಹೇಗೆ ನಮ್ಗೆ ದಾರಿ ತೋರಿಸ್ತಾರೆ ನೋಡಿ, ಹಾಗೆ ನಾವು ಹೋಗ್ಬೋದು. ಅದೇ ರೀತಿ ಇಲ್ಲಿ ನೋಡಿ, ಸೂರ್ಯನನ್ನ ನಮ್ಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ ನೋಡಿ, ಜೊತೆಯಾಗಿ ಆತ್ಮ ಸಾಕ್ಷಾತ್ಕಾರ ಮತ್ತು ಕೃಷ್ಣ ಸಾಕ್ಷಾತ್ಕಾರ ಈ ಎರಡು ಜೊತೆಯಾಗಿ ಸಾಗುತ್ತದೆ. ಉದಾಹರಣೆಗೆ, ವ್ಯಕ್ತಿಯು ಬೆಳಗಾದದ್ದು ತನ್ನನ್ನು ತಾನೇ ನೋಡಿಕೊಂಡರೆ ಅವನು ಸೂರ್ಯೋದಯವನ್ನ ನೋಡಿದಂತೆಯೂ ಆಗುತ್ತದೆ. ಹೇಗೆ ಅಲ್ವಾ? ನಾವು ಎದ್ರೆ ನಾವು ಬದುಕಿದ್ದೇವೆ ಅಲ್ವಾ, ಸೂರ್ಯ ಕಾಣ್ತಾ ಇದ್ದಾರೆ ಅಲ್ವಾ. ಅಕಸ್ಮಾತ್ ನಾವಿಲ್ಲ ಅಂದ್ರೆ ಹೇಗೆ ಸೂರ್ಯ? ಅಂದ್ರೆ ಆತ್ಮ ಮತ್ತೆ ಕೃಷ್ಣನ ಸಾಕ್ಷಾತ್ಕಾರ ಎರಡು ಜೊತೆಗೆ ಹೋಗ್ತದೆ ಅನ್ನೋದನ್ನ ನಮಗೆ ಸೂರ್ಯ ಇದರಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೂರ್ಯ ಪ್ರಕಾಶವನ್ನ ನೋಡದೆ ತನ್ನನ್ನು ತಾನೇ ನೋಡಿಕೊಳ್ಳುವುದು ಯಾರಿಗೂ ಸಾಧ್ಯವಾಗುವುದು ಅದೇ ಅಲ್ವಾ. ಅದೇ ರೀತಿ ಕೃಷ್ಣ ಸಾಕ್ಷಾತ್ಕಾರವಿಲ್ಲದೆ ಆತ್ಮ ಸಾಕ್ಷಾತ್ಕಾರವಿಲ್ಲ. ನಾವು ಕೃಷ್ಣನನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಅಂದ್ರೆ ಕೃಷ್ಣ ಯಾರು, ಕೃಷ್ಣ ಮತ್ತೆ ಆತ್ಮ ಮತ್ತೆ ಪರಮಾತ್ಮನಿಗಿರುವ ಸಂಬಂಧ ಏನು ಅಂತ ಅಂದಾಗ, ಪರಮಾತ್ಮನ ಬಗ್ಗೆ ನಮ್ಗೆ ತಿಳಿದ್ರೆ ಮಾತ್ರ ನಾವು ಅದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಅದೇ ರೀತಿ ನಾವು ಸೂರ್ಯ ಪ್ರಕಾಶ ಅನ್ನ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಹೇಳಬೇಕಾದ ಮತ್ತೊಂದಿದೆ, ಅದೆಂದರೆ ಪ್ರಸ್ತುತದಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಪಾಲ್ಗೊಳ್ಳುತ್ತಿರುವ ಜನರ ಸಲುವಾಗಿ ನೋಡಿ, ಯಾರು ಈ ಆಂದೋಲನದಲ್ಲಿ ಭಾಗಿಯಾಗಿದ್ದೇವೆ ಅದು ಭಕ್ತಿ ರಸಾಮೃತ ಸಿಂಧುವನ್ನ ರಚಿಸುವುದಾಗಿದೆ.
ಇದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಭಕ್ತಿ ನಾವ್ ಹೇಗೆ ಭಕ್ತಿ ರಸಾಮೃತ ಸಿಂಧು ರಚಿಸುತ್ತಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞಾ ಚಳುವಳಿಯ ಬೆಳವಣಿಗೆಗಾಗಿ ನನ್ನೊಂದಿಗೆ ಸಹಕರಿಸುತ್ತಿರುವ ನನ್ನೆಲ್ಲಾ ಮಿತ್ರರಿಗೂ ನೋಡಿ ಪ್ರಭುಪಾದ ಹೇಳ್ತಿದ್ದಾರೆ ಕಳಕಳಿಯಿಂದ ನಾವು ಕೂಡ ಅದನ್ನ ಕನ್ಸಿಡರ್ ಮಾಡ್ಕೋಬೇಕು. ಎಷ್ಟು ಜನರಾಗ್ತದೆ ನಾವು ಕೃಷ್ಣ ಪ್ರಜ್ಞೆಯನ್ನ ಹೇಳಕ್ಕೆ, ಅವರನ್ನ ಸೇರಿಸ್ಲಿಕ್ಕೆ. ಈಗ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಸೇರಿಸ್ಲಿಕ್ಕೆ ನೀವು ಕೂಡ ಇಲ್ಲಿ ಟೀಚರ್ಸ್ ಎಲ್ಲ ಇದ್ದೀರಾ, ನೀವು ಕೂಡ ಪ್ರಯತ್ನ ಮಾಡಿ. ನೋಡಿ ಜನರು ಬರಲ್ಲ, ನಮ್ಮ ಸ್ಥಿತಿ ಹಾಗೆ. ನಮ್ಗೆ ಮೊದಲು ಕರೆಯುವಾಗ ಇವ್ರೇನು ಹೀಗೆ ಕರೀತಾವ ಅದೆಲ್ಲ ಬರ್ತದೆ. ಆದ್ರೆ ಇಲ್ಲಿ ಮನವಿ ಮಾಡ್ತಿದ್ದಾರೆ ನೋಡಿ ಪ್ರಭುಪಾದ ಅವರು. ನನ್ನೆಲ್ಲಾ ಮಿತ್ರರಿಗೂ ಶಿಷ್ಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ಮೂಲಕ ಸಲ್ಲಿಸುತ್ತೇನೆ. ಅಂದ್ರೆ ನಾವೇನಾದ್ರೆ ಪ್ರಭುಪಾದ್ ಅವರಿಗೆ ಕಿಂಚಿತ್ತು ಗೌರವ ಕೊಡ್ಬೇಕು ಅನ್ನೋ ನಮ್ಮ ಮನಸ್ಥಿತಿ ಇದ್ರೆ ನಾವೇನ್ ಮಾಡ್ಬೇಕು, ಇಸ್ಕಾನಿಗೆ ಸಹಕಾರವಾಗಿ ನಿಲ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆಯೇ ನನ್ನ ಪ್ರೀತಿ ಪಾತ್ರ ಅವರು ಏನೆಲ್ಲ ಶ್ರೀಮಾನ್ ಜಯಾನಂದ ಬ್ರಹ್ಮಚಾರಿಯು ಈ ಪುಸ್ತಕಕ್ಕೆ ನೋಡಿ ಆಂಗ್ಲ ಆವೃತ್ತಿಯ ಮುದ್ರಣಕ್ಕೆ ದಾನ ನೀಡಿದ್ದಾರೆ. ನಾನು ಆಭಾರಿ. ಇಸ್ಕಾನ್ ಮುದ್ರಣಾಲಯದ ನಿರ್ದೇಶಕರು ಈ ಕೃತಿಯ ಪ್ರಕಟಣೆಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ, ಅವರಿಗೆ ನನ್ನ ವಂದನೆಗಳು. ನೋಡಿ ಯಾರು ಅವರು, ಶ್ರೀಮಾನ್ ಜಯಾನಂದ ಬ್ರಹ್ಮಚಾರಿ ಯಾರಂತ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಯಾನಂದ ಅವರು ಬ್ರಹ್ಮಚಾರಿ ಅವರು ಏನು ಅಂದ್ರೆ ಮೊದಲನೆಯಾಗಿ ಪ್ರಭುಪಾದವರು ಆ ಕ್ಲಾಸ್ ಅನ್ನ ಕೊಡ್ತಿದ್ದಾಗ ಅವರು ಇದಕ್ಕೆ ಹೋಗ್ತಾರಂತೆ. ತುಂಬಾ ನೊಂದಿದ್ರಂತೆ ಜಯಾನಂದ ಅವರು. ಅಲ್ಲಿಗೆ ಹೋದಾಗ ಆ ಪ್ರಭುಪಾದವರನ್ನ ಕ್ಲಾಸ್ ಕೇಳಿ ಜಯಾನಂದ ಅವರು ಪ್ರಭುಪಾದರ ಒಟ್ಟಿಗೆ ಬರ್ತಾರಂತೆ. ಒಟ್ಟಿಗೆ ಬಂದು ಪ್ರಭುಪಾದವರಿಗೆ ಸಹಕಾರವನ್ನ ಕೊಡ್ತಾರೆ. ಮೊದಲ ಡೊನೇಷನ್ ಜಯಾನಂದ ಅವರು ಪ್ರಭುಪಾದವರಿಗೆ ಕೃಷ್ಣ ಪ್ರಜ್ಞೆಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿ ದಯಾನಂದ ಅವರಾಗಿರ್ತಾರೆ. ಇಲ್ಲಿ ಏನೀಗ ನಾವು ರಥಯಾತ್ರೆ ಯಾವುದೇ ಒಂದು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಮೊದಲ ಕೃತಜ್ಞತೆ ಜಯಾನಂದ ಅವರಿಗೆ ಪ್ರಭುಪಾದವರು ಕೊಡ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಸ್ಮರಿಸ್ಬೇಕು. ಯಾಕಂದ್ರೆ ಮೊದಲ ಬಾರಿಗೆ ಅವರು ಕೊಟ್ಟಿದ್ದಾರೆ, ಅದರಿಂದನೇ ಎಲ್ಲಾ ಕಡೆ ಇಸ್ಕಾನ್ ಪ್ರಚಾರ ಆಗ್ತದೆ, ಪ್ರಭುಪಾದವರಿಗೆ ಸಹಾಯ ಆಗ್ತದೆ. ಆದ್ರೆ ದಯಾನಂದ ಅವರು ಹೇಗೆ ಅಂತಂದ್ರೆ ಅವರು ಪ್ರಭುಪಾದವರ ಸೇವೆ ಮಾಡ್ತಾ 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 ಅವರು ಡ್ರೈವರ್ ಕೆಲಸ ಕೂಡ ಮಾಡ್ತಾ ಇದ್ರಂತೆ ನಮ್ಮ ಇಸ್ಕಾನ್ಗೋಸ್ಕರ. ನಂತರ ಅದರ ಜೊತೆ ರಥಯಾತ್ರೆ ಮಾಡ್ಲಿಕ್ಕೆ ಇಷ್ಟಪಟ್ರಂತೆ ನಮ್ಮ ಪ್ರಭುಪಾದವರು. ಅವರೇ ಕೈಯಾರೆ ಮೊದಲ ರಥಯಾತ್ರೆಯನ್ನ ಮಾಡಿದ್ದಾರೆ. ನೋಡಿ ಫಾರಿನರ್ಸ್ ಅವರಿಗೆ ಅವರ ಮೊದಲ ಹೆಸರೇನೋ ಇದೆ, ಅವರು ಫಾರಿನರ್ಸ್ ಆಗಿದ್ರು, ಏನೇನು ಗೊತ್ತಿಲ್ಲ. ಆದ್ರೆ ಅವರೇ ಕೈಯಾರೆ ರಥಯಾತ್ರೆಯನ್ನ ಹಗಲು ಬೆಳಿಗ್ಗೆ ಎಲ್ಲ ದುಡಿದು ಅವರು ರಾತ್ರಿ ರಥಯಾತ್ರೆಯನ್ನ ಮಾಡ್ತಿದ್ರಂತೆ ದಯಾನಂದ ಅವರು. ಆಗ ಅವರು ಮಾಡ್ತಾ 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 ದಯಾನಂದ ಅವರಿಗೆ ಅವರು ಕೈ ಪೇನ್ ಬಂತಂತ ಅವ್ರು ಹಾಸ್ಪಿಟ್ಲಿಗೆ ಹೋಗ್ತಾರಂತೆ. ಅವ್ರಿಗೆ ಹೇಳ್ತಾರಂತೆ ಕ್ಯಾನ್ಸರ್ ಅಂತ. ನೋಡಿ ಭಗವಂತ ನೀವು ಯೋಚಿಸ್ಬೋದು, ಭಗವಂತನ ಸೇವೆಯನ್ನ ಮಾಡ್ತಾ ಮಾಡ್ತಾ ಯಾಕೆ ಅವರಿಗೆ ಬಂತು. ನೋಡಿ ನಾವು ಈಗ ಭಕ್ತಿಯನ್ನ ಮಾಡ್ತಿರ್ಬೋದು, ಆದ್ರೆ ಭಕ್ತಿ ಮಾಡಿದಾಗ ನಮಗೆ ಯಾಕೆ ಕಷ್ಟ ಬರಲ್ಲ, ಬಂದೇ ಬರ್ತದೆ. ಆ ಕಷ್ಟ ಯಾಕೆ ಬರ್ತದೆ, ನಮ್ಮ ಕರ್ಮಾನುಸಾರ, ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರ ನಮ್ಗೆ ಬರ್ತದೆ. ಆ ಕಷ್ಟವನ್ನ ಸಹಿಸುವ ಶಕ್ತಿ ಭಗವಂತ ಕೊಡ್ತಾರೆ. ಯಾವಾಗ ಭಕ್ತ ಕೊಡ್ತಾರೆ ಅಂದ್ರೆ ನಾವು ಭಗವಂತನಿಗೆ ಶರಣಾಗಿ ಅದರಲ್ಲಿ ಹೋದ್ರೆ ಮಾತ್ರ, ಭಗವಂತನ ನಂಬಿಕೆ ಇಟ್ರೆ ಮಾತ್ರ ನಾವು ಹೋಗ್ಬೋದು. ಯಾಕಂದ್ರೆ ನಮ್ಗೆ ಬರ್ತದೆ. ಯಾಕಂದ್ರೆ ನಾವೆಲ್ಲ ಇಚ್ಛೆ ಪಟ್ಟು ನಾವಿಲ್ಲಿ ಬಂದಿದ್ದೇವೆ, ಅದಕ್ಕೆಲ್ಲ ಕಾರಣ ನಾವು. ಭಗವಂತನನ್ನ ಹೇಳಿ ನಾವು ಪ್ರಯೋಜನ ಇಲ್ಲ. ಆದ್ರೆ ಈಗ ಭಗವಂತನ ಬಗ್ಗೆ ನಮ್ಗೆ ಗೊತ್ತಾಗಿ ನಾವೇನು, ಭಗವಂತ ಏನು, ಭಗವಂತನ ನಂಬಿದ್ರೆ ನಮಗೆ ಏನು, ನಮ್ಮ ಸ್ವರೂಪ ಏನಂತ ತಿಳಿದಾಗ ಆ ಕಷ್ಟವನ್ನ ಸಹಿಸುವ ಶಕ್ತಿ ಭಗವಂತ ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅದೇ ರೀತಿ ದಯಾನಂದ ಅವರಿಗೆ ಅಲ್ಲಿ ಹೋದಾಗ ಕ್ಯಾನ್ಸರ್ ಅಂತ ಹೇಳ್ತಾರೆ, ಬಟ್ ಅವ್ರು ಕುಗ್ಲಿಲ್ಲ, ಇನ್ನೂ ತುಂಬಾ ಸೇವಾ ಮಾಡ್ತಾರೆ. ಇನ್ನು ಅವರು ದಯಾನಂದ ಅವರು ತುಂಬಾ ಸೇವೆ ಮಾಡ್ತಾರೆ. ಅವರಿಗೆ 2 ಕಂಕ್ಳಲ್ಲಿ ಅವರಿಗೆ ಗಡ್ಡ ತರ ಬಂದಿರ್ತದೆ. ಅವರು ಬಂದ್ರು ಕೂಡ ಅವರು ಯಾವುದೇ ರೀತಿ ಕುಗ್ಗದೆ ಅವರು ಪ್ರಭುಪಾದವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಸಹಾಯ ಮಾಡ್ತಾರೆ ಅವರು ದಯಾನಂದ ಅವರು. ಆಮೇಲೆ ಅವರು ಲಾಸ್ಟಿಗೆ ಅವರ ಮರಣ ಹೇಗೆ ಆಗ್ತದಂದ್ರೆ, ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಅಂದ್ರೆ ಈ ಕೃಷ್ಣ ಪ್ರಜ್ಞೆಯನ್ನ ಬಿಟ್ಟು ಹಾಸ್ಪಿಟ್ಲ್ ಅಲ್ಲಿ ಅವರಿಗೆ ಇರ್ಲಿಕ್ಕೆ ಇಷ್ಟ ಆಗ್ಲಿಲ್ಲ. ಅಲ್ಲಿ ಕೂಡ ಅವರು ಪ್ರಚಾರ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ, ಹಾಸ್ಪಿಟ್ಲ್ ಅವರಿಗೆ ಅಲೋವ್ ಮಾಡಲ್ಲ. ನೋಡಿ ಎಷ್ಟು ಅವರು ಅಲ್ವಾ. ಆಮೇಲೆ ಲಾಸ್ಟಿಗೆ ಅವರ ಅಂತ್ಯ ಕಾಲ ಬರ್ತದೆ. ಆಗ ಪ್ರಭುಪಾದವರು ಅವರಿಗೆ ಆಶೀರ್ವಾದ, ಯಾಕಂದ್ರೆ ಅವರು ಡೈರೆಕ್ಟ್ ಬ್ಯಾಕ್ ಟು ಗಾಡೆಡ್. ಯಾಕಂದ್ರೆ ಅವರು ತುಂಬಾ ಭಗವಂತನ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ರು ಅಂತ ಇಲ್ಲಿ ನಾವು ನೋಡ್ಬೋದು. ದಯಾನಂದ ಅವರ ಬಗ್ಗೆ ಹೇಳಲಿಕ್ಕೆ ಅವರಿಗೆ ಹರೇ ಕೃಷ್ಣ. ಕ್ಯಾನ್ಸರ್ಗೆ ಚಿಕಿತ್ಸೆಗೆ ದುಡ್ಡು ಇದ್ರೆ ಅದನ್ನ ರಥಯಾತ್ರೆಗೆ ಅಲ್ವಾ. ಅವ್ರ ಹೆಸರು ಒಂದೇ ವೈಷ್ಣವ ಕ್ಯಾಲೆಂಡರ್ ಬರ್ಬೇಕು ಅಂತ ಪ್ರಭುಪಾಜಿ ಹೇಳಿದ್ರು ಅಂತ ನಾನು ಹೇಳಿದ್ವಿ.
ಅಲ್ವಾ? ನೋಡಿ ಅವರನ್ನು ನೆನಪಿಟ್ಟುಕೊಳ್ಳಿ. ನಾವೆಲ್ಲ ಅಂದ್ರೆ ಒಂದು ಸಣ್ಣದಕ್ಕೆ ನಾವು ಥಿಂಕ್ ಮಾಡ್ತೀವಿ ಅಲ್ವಾ? ನಾವು ಯಾವಾಗಲೂ ಲೆಕ್ಕಾಚಾರಿಗಳು ನಾವು ಅಲ್ವಾ? ಅಲ್ಲಿ ಅವರೆಲ್ಲಾ ಮಾಡಿದ್ದಕ್ಕೆ ಅವರದ್ದು ನೋಡಿ ರಥಯಾತ್ರೆಯಲ್ಲಿ ಫೋಟೋ ಇಡ್ತಾರೆ, ಎಲ್ಲ ನೋಡಿದಿರಲ್ಲ ಅವರದು ದಯಾನಂದ ಅಲ್ವಾ? ಹಾ ಎಸ್. ಹಾಗೆ ಜೊತೆ ಇಡ್ತಾರೆ ಫೋಟೋ. ಎಸ್ ಮಾತಾಡಿ. ಎಸ್, ನಮಗೆ ಕೂಡ ಗೊತ್ತಿರ್ಲಿಲ್ಲ ಮಾತಾಜಿ. ನಾನ್ ಲಾಸ್ಟ್ ಟೈಮ್ ಅಂದ್ರೆ ಯಾಕೆ ಫೋಟೋ ಇಡ್ತಾರೆ ಹಾಗೆ ಕೇಳಿದಾಗ ನಮ್ಮ ಪ್ರಭು ಅವರು ನಮ್ಗೆ ಹೇಳ್ಕೊಟ್ರು, ಅದಕ್ಕೆ ನೆನ್ಪಂತು ಅವರ ಬಗ್ಗೆ. ಹಾಗೆ ಆಗ ನೆಕ್ಸ್ಟ್ ಪಿಟಿಗೆ ಸ್ವಲ್ಪ ಮಾಡೋಣ, ಇನ್ನು ಅರ್ಧ ಗಂಟೆ ಇದೆ ಅಲ್ವಾ? ಓಕೆ ಮಾತಾಜಿ. ಹೇಳಿ, ಓದ್ಕೊಂಡು ಹೋಗಿ ಮಾತಾಜಿ. ಪೀಠಿಕೆ ಮಂಗಳಾಚರಣೆ. ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ, ಸರ್ವ ಕಾರಣಗಳಿಗೂ ಕಾರಣನು. ಶಾಂತ ಭಾವ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಹಾಸ್ಯ, ಅನುಕಂಪ, ಭಯ, ಶೌರ್ಯವೇ ಮೊದಲಾದ ಎಲ್ಲಾ ರಸ ಅಥವಾ ಭಾವಗಳ ನಿಧಿ. ಪ್ರಭುವಿನದು ಪರಮಾರ್ಶಕ ರೂಪ. ಅವನ ವಿಶ್ವವ್ಯಾಪಿ ಹಾಗೂ ದಿವ್ಯ ಮೋಹಕ ಲಕ್ಷಣಗಳಿಂದ ತಾರಕ, ಪಾಲಿಕಾ, ಶ್ಯಾಮ, ಲಲಿತಾ ಮತ್ತು ಕೊನೆಯದಾಗಿ ಶ್ರೀಮತಿ ರಾಧಾರಾಣಿ ಇವರೆಲ್ಲರ ಮನಸ್ಸುಗಳನ್ನು ಸೂರ್ಯಗೊಂಡಿದ್ದಾನೆ. ಈ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರಿಂದ ಪ್ರೇರಿತರಾಗಿ ಭಕ್ತಿ ರಸಾಮೃತ ಸಿಂಧುವನ್ನು ಅನುವಾದಿಸುವ ನಮ್ಮ ಪ್ರಯತ್ನಕ್ಕೆ ಯಾವ ಭಂಗವೂ ಬಾರದಿರಲೆಂಬುದರ ಸಲುವಾಗಿ ಶ್ರೀಕೃಷ್ಣನ ಅನುಗ್ರಹವು ಸದಾ ನಮ್ಮ ಮೇಲಿರುವುದಾಗಲಿದೆ. ಯಾರಿಂದ ಸ್ಫೂರ್ತಿ ಪಡೆದು ಭಕ್ತಿ ರಸಾಮೃತ ಸಿಂಧು ಎಂಬ ಕೃತಿಯ ಕ್ರೋಢೀಕರಣದ ಕಾರ್ಯದಲ್ಲಿ ತೊಡಗಿರುವನೋ ಆ ಶ್ರೀ ರೂಪ ಗೋಸ್ವಾಮಿ ಪ್ರಭುಪಾದರು ಹಾಗೂ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ಪಾದಗಳಿಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುವುದಾಗಲಿ. ಕೃಷ್ಣ ಪ್ರಜ್ಞಾ ಚಳವಳಿಯನ್ನು ಪ್ರಸಾರ ಮಾಡಲು ಭಾರತದ ಪಶ್ಚಿಮ ಬಂಗಾಳದಲ್ಲಿ 500 ವರ್ಷಗಳ ಹಿಂದೆ ಅವತರಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ ಉದಾತ್ತ ಭಕ್ತಿ ವಿಜ್ಞಾನ ಇದಾಗಿದೆ. ತಮ್ಮ ಹಿರಿಯ ಸಹೋದರರು ಗುರುಗಳು ಆದ ಶ್ರೀ ಸನಾತನ ಗೋಸ್ವಾಮಿ ಅವರಿಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುವುದರ ಮೂಲಕ ಶ್ರೀಲ ರೂಪ ಗೋಸ್ವಾಮಿ ಅವರು ತಮ್ಮ ಮಹಾ ಗ್ರಂಥವಾದ ಭಕ್ತಿ ರಸಾಮೃತ ಸಿಂಧುವನ್ನು ಪ್ರಾರಂಭಿಸುತ್ತಾರೆ. ಅವರಿಗೆ ಈ ಕೃತಿ ಪ್ರಿಯವಾಗಲಿ ಎಂದು ಆಶಿಸುತ್ತಾರೆ. ಭಕ್ತಿ ಎಂಬ ಮಕರಂದದ ಕಡಲಿನಲ್ಲಿ ಈಜುತ್ತಾ ಶ್ರೀ ಸನಾತನ ಗೋಸ್ವಾಮಿ ಅವರು ಸದಾ ರಾಧಾಕೃಷ್ಣನ ಸೇವೆಯಲ್ಲಿ ನಿಂತು ಲೋಕೋತ್ತರ ಆನಂದವನ್ನು ಪಡೆಯುತ್ತವೆ ಎಂದು ಕೂಡ ರೂಪ ಗೋಸ್ವಾಮಿ ಅವರು ಪ್ರಾರ್ಥಿಸುತ್ತಾರೆ. ನೋಡಿ, ಹರೇ ಕೃಷ್ಣ ಇಲ್ಲಿ ಹೇಳ್ತಾರೆ ಮಂಗಳಾಚರಣೆ ಅಂದ್ರೆ ಭಗವಾನ್ ಶ್ರೀಕೃಷ್ಣನು ಯಾವ ರೀತಿ ಅಂದ್ರೆ ಪರಮ ಪುರುಷ, ಸರ್ವ ಕಾರಣ. ಈಗ ನಾವು ನೋಡಿದ್ದೇವೆ ಅಲ್ವಾ? ಸರ್ವ ಕಾರಣನು ಅವರು ಅಲ್ವಾ? ಭಗವಂತ ಎಲ್ಲದರ ಕಾರಣ ಭಗವಂತ. ನೋಡ್ಬೋದು ನಾವು ಶಾಂತ ಭಾವ, ದಸ್ಯ, ತಾಸ್ಯ, ಸಖ್ಯ, ವಾತ್ಸಲ್ಯ ಅಂದ್ರೆ ಎಲ್ಲಾ ರಸಗಳಲ್ಲಿ ನಾವು ಹೇಗೆ ಭಗವಂತನನ್ನ ಪ್ರೀತಿ ಮಾಡ್ಬೋದು, ಭಗವಂತನನ್ನ ಸ್ಮರಿಸ್ಬೋದು ಅನ್ನೋದನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ ಇಲ್ಲಿ ತಾರಕ ಅಂದ್ರೆ ಯಾವ್ಯಾವ ಲಕ್ಷಣಗಳಿಂದ ತಾರಕ, ಮೋಹಕ, ಪಾಲಿಕಾ, ಶ್ಯಾಮ, ಲಲಿತಾ ಮತ್ತು ಕೊನೆಯದಾಗಿ ಶ್ರೀಮತಿ ರಾಧಾರಾಣಿ ಅಂದ್ರೆ ಮನಸ್ಸುಗಳನ್ನ ಸೂರೆಗೊಂಡಿದ್ದಾರೆ, ಎಲ್ಲರ ಮನಸ್ಸನ್ನ ಗೆದ್ದಿದಂತಹ ಭಗವಂತ ಅಂತ ಇದ್ರಲ್ಲಿ ನೋಡ್ಬೋದು. ಅದೇ ರೀತಿ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ಕೃತಜ್ಞರಾಗಿದ್ದಾರೆ. ಹೇಗೆ ನಮ್ಮ ಪ್ರಯತ್ನಕ್ಕೆ ಯಾವ ಭಂಗವೂ ಬಾರದಿರಲಿ ಅಂದ್ರೆ ಅವರು ಪ್ರಯತ್ನ ಪಡುತ್ತಿದ್ದಾರೆ, ಯಾವ ಭಂಗವೂ ಬರದ ಹಾಗೆ ಶ್ರೀಕೃಷ್ಣನ ಅನುಗ್ರಹ ಸದಾ ನಮ್ಮ ಮೇಲಿರುವುದಾಗಲಿ. ಅಂದ್ರೆ ಭಗವಂತನ ಕರುಣೆ ಇಲ್ಲದೆ ಯಾವ ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲ್ಲ ಅನ್ನೋದನ್ನ ನಾವು ಈಗಾಗ್ಲೇ ಗೊತ್ತಿದೆ ನಮಗೆ ಅಲ್ವಾ? ನಾವ್ ಹೇಳ್ತಿರ್ತೀವಿ ಯಾವಾಗ್ಲೂ ಅಂದ್ರೆ ಯಾರಂತ ಗೊತ್ತಿಲ್ಲ, ಬಟ್ ದೇವರಿಲ್ಲದೆ ನಾವು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾರು? ಕೃಷ್ಣ ಅನ್ನೋದು ನಮ್ಗೆ ನೋಡ್ಬಹುದು. ಅವರ ಅನುಗ್ರಹವನ್ನ ಇಲ್ಲಿ ಕೋರ್ತಿದ್ದಾರೆ. ಅಂದ್ರೆ ಯಾರಿಂದ ಸ್ಫೂರ್ತಿ ಪಡೆದು ಭಕ್ತಿ ರಸಾಮೃತ ಸಿಂಧು ಎಂಬ ಕೃತಿ ಕ್ರೋಢೀಕರಣದ ಕಾರ್ಯದಲ್ಲಿ ತೊಡಗಿರುವರು ಶ್ರೀಲ ರೂಪ ಗೋಸ್ವಾಮಿಯರು ಪ್ರಭುಪಾದರು ಹಾಗೂ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ಅಂದ್ರೆ ಗುರು ಹಿರಿಯರಿಗೆ ನಮಸ್ಕರಿಸ್ತಿದ್ದಾರೆ. ಅದೇ ರೀತಿ ನನ್ನ ಗೌರವ ಪೂರ್ವಕವಾದ ನಮಸ್ಕಾರಗಳನ್ನ ಸಮರ್ಪಿಸಾಗಿ ಕೃಷ್ಣ ಪ್ರಜ್ಞಾ ಚಳುವಳಿಯನ್ನ ಪ್ರಸಾರ ಮಾಡಲು ಭಾರತದ ಪಶ್ಚಿಮ ಬಂಗಾಳದಲ್ಲಿ ನೋಡಿ ಆವಾಗನೇ ಭಗವಂತನ ನಮ್ಮ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಭಕ್ತಿ ಅವತರಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದ ಉದಾತ್ತ ಭಕ್ತಿ ವಿಜ್ಞಾನ ಇದಾಗಿದೆ. ಏನದು? ಭಕ್ತಿ ರಸಾಮೃತ ಭಕ್ತಿ ವಿಜ್ಞಾನ, ಉದಾತ್ತವಾದದ್ದು. ವಿಜ್ಞಾನ ಅಂದ್ರೆ ಗೊತ್ತಾಗಿದೆ ನಮ್ಗೆ ಈಗಾಗ್ಲೇ. ಎಲ್ಲವೂ ಭಕ್ತಿಯಲ್ಲಿ ನಮಗೆ ಏನೇ ಡೌಟ್, ಈಗ ಲಾ ಬುಕ್ ಹೇಗೆ ನಮ್ಗೆ ಏನೆಲ್ಲ ಡೌಟ್ ಇದ್ರು ಅದರಲ್ಲಿ ನಾವು ಹೋಗಿ ನೋಡ್ತೇವೆ, ಅದೇ ರೀತಿ ನಮಗೆ ಭಕ್ತಿಯಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಇಸ್ಕಾನ್ ಆಫ್ ಲಾ ಅಂದ್ರೆ ಯಾವುದು? ಭಕ್ತಿ ರಸಾಮೃತ ಸಿಂಧು, ಅದು ಉದಾತ್ತ ಭಕ್ತಿ ವಿಜ್ಞಾನ ಅಂತ
ಇಲ್ಲಿ ಹೇಳಿದ್ದಾರೆ. ತಮ್ಮ ಹಿರಿಯ ಸಹೋದರರು ಅಂದ್ರೆ ಗುರುಗಳು ಆದ ಅಂದ್ರೆ ಸನಾತನ ಗೋಸ್ವಾಮಿ ಅವರಿಗೆ ಸಹ ಗೌರವ ಪೂರ್ವಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ರೂಪ ಗೋಸ್ವಾಮಿಯವರು ತಮ್ಮ ಮಹಾಗ್ರಂಥವಾದ ಭಕ್ತಿ ರಸಾಮೃತ ಸಿಂಧುವನ್ನ ಅವರು ಪ್ರಾರಂಭಿಸ್ತಾರೆ. ಅವರಿಗೆ ಈ ಕೃತಿ ಪ್ರಿಯವಾಗಲಿ ಎಂದು ಆಶಿಸ್ತಾರೆ. ಭಕ್ತಿ ಎಂಬ ಮಕರಂದದ ಕಡಲಿನಲ್ಲಿ ಈಜುತ್ತಾ ಕಡಲಲ್ಲಿ ಅಂದ್ರೆ ಇದು ಕಡಲು ಈಜುತ್ತಾ ಸನಾತನ ಗೋಸ್ವಾಮಿಯವರು ಸದಾ ರಾಧಾ ಕೃಷ್ಣರ ಸೇವೆಯಲ್ಲಿ ನಿಂತು ಲೋಕೋತ್ತರ ಆನಂದವನ್ನ ಪಡೆಯುತ್ತಿರಲಿ ಎಂದು ರೂಪ ಗೋಸ್ವಾಮಿಯವರು ಪ್ರಾರ್ಥಿಸುತ್ತಾರೆ. ಅವರೆಲ್ಲರ ಪ್ರಯತ್ನದಿಂದ ಇದೆಲ್ಲ ಆಗಿದ್ದರಿಂದ ಎಲ್ಲರೂ ಅವರು ಈ ಭಕ್ತಿ ರಸಾಮೃತವನ್ನ ಸಿಂಧುವನ್ನ ಅವರು ಆನಂದಿಸ್ಲಿ ಅಂದ್ರೆ ಯಾರು ನಮ್ಮ ಸನಾತನ ಗೋಸ್ವಾಮಿ ಅವರಿಗೆ ರೂಪ ಗೋಸ್ವಾಮಿ ಅವರು ಪ್ರಾರ್ಥಿಸ್ತಾರೆ. ನಂತರ ಮಕರಂದದ ಕಡಲಿನಲ್ಲಿ ವಾಸ ಮಾಡುತ್ತಾ ಯಾರು ಭಕ್ತಿ ಎಂಬ ನಾನಾ ನದಿಗಳ ನೀರಿಗೆ ಮಹತ್ವ ನೀಡುವುದಿಲ್ಲವೋ ಆ ಎಲ್ಲಾ ಮಕರಂದಗಳಂದ ಭಕ್ತರಿಗೆ ಹಾಗೂ ಆಚಾರ್ಯರಿಗೆ ನಾವು ಗೌರವ ಪೂರ್ವಕವಾದ ನಮಸ್ಕಾರಗಳನ್ನ ಸಮರ್ಪಿಸೋಣ. ನೋಡಿ, ನಮಗೆ ಇಂತಹ ಭಕ್ತಿ ಸಿಂಧುವನ್ನ ನಮಗೆ ಕೊಟ್ಟಿದ್ದಾರೆ, ಅವರಿಗೆಲ್ಲ ನಾವು ನಮ್ಮ ನಮಸ್ಕಾರಗಳನ್ನ ಸಮರ್ಪಿಸೋಣ. ಎಲ್ಲ ನದಿಗಳು ನೀರು ಕೊನೆಗೆ ನೋಡಿ, ಎಲ್ಲಾ ನದಿಗಳು ಕೊನೆಗೆ ಎಲ್ಲಿ ಹೋಗ್ತವೆ? ಸಾಗರಕ್ಕೆ ಸೇರುವ ಹಾಗೆ ನಿರಾಕಾರವಾದಿಗಳಿಗೆ ಪರಮೋನ್ನತದಲ್ಲಿ ಲೀನವಾಗುವ ಮಹದಾಸೆಯೊಂದೇ ಸರ್ವಕಾಲಕ್ಕೂ ಇರುತ್ತದೆ. ನೋಡಿ, ಎಲ್ಲಾರು ಒಂದು ದಿನ ನಾವು ಹೋಗ್ಲೇಬೇಕಾಗ್ತದೆ ಅಲ್ವಾ? ಕಡಲೆಂಬ ಈ ಕಡಲನ್ನ ನಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ನೋಡಬಹುದು. ನಾವು ಕೊನೆಗೆ ಯಾವಾಗ ಎಲ್ಲಾ ನದಿಗಳು ಒಂದು ಕಡಲನ್ನ ಸೇರ್ತವೆ, ಸಮುದ್ರವನ್ನ ಸೇರ್ತದೆ, ಅದರ ಮೂಲ ಸಮುದ್ರ ಅಲ್ವಾ? ಅದೇ ರೀತಿ ನಾವು ಭಕ್ತಿ ರಸಾಮೃತ ಸಿಂಧು ಎಂಬ ಪುಸ್ತಕವನ್ನ ಓದಿ ನಾವು ಭಗವಂತನಡಿಗೆ ಹೇಗೆ ಹೋಗ್ಬಹುದು ಅನ್ನೋದನ್ನ ನಾವು ಸಹ ನೋಡ್ಬೋದು. ನಾನು ಹೋಗ್ತೇನೆ, ಯಾಕಂದ್ರೆ ತುಂಬಾ ಸಮಯ ಹಿಡಿತದೆ ಅಂತ. ತೊಂದ್ರೆ ಇಲ್ಲಲ್ಲ? ಹರೇ ಕೃಷ್ಣ. ಇದೇ 4 ಕ್ಲಾಸ್ ಆಗ್ತದೆಯಲ್ಲ, ಅದಕ್ಕೋಸ್ಕರ ಹೀಗೆ ತೊಂದ್ರೆ ಇಲ್ಲಲ್ಲ? ಓದ್ಬೋದಲ್ವಾ? ಹರೇ ಕೃಷ್ಣ. ಓದಿ ಮಾತಾಜಿ. ಓಕೆ, ಅಂದ್ರೆ ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತೇನೆ ಸ್ವಲ್ಪ. ಹಾಗೆ ನಾನಾ ಮಾರ್ಗಗಳನ್ನ ನದಿಗಳಿಗೂ ಹೋಲಿಸಬಹುದು. ನಿರಾಕಾರವಾದಿಗಳು ಕೊನೆಗೆ ಸಾಗರವನ್ನ ಸೇರುವ ನದಿಯ ನೀರಿನಲ್ಲಿ ವಾಸಿಸುತ್ತಾರೆ ಅಲ್ವಾ? ನದಿಯಲ್ಲಿ ಅವರಿದ್ದಾರೆ, ಬಟ್ ಬರ್ತಾರೆ ನೀರು. ಅದೇ ರೀತಿ ನದಿಗಳಲ್ಲಿರುವ ಹಾಗೆ ಸಮುದ್ರದಲ್ಲಿಯೂ ಜಲಚರ ಜೀವಿಗಳಿವೆ ಎಂಬುದು ಅವರಿಗೆ ತಿಳಿಯದು. ನೋಡಿ, ಕಡಲಿನಲ್ಲಿ ವಾಸಿಸುವ ತಿಮಿಂಗಿಲಗಳು ಅದರೊಳಕ್ಕೂ ಹರಿಯುವ ನದಿಗಳನ್ನ ಲೆಕ್ಕಿಸವು. ಭಕ್ತಿ ಸೇವೆ ಎಂಬ ಕಡಲಿನಲ್ಲಿ ನಿರಂತರವಾಗಿ ಜೀವಿಸುವ ಭಕ್ತರು ಕೂಡ ನದಿಗಳನ್ನ ಲೆಕ್ಕಿಸವು. ನಾವು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ, ಕಡಲಲ್ಲಿ ವಾಸಿಸುವ ತಿಮಿಂಗಿಲಗಳು ಅದರೊಳಕ್ಕೆ ಹರಿಯುವ ನದಿಗಳನ್ನ ಲೆಕ್ಕಿಸವು ಅಲ್ವಾ? ನೋಡಿ, ಅದೇ ರೀತಿ ನಾವು ಕೂಡ ಅಂದ್ರೆ ಭಕ್ತಿ ಸೇವೆ ಎಂಬ ಕಡಲಿನಲ್ಲಿ ನಾವು ನಿರಂತರವಾಗಿ ಜೀವಿಸುವ ಭಕ್ತರು ಕೂಡ ನದಿಗಳನ್ನ ಗಣನೆಗೆ ತರಾರು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಶುದ್ಧ ಭಕ್ತರಾದವರು ಸರ್ವದಾ ಭಗವಂತನ ಲೋಕೋತ್ತರ ಸೇವೆಯಲ್ಲಿ ತೊಡಗಿರ್ತಾರೆ. ಬೇರಿತರ ಮಾರ್ಗಗಳ ಗೊಡವೆಗೆ ಅವರು ಹೋಗುವುದಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ, ಸದಾ ಯಾರು ತುಂಬಾ ಅರ್ತಿರ್ತಾರೆ, ತನ್ನ ಆತ್ಮ ಸಾಕ್ಷಾತ್ಕಾರ ಏನು ಅಂತ ಗೊತ್ತಿರ್ತಾರೆ, ಅವರು ಯಾವುದೇ ರೀತಿ ಗೊಡವೆಗೆ ಹೋಗಲ್ಲ. ಯಾವುದು ಗೊಡವೆ ಅಂತಂದ್ರೆ ನಮ್ಮ ಭೌತಿಕದಲ್ಲಿರುವಂತಹ ಅನೇಕ ಆಸೆ ಭೋಗಗಳು ಅಂದ್ರೆ ಎಲ್ಲವುದನ್ನು ನಾವು ಅದಕ್ಕೆ ನೋಡ್ಬಾರ್ದು. ಅಂದ್ರೆ ಸಂಸಾರ ಅಂತ ಹೇಳ್ತಾರಪ್ಪ, ಆಗ ನಾವು ಸಂಸಾರ ಬಿಟ್ಟು ಹೋಗ್ಬೋದಾ? ಖಂಡಿತ ಇಲ್ಲ. ಆದ್ರೆ ಹೇಳ್ತಾರೆ ಅದರಲ್ಲೇ ಅಂದ್ರೆ ಶುದ್ಧ ಭಕ್ತರು ಗುರಿ ಯಾವಾಗಲೂ ಒಂದೇ ಆಗಿರ್ತದೆ, ಕೃಷ್ಣ ಪ್ರಜ್ಞೆ. ಆ ಕೃಷ್ಣ ಪ್ರಜ್ಞೆಯನ್ನು ನಾವು ಭಗವಂತನ ಪ್ರಚಾರ ಅಂದ್ರೆ ಅಲ್ಲಿ ಏನ್ ಕೃಷ್ಣ ಹೇಳಿದರೆ ನಾವೆಲ್ಲ ಕೊಟ್ರೆ ಅದೇ ಎಲ್ಲರನ್ನ ಉದ್ಧಾರ ಮಾಡ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಂದ್ರೆ ಗೊಡವೆಗೆ ಹೋಗಲ್ಲ ಅಂತಂದ್ರೆ ಅಲ್ಲಿ ಇದ್ದು, ಯಾಕಂದ್ರೆ ಅದು ಅಶಾಶ್ವತ, ಅದರಲ್ಲಿ ನಮಗೆ ಮತ್ತೆ ಬಂಧನಕ್ಕೆ ನಾವು ಒಳಗಾಗ್ತೀವಿ, ಬಿಟ್ರೆ ನಮಗ್ ಅದರಿಂದ ಏನ್ ಸಿಗಲ್ಲ ಅನ್ನೋದು ಶುದ್ಧ ಭಕ್ತರಿಗೆ ಗೊತ್ತಿರ್ತದೆ. ಅದರಿಂದ ಅವರು ಯಾವತ್ತೂ ಸಾಗರವನ್ನ ಸೇರುವ ನದಿಗಳನ್ನ ಹೋಲುವಷ್ಟೇ. ಅಂದ್ರೆ ಹೇಳ್ತಾರೆ ಇಲ್ಲಿ ಲೋಕೋತ್ತರ ಸೇವೆಯಲ್ಲಿ ತೊಡಗಿದ್ದು ಬೇರೆ ತರ ಮಾರ್ಗಗಳ ಗೊಡವೆಗೆ ಅವರು ಹೋಗಲ್ಲ. ಅಂತಹ ಬೇರೆ ತರ ಮಾರ್ಗಗಳೇನಿದ್ದರೂ ಅಂತಿಮವಾಗಿ ಸಾಗರವನ್ನ ಸೇರುವ ನದಿಗಳನ್ನ ಹೋಲುವಷ್ಟೇ. ಇಲ್ಲಿ ನಮ್ಗೆ ಭಕ್ತಿಯನ್ನ ಸಾಗರಕ್ಕೆ ಹೋಲಿಸಿದ್ದಾರೆ ಅಲ್ವಾ? ಭಕ್ತಿ ರಸಾಮೃತ ಸಿಂಧು ಅಲ್ವಾ? ಅದೇ ರೀತಿ ಹೇಗೆ ನದಿಗಳು ಕೊನೆಗೆ ತನ್ನ ಬಂದು ಮೂಲ ಸ್ಥಾನಕ್ಕೆ ಹೋಗ್ತದೆ ಅದನ್ನ ನಮ್ಗೆ ಉದಾಹರಣೆ ಮೂಲಕ ಹೇಳ್ತಿದ್ದಾರೆ. ಭಕ್ತಿ ಸೇವೆ ಎಂಬ ವಿಜ್ಞಾನದ ವಿಷಯದಲ್ಲಿ ಅನಗತ್ಯವಾಗಿ ಮೂಗು ತೋರಿಸಿ ನಿರರ್ಥಕವಾದ ವಿವಾದಗಳನ್ನು ಹುಟ್ಟುಹಾಕುವ ತರ್ಕ ಪಂಡಿತರಿಂದ ಭಕ್ತಿ ರಸಾಮೃತ ಸಿಂಧುವನ್ನ ಶುದ್ಧ ಭಕ್ತಿ ಸೇವೆ ಎಂಬ ಮಕರದಿಂದ ತುಂಬಿರುವ ಕಡಲನ್ನು ರಕ್ಷಿಸಬೇಕೆಂದು ಶ್ರೀ ರೂಪ ಗೋಸ್ವಾಮಿಯವರು ತಮ್ಮ ಗುರುಗಳಾದ ಶ್ರೀಲ ಸನಾತನ ಗೋಸ್ವಾಮಿಯವರಿಗೆ ಪ್ರಾರ್ಥಿಸುತ್ತಾರೆ. ನೋಡ್ರಿ, ಭಕ್ತಿ ಸೇವೆ ಎಂಬ ವಿಜ್ಞಾನದ ವಿಷಯದಲ್ಲಿ ಅನಗತ್ಯವಾಗಿ ಮೂಗಿ ತೋರಿಸ್ತಾರೆ ಅಲ್ವಾ? ಎಷ್ಟೋ ಜನ ಹೇಳ್ತಾರಲ್ಲ, ನಿರಾಕಾರವಾದಿಗಳು ನಿರರ್ಥಕವಾದ ವಿವಾದಗಳನ್ನು ಹುಟ್ಟು ಹಾಕುವ ತರ್ಕ ಪಂಡಿತರು ಭಕ್ತಿ ವೇದಾಂತ ರಸಾಮೃತ ಸಿಂಧು ನೋಡಿ, ಅವ್ರು ಹೇಳ್ತಾರೆ ಏನಂತಂದ್ರೆ ನೋಡಿ, ಶುದ್ಧ ಭಕ್ತಿ ಸೇವೆ ಎಂಬ ಮಕರಂದದಿಂದ ನೋಡಿ ಹೇಗೆ ದುಂಬಿ ತನ್ನ ಮಕರಂದವನ್ನ ಹೀರ್ತದೆ ಅಲ್ವಾ?
ಶುದ್ಧ ಭಕ್ತಿಯ ಸೇವೆ ಎಂಬ ಮಕರಂದದಿಂದ ತುಂಬಿರುವ ಕಡಲನ್ನ ರಕ್ಷಿಸಬೇಕೆಂದು ಶಿಲಾ ರೂಪ ಗೋಸ್ವಾಮಿಯವರು ತಮ್ಮ ಗುರುಗಳಾದ ಅವರಿಗೆ ಹೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಹಾಗೆ ರೂಪ ಗೋಸ್ವಾಮಿಯವರು ತರ್ಕ ಪಂಡಿತರನ್ನ ಸಮುದ್ರ ಮಧ್ಯದಲ್ಲಿ ಉದಿಸುವ ಜ್ವಾಲಾಮುಖಿಗೆ ಹೋಲಿಸಿದ್ದಾರೆ. ಅಂದ್ರೆ ನೋಡಿ, ಸಮುದ್ರ ಮಧ್ಯದಲ್ಲಿ ಉದಿಸುವ ಜ್ವಾಲಾಮುಖಿಗೆ ಹೋಲಿಸ್ತಾರೆ ತರ್ಕ ಪಂಡಿತರನ್ನ. ಸಮುದ್ರ ಮಧ್ಯದಲ್ಲಿ ಉದಿಸುವ ಜ್ವಾಲಾಮುಖಿಯು ಹೆಚ್ಚಿನ ಹಾನಿಯನ್ನೇನು ಮಾಡಲಾರರು ಅಲ್ವಾ. ಅದರ ಮಧ್ಯದಲ್ಲಿ ಏನೇ ಹೇಳಿದ್ರು ಏನ್ ಮಾಡ್ತಾರೆ ಅವರು? ಏನು ಮಾಡಲಾರರು. ಅವರನ್ನ ತರ್ಕ ಮಾಡುವಂತವರನ್ನ ಸಮುದ್ರದ ಮಧ್ಯದಲ್ಲಿರುವ ಜ್ವಾಲಾಮುಖಿಗೆ ಹೋಲಿಸಿದ್ದಾರೆ. ಏನು ಆಗಲ್ಲ ಅಲ್ವಾ ಭಗವಂತನ ಮುಂದೆ. ಅದೇ ರೀತಿ ಪ್ರಭುವಿನ ಭಕ್ತಿ ಸೇವೆಗೆ ವಿರೋಧವಾಗಿ ನಿಂತು ಲೋಕೋತ್ತರ ಸಾಕ್ಷಾತ್ಕಾರದ ಬಗೆಗೆ ಯಾವುದೋ ತತ್ವ ವಿಚಾರಗಳನ್ನ ಮಂಡಿಸುವ ಜನ ಭಕ್ತಿ ಸೇವೆ ಎಂಬ ಮಹೋದಾದಿಯ ಮೇಲೆ ಯಾವುದೇ ರೀತಿಯಲ್ಲೂ ಪ್ರಭಾವ ಬೀರಲಾರರು. ಅಂದ್ರೆ ಭಕ್ತಿ ರಸಾಮೃತ ಸಿಂಧುನ ನಮ್ಗೆ ಈಗ ಹೇಳಿದಾಗ ಪ್ರಭುಪಾದವರು ಯಾಕೆ ಬರೆದ್ರು ಅನ್ನೋದನ್ನ ಇಲ್ಲಿ ನಮ್ಗೆ ಉತ್ತರ ಸಿಗ್ತದೆ. ಅಂದ್ರೆ ಎಷ್ಟೇ ನಿರಾಕಾರವಾದಿಗಳು, ಎಷ್ಟೇ ಮಾಯವಾದಿಗಳು ಭಗವಂತನಿಗೆ ಸ್ವರೂಪ ಇಲ್ಲ, ರೂಪ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಅವರನ್ನ ಏನ್ ಹೇಳ್ತಾರೆ, ಅವರು ಸಮುದ್ರ ಮಧ್ಯದಲ್ಲಿರುವಂತ ಜ್ವಾಲಾಮುಖಿಗೆ ಹೋಲಿಸಿದ್ದಾರೆ. ಅವ್ರು ಏನೇ ಹೇಳಿದ್ರು ಭಗವಂತನ ಬಗ್ಗೆ ಈಗ ನೋಡಿ, ಎಷ್ಟೋ ಜನ ಇದ್ದಾರೆ ವಾದಿಸ್ತಾರೆ, ಮಂಡಿಸ್ತಾರೆ, ದೇವರಿಲ್ಲ ಅಂತಾರೆ. ನೀವು ಸಮಾಜ ಕಾರ್ಯ ಮಾಡಿ ಅದ್ರಲ್ಲೇ ನೀವು ನೋಡ್ಬೇಕು ದೇವರೇನ್ ಇಲ್ಲಿ ಬರ್ತಾರ? ಖಂಡಿತ ಇಲ್ಲ, ಭಗವಂತ ಇದ್ದರೆ ಮಾತ್ರ. ನೀವು ಯೋಚಿಸಿ, ನಮಗೆ ವಿಥೌಟ್ ಒಂದು ಕತ್ತಲ್ಲಿ ಬದುಕ್ತೀರಾ ನೀವು? ಒಂದು ಈಗ ಇವತ್ತು ಕತ್ತಲೆ ಆಗ್ತದೆ, ಈ ಕತ್ತಲೆ ಆದಾಗ ನಮ್ಗೆ ಬೆಳಕೇ ಬರಲ್ಲ, ಇರ್ತೀರಾ? ಇರಲ್ಲ. ಅದು ಹೇಗೆ ಬಂತು ನಮ್ಗೆ? ಅದು ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಗೆ ಒಂದೊಂದು ಕ್ಷಣಕ್ಕೂ ನಮ್ಗೆ ಹೇಗೆ ಅಂದ್ರೆ ಭಗವಂತ ಇಲ್ಲದೆ ಯಾವ ರೀತಿಯೂ ನಮಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮ ಪುರುಷ ಇದ್ದಾರೆ, ಅವರ ಮೂಲಕನೇ ನಮ್ಮ ಎಲ್ಲಾ ಪ್ರಪಂಚ ನಡೀತಾ ಇರೋದು. ಅವನ ಸೃಷ್ಟಿಯಲ್ಲೇ ನಮಗೆ ಭಾಗವತದ ಅಲ್ಲಿ ಅವರ ಸೃಷ್ಟಿಯ ಬಗ್ಗೆ ನಮ್ಗೆ ನಾವು ನೋಡ್ಬೋದು, ಭಗವಂತ ಹೇಗೆ ಸೃಷ್ಟಿಕರ್ತ ಅಲ್ವಾ ನಾವು ನೋಡ್ಬೋದು ಪ್ರತಿಯೊಂದು ಕ್ಷಣ. ಅದೇ ನಾವು ಯೋಚಿಸ್ಬೋದು. ಈಗ ನಿರಾಕಾರವಾದಿಗಳು ಅದು ಇಲ್ಲ, ಇದು ಇಲ್ಲ, ಭಗವಂತ ಇಲ್ಲ, ರೂಪ ಇಲ್ಲ, ಹೀಗೆ ಎಲ್ಲ ಹೇಳುವಾಗ ನಾವು ಯೋಚಿಸ್ಬೋದು ನಮ್ಮ ಮೂಲ. ಈಗ ನಾವು ಹುಟ್ಟಿದ್ದೇವೆ, ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಮುತ್ತಜ್ಜ, ಮುಂದೆ ಆಮೇಲೆ ಯಾರು? ಒಂದೇ ಒಂದು ಥಾಟ್ ನಮ್ಗೆ ಬರ್ಬೋದು, ಮೂಲ ನಮ್ಗೆ ಗೊತ್ತಾ? ಅದೇ ಭಗವಂತ ಅಲ್ವಾ. ಅದೇ ರೀತಿ ಭಗವಂತ ನಮ್ಗೆ ಇರ್ತಾರೆ. ನಾವು ಯೋಚಿಸುವ ಸಣ್ಣ ಸಣ್ಣ ವಿಷಯಕ್ಕೆ ನಾವು ನಮ್ಮಲ್ಲೇ ಯೋಚಿಸಿದ್ರೆ ನಮ್ಗೆ ಗೊತ್ತಾಗ್ತದೆ. ನಮ್ಗೆ ಈ ತರ್ಕವಾದಿಗಳಿಗೆಲ್ಲ ನಾವು ಉತ್ತರವನ್ನ ಕೊಡ್ಬೋದು ಅನ್ನೋದನ್ನ ಇಲ್ಲಿ ರೂಪ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಹೇಳ್ತಾರೆ ಇಲ್ಲಿ ನೋಡಿ, ನಮ್ಮ ಭಕ್ತಿ ರಸಾಮೃತ ಕರ್ತೃ ಯಾರು? ನಮ್ಮ ಪ್ರಭು, ನಮ್ಮ ಶಿಲಾ ರೂಪ ಗೋಸ್ವಾಮಿ ಅವರಾಗಿರ್ತಾರೆ. ನೋಡಿ, ಅವರು ಕೃಷ್ಣ ಪ್ರಜ್ಞೆಯನ್ನ ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ಪ್ರಯತ್ನಿಸುವುದರಾಗಿ ನಮ್ರತೆಯಿಂದ ಹೇಳ್ಕೊಳ್ತಾರೆ. ಈ ಕೆಲಸಕ್ಕೆ ತಾವು ನೋಡ್ರಿ ಕೃಷ್ಣ, ಹರೇ ಕೃಷ್ಣ ಅವ್ರು ಹೇಳ್ತಾರೆ, ತಾವು ಅನರ್ಹರೆಂದು. ನೋಡಿ, ಅವರೇ ಭಗವಂತನ ಹತ್ತಿರದ ಪ್ರತಿನಿಧಿಗಳವರೆಲ್ಲ. ಅವರೇ ಹೇಳ್ತಾರೆ ಅನರ್ಹರು ಕೃಷ್ಣ ಇಲ್ಲ ಇಲ್ಲ, ಅವ್ರು ಖಂಡಿತ ಇಲ್ಲ. ಅವರು ಹೇಳ್ತಾರೆ ಶುದ್ಧ ಭಕ್ತರು ಹಾಗೆ ಇರ್ತಾರೆ ಭಗವಂತನ ಹತ್ತಿರದವರು. ಯಾಕಂದ್ರೆ ಅಷ್ಟು ನಮ್ರರಾಗಿರ್ತಾರೆ, ನಮ್ರರಾಗಿ ವ್ಯಕ್ತಪಡಿಸ್ತಾರೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಸಾರದಲ್ಲಿ ನೋಡಿ ತೊಡಗಿರುವ ಎಲ್ಲಾ ಬೋಧಕರ ನಿಲುವು ಹೀಗೆ ರೂಪ ಗೋಸ್ವಾಮಿಯರ ಹೆಜ್ಜೆ ಗುರುತಿನಲ್ಲಿ ನಡೆಯುವಂತಾಗಬೇಕು. ನಮ್ಮನ್ನ ನಾವು ದೊಡ್ಡ ಬೋಧಕರೆಂದು ತಿಳಿಯದೆ ಪೂರ್ವಾಚಾರ್ಯರಿಗೆ ನಾವು ಕೇವಲ ಉಪಕರಣಗಳೆಂದು ಭಾವಿಸಬೇಕು. ಖಂಡಿತ ನಮ್ಮನ್ನೇ ನಾವು ದೊಡ್ಡ ಏನೋ ಮಾಡ್ತಾ ಇದೀವಿ, ನಮಗೆ ಈಗ ಗೊತ್ತು, ನಮ್ಗೆ ಎಲ್ಲವನ್ನ ಗೊತ್ತು. ಖಂಡಿತ ಇಲ್ಲ. ನಾವು ಭಕ್ತಿಯಲ್ಲಿ ವಿನಶ್ಯತೆ ಹೊಂದ್ತೇವೆ. ಆ ತರ ನಮ್ಮ ಭಾವನೆ ನಮ್ಮ ಮನಸ್ಸಿಗೆ ಯಾವತ್ತು ನಾವು ತಗೊಳ್ಬಾರ್ದು ಅನ್ನೋದನ್ನ ನಮಗೆ ರೂಪ ಗೋಸ್ವಾಮಿಯವರು ನಮ್ರತೆಯಿಂದ ಅವರೇ ಹೇಳ್ಕೊಳ್ತಾ ಇದ್ದಾರೆ. ನೋಡಿ ಎಂತಹ ಅವರು ಯಾವತ್ತೂ ಅಲ್ಲ ಅನರ್ಹರು. ಯಾರು? ನಾವುಗಳಾಗಿರ್ತೇವೆ. ಯಾಕಂದ್ರೆ ನಾವು ಸ್ವಲ್ಪ ಬೀಗ್ತೇವೆ, ಒಂದು ಸ್ವಲ್ಪ ಏನೋ ಗೊತ್ತು ನಮಗೆ ಅಂದ್ರೆ ನಾವೆಲ್ಲ ಏನು ಸಣ್ಣ ಸಣ್ಣ ಹಿರಣ್ಯಕಶಿಪು ದುರ್ಯೋಧನಗಳ ಅದಿಗಳಾಗಿದ್ದೇವೆ. ನಮ್ಮ ಗುಣಗಳು ಹಾಗೆ ಇದೆ ಅಲ್ವಾ. ನೋಡಿ, ನಾವು ಉದಾಹರಣೆ ನೋಡ್ಬೋದು. ದುರ್ಯೋಧನ ಭಗವಂತನ ಮುಂದೆ ಬಂದು ಏನ್ ಬೇಕಂತ ಕೇಳಿದ್ರೆ ಅವನು ಕೃಷ್ಣನನ್ನ ಆಯ್ಕೆ ಮಾಡಿಕೊಳ್ಳದೆ ಅವ್ರು ಏನ್ ಮಾಡ್ತಾರೆ, ಸೈನ್ಯವನ್ನ ಆಯ್ಕೆ ಅಂತ ನಾವು ಅಂದ್ರೆ ನಾವೇನೋ ದೊಡ್ಡ ದೊಡ್ಡ ಏನೋ ಮಾಡಕ್ ಹೋಗ್ತೀವಿ, ಆದ್ರೆ ಅಲ್ಪ ಬುದ್ಧಿಗಳು ನಾವು. ಆದ್ರೆ ನಾವು ಯಾವತ್ತು ಆಚಾರ್ಯರು ಏನ್ ಹೇಳಿದ್ದಾರೆ ಅದನ್ನ ಹೇಳಕ್ಕೆ ಪ್ರಯತ್ನ ಪಡ್ಬೇಕು. ಅದು ಸಹ ಬರಲ್ಲ ನಮ್ಗೆ, ಆದ್ರೂ ನಮ್ಮ ಆಚಾರ್ಯರು ನಮ್ಮ ಶಿಕ್ಷಾ ಗುರುಗಳು ಏನ್ ಹೇಳಿದಾರೆ ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಾವು ಕೂಡ, ನೀವು ಕೂಡ, ಎಲ್ಲರೂ ಕೂಡ. ಯಾಕಂದ್ರೆ ನಮಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇವತ್ತು ಹೇಳ್ತೇವೆ, ನಾಳೆ ಇನ್ನೊಂದು ಏನೋ ತಾಟಿರ್ತದೆ ನಮಗೆ. ಅದಕ್ಕೆ ಇಲ್ಲಿ ನಮ್ಮ ರೂಪ ಗೋಸ್ವಾಮಿಯವರ ಪಾದಾರವಿಂದಗಳಿಗೆ ನಾವು ಬಿದ್ದು ಅವರ ಆಶೀರ್ವಾದವನ್ನ ತಗೊಂಡು ಈ ಭಕ್ತಿ ರಸಾಮೃತ ಸಿಂಧು ನಮಗೆ ಎಷ್ಟು ನಮ್ಗೆ ರಸವನ್ನ ಕೊಡ್ತಾರೆ, ಅದನ್ನ ತಗೊಂಡು ಆ ರಸವನ್ನ ನಮ್ಮ
ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತೆ ಎಲ್ಲರಿಗೆ ನಾವು ನಮಗೆ ಇಷ್ಟ ಆಗ್ತದೆ ಅಷ್ಟನ್ನ ನಾವು ಕೊಡುವ ನಮ್ರತೆ ಅಥವಾ ಪ್ರಾಮಾಣಿಕದಿಂದ ನಾವು ಮಾಡುವಂತ ಇಲ್ಲಿ ನಾವು ನೋಡ್ಬೋದು. ನೋಡಿ ಹೇಳ್ತಾರೆ, ಅವರ ಹೆಜ್ಜೆ ಗುರುತುಗಳನ್ನ ನಾವು ರೂಪಾನುಗರಾಗ್ಬೇಕು ಅಲ್ವಾ, ಅನುಸರಿಸ್ಬೇಕು ಅಲ್ವಾ. ಗುರುತುಗಳನ್ನ ಅನುಸರಿಸುವುದರಿಂದ ನರಳುತ್ತಿರುವ ಮನುಕುಲಕ್ಕೆ ಏನಾದರೂ ಒಳಿತನ್ನ ಮಾಡಬಹುದು ಅಲ್ವಾ. ನೋಡಿ ಎಂತ ವರ್ಡು, ನರಳುತ್ತಿದ್ದೇವೆ ನಾವು ಯಾವುದರಿಂದ? ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನರಳುತ್ತಾ ಇದ್ದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ನಮಗ್ ಗೊತ್ತಾಗ್ತಿಲ್ಲ. ನಾವೀಗ ದೊಡ್ಡದಾಗಿ ಹೇಳ್ತಾ ಇರ್ಬೋದು, ಈಗ ನಾನು ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾನು ದೊಡ್ಡದಾಗಿ ಹೇಳ್ಬೋದು, ಬಾಯಲ್ಲಿ ಬರ್ತಾ ಇದೆ. ಆದ್ರೆ ನಾವು ಅಳವಡಿಕೆ ಮಾಡ್ಕೊಂಡಾಗ ಮಾತ್ರ ಅದು ಪ್ರಸ್ತುತದಲ್ಲಿ ಬರ್ತದೆ. ಇಲ್ಲಾಂದ್ರೆ ಓನ್ಲಿ ಏನು ನಾವು ಬಾಯಲ್ಲಿ ಹೇಳ್ತೇವೆ. ಯಾಕಂದ್ರೆ ನಾವು ನರಳ್ತಾ ಇದೀವಿ, ಮನುಕುಲ ಎಷ್ಟು ನರಳ್ತಾ ಇದೆ, ಎಲ್ಲಿ ಹೋಗು ನರಳ್ತಾ ಇದ್ದಾರೆ, ಎಲ್ಲಿ ಹೋಗು ನೋಡಿದ್ರೆ ಇವಾಗ ತುಂಬಾ ಬೇಸರ ಆಗ್ತದೆ. ಯಾಕಂದ್ರೆ ಜನರಿಗೆ ನಮ್ಮ ನಿಜವಾದ ಗುರಿ ಅಂದ್ರೆ ನಾವೆಲ್ಲ ದುಃಖ ಪಡ್ತಿರೋದು ಭೌತಿಕದಲ್ಲಿ ಏನೋ ಸಿಕ್ಲಿಲ್ಲ ಅನ್ನೋದನ್ನ ದುಃಖ ಪಡ್ತಾ ಇದೀವಿ. ಅದರ ನಿಜವಾದ ದುಃಖ ಅಂದ್ರೆ ಇದೇ ಜನ್ಮ ಮೃತ್ಯು ಜರವ್ಯಾಧಿಯಿಂದ ನಾವು ಹೇಗೆ ಹೋಗ್ಬೇಕು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅದೇ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ನಮ್ಮ ಟೆಂಪಲ್ ಅಲ್ಲೇ ಇದ್ದಾರೆ ಒಬ್ಬರು ವೃಂದಾವನ ಪ್ರಭು ಅಂತ. ಅವರು ಯಾರು ಕಣ್ಣಿಗೆ ಮಾಡಲ್ಲ, ಮಾತಾಡ್ಸಲ್ಲ ಅವರು, ಮತ್ತೆ ಕಣ್ಣಿಗೆ ಬೀಳಲ್ಲ ಅವರು. ಟೆಂಪಲ್ ಅಲ್ಲಿ ಜಾಗ ಕೊಟ್ರು ಕೂಡ ಒಂದು ಸೈಡ್ ಅಲ್ಲಿ ಇದ್ದಾರೆ. ಮಳೆ ಗಾಳಿ ಬರ್ಲಿ ಯಾವುದೇ ಕರೆಂಟ್ ಅನ್ನ ಯೂಸ್ ಮಾಡಲ್ಲ ಅವರು. ಯಾಕೆ ಮಾಡ್ತಿಲ್ಲ ಅಂತಂದ್ರೆ ನೋಡಿ ಕಲೀರಿ ಅಂದ್ರೆ ಅವರಿಗೆ ಸಾಕಾಯ್ತು ಹೇಳಿ 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 ನೋಡಿ ಕಲೀರಿ ಅಂದ. ನಾವು ಆ ಕಡೆ ಹೋಗಕ್ಕಲ್ಲ, ಅವ್ರು ಶುದ್ಧ ಭಕ್ತರಿದ್ದಾರೆ, ನಾವು ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಯಾವತ್ತು ಅನುಕರಣೆ ಮಾಡ್ಬಾರ್ದು, ನಾವು ಹೇಳ್ತಾರೆ ಅನುಸರಿಸ್ಬೇಕು. ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಹೌದಾ, ಅಂದ್ರೆ ನಾವು ಒಳ್ಳೇದನ್ನ ಕಲಿಬೇಕಂದ್ರೆ ಅವ್ರು ಮಾಡ್ತಿರೋದು, ಅವ್ರು ದೊಡ್ಡ ಭಕ್ತರು ಇರ್ತಾರೆ, ನಾವು ಅನುಕರಣೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರ ತರ ನಮ್ಗೆ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಮುಂದೆ 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 ಹೋದಾಗ ನಮ್ಮ ಆಸೆಗಳನ್ನಾದ್ರೂ ನಾವು ಕಡಿಮೆ ಮಾಡ್ಕೋಬಹುದಲ್ಲ. ನಾವೇನ್ ಮಾಡ್ತಾ ಇದೀವಿ ಇಲ್ಲಿ, ಹೌದು ಸ್ವಲ್ಪ ಸ್ವಲ್ಪ ಹಂತವಾಗಿ ಭಗವಂತಗೆ ಸಮಯ ಕೊಡ್ಬೇಕಲ್ಲ. ಅವ್ರು ಹೇಳ್ತಾರೆ ನೋಡಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಅವರೆಲ್ಲ ಯಾರೆಲ್ಲ ಬರ್ತಾರೆ, ನಿಮಗೆ ಹಸಿವಾಗ್ಲಿಲ್ಲ ಅಂತ ಕೇಳ್ತಾರೆ. ಆದ್ರೆ ಪ್ರತಿ ಉತ್ತರ ಅವ್ರು ಏನೇ ಹೇಳಲ್ಲ, ಅವ್ರು ಹಸಿವಾಗ್ಲಿಲ್ಲ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದನ್ನೇ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಿಮಗೆ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಬಿಡುಗಡೆ ಸಿಗ್ಬೇಕಾ, ನಿಮಗೆ ಮತ್ತೆ ಮರಣ ಬರ್ಬಾರ್ದಾ ಅನ್ನೋದನ್ನ ಅವ್ರು ಕೇಳ್ತಾರೆ ಅವರನ್ನ. ಅವ್ರಿಗೆ ಜನರಿಗೆ ಅರ್ಥ ಆಗಲ್ಲ, ನಮಗಿನ್ನೂ ಈಗ ಕಲಿತಾ ಇದೀವಲ್ವಾ, ಅದು ನಮಗೆ ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ನೋಡಿ, ನರಳುತ್ತಿರುವ ಮನುಕುಲಕ್ಕೆ ನಾವ್ ಏನಾದ್ರೆ ಕೊಡ್ಬೇಕಂತಂದ್ರೆ ನಾವು ಪ್ರಭುಪಾದವರು ಏನ್ ಹೇಳಿದ್ದಾರೆ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಮಾಡೋಣ. ಯಾವ ರೀತಿ ಸಹಾಯ ಮಾಡೋಣ? ನಮ್ಗೆ ನೇರವಾಗಿ ಸಹಾಯ ಮಾಡ್ಲಿಕ್ಕೆ ಆಗದಿದ್ರು, ಈಗ ನಮ್ಮ ಭಗವದ್ಗೀತೆ ಸ್ಟಾರ್ಟ್ ಆಗಿದೆ 18 days ಅಲ್ವಾ, ಅದಕ್ಕೆ ನಾವು ಜನರನ್ನ ತಗೊಳ್ಳುವ, ಅಥವಾ ನೀವು ಭಗವಂತನ ಬಗ್ಗೆ ಇದ್ ಮಾಡಿ ಅಂದ್ರೆ ಭಗವಂತ ಹೀಗೆ, ಭಗವದ್ಗೀತೆ ಬಗ್ಗೆ ಅಥವಾ ಏಕಾದಶಿಯ ಬಗ್ಗೆ ಹೀಗೆ ನಾವು ನಮಗ್ ಏನ್ ಗೊತ್ತು ಅದನ್ನ ಒಂದು ಹೊರಡಾದ್ರೂ ಹೇಳಿದ್ರು ಭಗವಂತ ಖುಷಿ ಪಡ್ತಾನೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನನಗೆ ಯಾರು ಪ್ರಿಯರು ಅನ್ನೋದೊಂದು ಅಧ್ಯಾಯದಲ್ಲಿ ಇದೆ. ಅದಕ್ಕೆ ಭಗವಂತ ಹೇಳ್ತಾರೆ, ನನ್ನ ಬಗ್ಗೆ ಎಲ್ಲ ನಿನಗೆ ಏನ್ ಗೊತ್ತು ಅದನ್ನ ಪ್ರಚಾರ ಮಾಡಿದ್ರೆ ಅದು ಪ್ರಿಯರು ಅಂತ ಹೇಳ್ತಾರೆ. ಅದಕ್ಕೆ ನಾವು ಉದಾಹರಣೆ ನೋಡ್ಬೋದು. ನಮಗೆ ಏನೂ ಗೊತ್ತಿಲ್ಲಪ್ಪ, ನಮಗೆ ಓದಕ್ಕೆ ಬರಲ್ಲ, ನಂಗಂತೂ ಬರಲ್ಲ, ಖಂಡಿತ ಹೇಳ್ತೀನಿ. ನಾನು ಏನ್ ಹೇಳಿದಾರೆ ಅದನ್ನ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ, ಖಂಡಿತ ನಂಗೆ ಬರಲ್ಲ. ಯಾಕಂದ್ರೆ ನಾವ್ ಅಷ್ಟು ಕಲೀಲಿಲ್ಲ, ಮತ್ತೆ ಅಷ್ಟು ಜ್ಞಾನ ಇಲ್ಲ ನಮ್ಗೆ, ಅಲ್ಪ ಬುದ್ಧಿಗಳು. ನೋಡ್ರಿ, ನಾನು ಉದಾಹರಣೆ ಹೇಳ್ತೀನಿ. ಇದು ನಮ್ಮ ಚೈತನ್ಯ ಮಹಾಪ್ರಭುಗಳು ನಡೆದಂತಹದ್ದು. ಎಲ್ಲಿ ಶ್ರೀರಂಗಂ ಅಲ್ಲಿ ಭಗವದ್ಗೀತೆ ಅವರು ಒಬ್ರು ಇರ್ತಾರಂತೆ, ಎಲ್ಲರೂ ಅವ್ರ ಗುರುಗಳಿಗೆ ಹೇಳಿರ್ತಾರಂತೆ ಭಗವದ್ಗೀತೆ ಕಲ್ತು ಎಲ್ಲ ಓದ್ಬೇಕು, ಶ್ಲೋಕವನ್ನ ಓದ್ಬೇಕು ಅಂತ. ಆದ್ರೆ ಅವರಿಗೆ ಬ್ರಾಹ್ಮಣ ಅವರಿಗೆ ಬರಲ್ಲ ಅಂತೆ. ಅವರು ಅಂದ್ರೆ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ ಅವರಿಗೆ. ಅವರು ಪುಸ್ತಕ ಹಿಡಿದು ಕುತ್ಕೊಂಡು ಅಳ್ತಿದ್ರಂತೆ. ಏನನ್ನ? ಭಗವಂತ ಅರ್ಜುನನಿಗೆ ಸಾರಥಿಯಾಗಿದ್ದಂತಹ ಭಗವದ್ಗೀತೆ ಮೇಲೆ ಇರ್ತದಲ್ಲ ಚಿತ್ರವನ್ನ ನೋಡಿ ಅವ್ರು ಅಳ್ತಿದ್ರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಚೈತನ್ಯ ಮಹಾಪ್ರಭು, ಯಾಕಪ್ಪ ಅಳ್ತಾ ಇದೆಯಾ ಅಂದ್ರೆ, ನನಗೆ ಎಲ್ಲಾ ನನ್ನ ಗುರು ಓದ್ಲಿಕ್ಕೆ ಹೇಳಿದ್ದಾರೆ, ಬಟ್ ನನಗೆ ಓದಕ್ಕೆ ಬರಲ್ಲ ಅಷ್ಟು. ಆದ್ರೆ ನನಗೆ ಇಲ್ಲಿ ನನ್ನ ದೇವೋತ್ತಮ ಪರಮ ಪುರುಷ ಇವರಿಗೆ ಸಾರಥಿ ಆಗಿದ್ದಾರಲ್ಲ, ಎಷ್ಟು ಕರುಣಾಮಯಿ, ಎಷ್ಟು ದಯಾಸಾಗರ ಅಂತ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಚೈತನ್ಯ ಮಹಾಪ್ರಭುಗಳಿಗೆ ಆ ಪಂಡಿತರು ಹೇಳ್ತಾರಂತೆ. ಪಂಡಿತರಂದ್ರೆ ಅದೇ ಒಬ್ಬ ಬ್ರಾಹ್ಮಣರು. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರಂತೆ, ನೀನ್ ಆಲ್ರೆಡಿ ಅಂದ್ರೆ ನಿನಗೆಲ್ಲವೂ ಗೊತ್ತು ಇಷ್ಟೇ. ಅಂದ್ರೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಅವರ ಭಾವನೆ ನೋಡಿ ಅಲ್ವಾ, ಹಾಗೆ ಹೇಳ್ತಾರಂತೆ. ಅದೇ ರೀತಿ ನಮಗೆ ಏನ್ ಗೊತ್ತು ಅದನ್ನ ನಾವು ಭಗವಂತನ ಬಗ್ಗೆ ಹೇಳೋಣ ಅಷ್ಟೇ. ಖಂಡಿತ ನಮ್ಗೆ ಏನು ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಆಚಾರ್ಯರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾವು ಹೋಗೋಣ ಅಂತ ನಾನ್ ಕೂಡ ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಲ್ವಾ. ಸಮುದ್ರವನ್ನ ಕೆಲವೊಮ್ಮೆ 4 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿರ ಸಮುದ್ರವನ್ನ ಹೇಗೆ ವಿಂಗಡಿಸ್ತಾರೆ, ಅದೇ ರೀತಿ ಭಕ್ತಿರ ಸಾಮೃತ ಸಿಂಧುವನ್ನ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದು ಪ್ರಧಾನವಾಗಿ ವಿಭಾಗಗಳನ್ನ ಉಪವಿಭಾಗಗಳಿವೆ. ಅದರಲ್ಲಿ ಸಹ ಕಡಲನ್ನ 4 ದಿಕ್ಕುಗಳೊಂದಿಗೆ ಗುರುತಿಸಿ, ಅಂದ್ರೆ ಈ ಭಕ್ತಿರ ಸಾಮೃತ ಸಿಂಧುವನ್ನ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ದಿಕ್ಕಿನ ಅಂದ್ರೆ
ಇದನ್ನ ಭಾಗ ಮಾಡಿದರೆ ನಾವು ಒಂದು ಭಾಗವನ್ನ ಈ ಬುಕ್ ಅಲ್ಲಿ ನಾವು ನೋಡ್ಬೋದು. 1-19 ಅಧ್ಯಾಯ ಪೂರ್ವ ಭಾಗ ಅಂತ ನಾವು ನೋಡ್ಬೋದು. ಭಕ್ತಿ ರಸಾಮೃತ ಸಿಂಧುವನ್ನ 4 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ನೋಡಿ. ಅದೇ ರೀತಿ ಪ್ರತಿ ಪ್ರಧಾನ ವಿಭಾಗದ ಉಪವಿಭಾಗಗಳನ್ನ ಸಮುದ್ರದ ನೀರಿನ ಅಲೆಗಳು ಎಂದು ಕರೆಯಲಾಗಿದೆ ಅಲ್ವಾ. ನೋಡಿ, ಅಲೆಗಳು ಆ ಸಮುದ್ರದಲ್ಲಿ ಯಾವಾಗಲೂ ಬೇರೆ ಬೇರೆ ಅಲೆಗಳಿರುವಂತೆ ಪೂರ್ವದಲ್ಲಾಗಲಿ, ದಕ್ಷಿಣದಲ್ಲಾಗಲಿ, ಪಶ್ಚಿಮದಲ್ಲಾಗಲಿ, ಉತ್ತರದಲ್ಲಾಗಲಿ ಅದೇ ತರಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬೇರೆ ಬೇರೆ ದಿಕ್ಕಿನ ಅಲೆಗಳಿವೆ. ಪ್ರಥಮ ಭಾಗದಲ್ಲಿ 4 ಅಲೆಗಳಿವೆ. ಭಕ್ತಿ ಸೇವೆಯ ಸಾಮಾನ್ಯ ವರ್ಣನೆ ನಾವು ನೋಡ್ಬೋದು. ಪ್ರಥಮ ಭಾಗದಲ್ಲಿ 4 ಅಲೆಗಳಿವೆ. ಅದರಲ್ಲಿ ನಾವು ಒಂದನ್ನ ನಾವು ಈಗ ಕಲಿಲಿಕ್ಕೆ ಹೊರಟಿದ್ದೇವೆ. ಭಕ್ತಿ ಸೇವೆಯ ಸಾಮಾನ್ಯ ವರ್ಣನೆ ಮೊದಲ ಅಲೆಯ ವಸ್ತು. 2ನೇ ಅಲೆಯಲ್ಲಿ ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ನಿಯಂತ್ರಕ ತತ್ವಗಳ ವಿಚಾರವಿದೆ. 3ನೇ ಅಲೆಯಲ್ಲಿ ಭಾವ ಭಕ್ತಿಯನ್ನ ಹೇಳುತ್ತದೆ. 4ನೇ ಅಲೆಯಲ್ಲಿ ಪ್ರೇಮ ಭಕ್ತಿ ಎಂಬ ಅಂತಿಮ ಗುರಿ ಪ್ರಸ್ತಾವವಿದೆ. ಇವುಗಳಲ್ಲಿ ಪ್ರತಿಯೊಂದನ್ನು ಆಯಾ ಪ್ರಕ್ರಿಯೆಯ ಬೇರೆ ಬೇರೆ ಲಕ್ಷಣಗಳೊಂದಿಗೆ ವಿಶದವಾಗಿ ಮುಂದೆ ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ನಾವು ನೋಡ್ಬೋದು ಇಲ್ಲಿ ಅನುಕೂಲಕರವಾದ ಅಂದ್ರೆ ಭಕ್ತಿ ಸೇವೆಯನ್ನ ಕುರಿತು ಪ್ರಮಾಣಭೂತ ವರ್ಣನೆಗಳನ್ನ ಪೂರ್ವದ ಆಚಾರ್ಯರ ಹೆಜ್ಜೆ ಜಾಡವನ್ನ ಅನುಸರಿಸಿ ಅಂದ್ರೆ ಅವರ ಹೆಜ್ಜೆಯನ್ನು ಅನುಸರಿಸಿ ಶ್ರೀಲ ರೂಪ ಗೋಸ್ವಾಮಿಯವರ ಈ ಮಾತುಗಳಲ್ಲಿ ಸಂಗ್ರಹಿಸಿ ಹೇಳಬಹುದು. ಅನುಕೂಲಕರವಾಗಿ ಪ್ರಭು ಸೇವೆಯನ್ನ ಮಾಡುತ್ತಾ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿರುವ ಪ್ರವೃತ್ತಿಯ ಮೊದಲ ದರ್ಜೆಯ ಭಕ್ತಿ ಸೇವೆ ಎನ್ನಬಹುದು. ಅಂದ್ರೆ ನಮಗೆ ಮೊದಲು ಬರ್ತದೆ ಮುಂದಿನ ಶ್ಲೋಕದಲ್ಲಿ. ಅಂದ್ರೆ ಭಗವಂತನಿಗೆ ಏನ್ ಅನುಕೂಲ ಅಲ್ವಾ. ಪ್ರವೃತ್ತಿ ಅಂದ್ರೆ ಏನಂದ್ರೆ ನಾವು ಭಗವಂತನಿಗೆ ಭಕ್ತಿಗೆ ಏನ್ ಅನುಕೂಲ ಆಗ್ತದೆ ಆ ನಿಯಮವನ್ನ ಪಾಲಿಸಿದ ಅದನ್ನ ನಾವು ಪ್ರವೃತ್ತಿ ಅಂತ ಹೇಳಬಹುದು ಅಲ್ವಾ. ಮೊದಲ ದರ್ಜೆಯ ಭಕ್ತಿ ಸೇವೆ ಎನ್ನಬಹುದು. ಈ ಮಾತಿನ ಭಾವಾರ್ಥ ಹೀಗುಂಟು: ಅನುಕೂಲಕರವಲ್ಲದ ಬಗೆಯಲ್ಲಿಯೂ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆ ನಿಂತಿರಬಹುದು. ಅನುಕೂಲಕರವಲ್ಲದ ಅದಕ್ಕೆ ಒಂದು ಶ್ಲೋಕ ಇದೆ, ಮುಂದೆ ಬರ್ತದೆ. ಆದರೆ ಅದನ್ನ ಶುದ್ಧ ಭಕ್ತಿ ಸೇವೆ ಎನ್ನಲು ಬರುವುದಿಲ್ಲ. ಆದ್ರೆ ನೋಡಿ, ನಾವು ಯೋಚಿಸ್ಬೋದು, ಹೌದು ನಾವು ಭಕ್ತಿ ಮಾಡ್ತಾ ಇದೀವಿ, ಇದು ಈಗ ನಾವು ಭಗವಂತ ಹೇಳ್ತಾರೆ ನೀನು ಹರೇ ಕೃಷ್ಣ ಹೇಳಿದ್ರೆ 1 ಸಲ ಹೇಳಿದ್ರು ನೀನು ಕೂಡ ಭಕ್ತಿ ಅಂದ್ರೆ ಅದು ಭಕ್ತಿ ಹೌದು. ಆದ್ರೆ ನಾವ್ ಹೇಗ್ ಮಾಡ್ತಾ ಇದೀವಿ, ಏನ್ ಮಾಡ್ಬಾರ್ದು, ಇದು ಭಕ್ತಿ ಸೇವೆಯ ಅಥವಾ ಭಕ್ತಿ ಸೇವೆ ಅಲ್ಲವಾ? ಅಂದ್ರೆ ಭಗವಂತನ ಒಂದು ನಾಮ ಜಪ ಮಾಡಿದ್ರು ಕೂಡ ಭಕ್ತಿ ಸೇವೆನೇ. ಆದ್ರೆ ಅದು ಯಾವ ರೀತಿ ವಿಶ್ಲೇಷಣಕವಾಗಿ ನಾವು ಮಾಡ್ತೇವೆ ಅನ್ನೋದು ನಮ್ಗೆ ಈ ಪುಸ್ತಕದಲ್ಲಿ ಭಗವಂತ ಅಂದ್ರೆ ರೂಪ ಗೋಸ್ವಾಮಿ ಅವರು ಬರೆದಂತ ಪುಸ್ತಕದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಹೇಗೆ ಅಂತಂದ್ರೆ ಅನುಕೂಲವಲ್ಲದ ಅಥವಾ ಹೇಗೆ ನಾವು ಭಕ್ತಿ ಮಾಡಬಹುದು, ಇದು ಭಕ್ತಿಯ ಅಥವಾ ಅಂದ್ರೆ ನಾವು ಉದಾಹರಣೆ ನೋಡ್ಬೋದು. ಏನಂತಂದ್ರೆ ಈಗ ನಾವು ಭಕ್ತಿ ಮಾಡ್ತಿದೀವಿ ಅಷ್ಟೇ. ಈಗ ಇಸ್ಕಾನ್ ನಲ್ಲಿ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಡ್ತಾ ಇದ್ದಾರೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದೀವಿ, ಮತ್ತೆ ಮಂಗಳಾರತಿಯನ್ನ ಅಟೆಂಡ್ ಮಾಡ್ತಾ ಇದೀವಿ, ಹೌದು ಸರಿ. ಆದ್ರೆ ಈಗ ನಾವು ಪ್ರಸಾದಕ್ಕೆ ಬಂದ್ರೆ ನಮ್ಗೆ ಏನನ್ನ ಇಡ್ಬೇಕು, ಭಗವಂತನಿಗೆ ಏನನ್ನ ಇಡ್ಬಾರ್ದು, ಏನನ್ನ ಉಪಯೋಗ ಮಾಡ್ಬೇಕು, ಅದು ನಮ್ಗೆ ಗೊತ್ತಿರ್ಬೇಕನ್ನೋದೇ ನಮ್ಮ ಭಕ್ತಿರಥ ಸಿಂಧುವಿನಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಅಂದ್ರೆ ನಾವು ನೋಡ್ಬೋದು ಮುಂದಕ್ಕೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿ ಉತ್ತಮ ಅಂತ ನಾವು ನೋಡ್ಬೋದು. ಅಂದ್ರೆ ಮುಂದೆ ಬರ್ತದೆ ಅದು. ಆದ್ರೆ ನಾವು ಭಗವಂತನಿಗೆ ಅನುಕೂಲವಾಗಿ ಏನ್ ಮಾಡ್ಬೇಕು ಅದರ ಮುಂದೆ ನಮ್ಗೆ ಈ ಶ್ಲೋಕದ ವಿವರಣೆಯನ್ನು ನೋಡಬಹುದು. ಅದೇ ರೀತಿ ಶುದ್ಧ ಭಕ್ತಿ ಸೇವೆಯು ಯಾವುದೇ ಪ್ರಾಪಂಚಿಕ ಲಾಭದ ಅಥವಾ ಇಂದ್ರಿಯ ತೃಪ್ತಿಯ ಅಪೇಕ್ಷೆ ಇಲ್ಲದಾಗಿರಬೇಕು. ನಾವು ಭಗವಂತನಿಗೆ ಭಕ್ತಿ ಮಾಡಿದಾಗ ಈ ಶ್ಲೋಕದೇ ಬರ್ತದೆ. ಅಂದ್ರೆ ನಾವು ನಮ್ಮ ಶೂನ್ಯ ಅಂತ ನೋಡ್ರಿ, ನಾವು ಏನ್ ಹೇಳ್ತಾರೆ ಅವರು ಅಂದ್ರೆ ನಮ್ಮ ಭೌತಿಕ ಇಚ್ಛೆಗಳು ಶೂನ್ಯವಾಗಿ ನಾವು ಭಗವಂತನಿಗೆ ಯಾವ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ನಾವು ಪೂಜಿಸ್ತೇವೆ. ಆ ಅಪೇಕ್ಷೆಗಳು ಕಾಮ್ಯ ಕರ್ಮಗಳಲ್ಲಿ ಇಲ್ಲವೇ? ಅಥವಾ ನೋಡಿ, ಕಾಮ್ಯ ಕರ್ಮ ಅಂದ್ರೆ ನಾವು ಭಗವಂತನಿಗೆ ಪ್ರತಿಫಲ ಅಪೇಕ್ಷೆಯನ್ನ ಪಡ್ತಾ ಇದೀವಿ ನಾವು. ಹೌದಪ್ಪ, ನಾನ್ ಇಷ್ಟು ಪ್ರೇಯರ್ ಮಾಡ್ತೇನೆ, ನನಗೆ ಅಷ್ಟು ಕೊಡು, ನಾನು ಇದು ಪೂಜೆ ಮಾಡ್ತೇನೆ, ನನಗೆ ಇಷ್ಟು ಕೊಡು, ಅದೇ ಗುಂಗಲ್ಲಿ ನಾವು ಇದ್ದೇವೆ ಅಲ್ವಾ? ಅವೆಲ್ಲ ದೂರ ಮಾಡಿ ಸಂಪೂರ್ಣವಾಗಿ ಭಗವಂತ ನೀನೇ ಎಲ್ಲದರ ಕಾರಣಕರ್ತ, ನೀನೇನ್ ಮಾಡ್ತೀಯ ಅದನ್ನ ಮಾಡು, ನಿನ್ನ ಪ್ರಕಾರ ನಾನು ಹೋಗ್ತೀನಿ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮ್ಗೆ ರೂಪ ಗೋಸ್ವಾಮಿ ಅವರು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಕಲಿಬಹುದು. ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ಯಾವುದೋ ಐಹಿಕ ಲಾಭಕ್ಕಾಗಿ ನಾನಾ ಬಗೆಯ ಉದ್ಯಮಗಳಲ್ಲಿ ತೊಡಗಿಕೊಂಡಿರ್ತಾರೆ. ಹಾಗೆಯೇ ಬಹುತೇಕ ತತ್ವವೇತ್ತರು ಮನಗಟ್ಟಲೆ ಶಬ್ದಗಳನ್ನು ಅರಿಬಿಡುತ್ತಾ ನೋಡಿ ಊಹಾಪೋಹಗಳಲ್ಲಿ ತೊಡಗಿ ಆತ್ಮ ಸಾಕ್ಷಾತ್ಕಾರದ ಪ್ರಲೋಭನೆಯನ್ನು ಆಡುತ್ತಾರೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಹಾಡ್ತಾರೆ ಅಲ್ವಾ? ಶುದ್ಧ ಭಕ್ತಿ ಸೇವೆಯು ಇಂತಹ ಕಾಮ್ಯ ಕರ್ಮಗಳು ಹಾಗೂ ದಾರ್ಶನಿಕ ಮನೋಕಲ್ಪನೆಗಳಿಂದ ಮುಕ್ತವಾಗಿರಬೇಕು. ಇದಕ್ಕೆ ಉದಾಹರಣೆ ನೋಡಿ, ಜನ ಬೇರೆಲ್ಲ ಹೇಳ್ತಾರೆ. ನಾನು ಮೊನ್ನೆ ಮಂಗಳೂರಿಂದ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಒಂದು ಉದಾಹರಣೆ ಆಯ್ತು ನನಗೆ. ನಾನು ಬಸ್ಸಲ್ಲಿ ಕುತ್ಕೊಂಡಿದ್ದೇನೆ, ಒಂದು ಅಮ್ಮ ಅನ್ನೋರು ಯಾರನ್ನೋ ಅವರು ಪೂಜಿಸ್ತಾರಂತೆ, ನಂಗೆ ಗೊತ್ತಿಲ್ಲ ಅದ್ರ ಪ್ರಕಾರ. ಅವರು ಹೇಳ್ತಾರ, ಅಮ್ಮ ನಮ್ ತರನೇ ಅದು ಜಪ ಮಾಡ್ತದೆ. ಅವರು ನನಗೆ ಹೇಳ್ತದೆ, ಈ ಅಮ್ಮ ಭಗವಂತನ ಏನೋ
ಅವತಾರ ಅಂತದೆ. ನನಗೆ ಒಂದು ಸಲ ನೋಡಿ, ನಾವು ಸ್ವಲ್ಪ ಆದ್ರೂ ಕಲ್ತು ಅದಕ್ಕೆ ವಾದ ಮಾಡುವಷ್ಟರ ಮಟ್ಟಿಗೆ ಇನ್ನೂ ಬರ್ಲಿಲ್ಲ. ನಾನ್ ಸುಮ್ನೆ ಕೂತ್ಕೊಂಡೆ. ಅಂದ್ರೆ ನಮಗೆ ಏನು ಭಗವಂತನ ಬಗ್ಗೆ ಅವರು ತರ್ಕ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆ ಯಾವ ರೀತಿ ಉತ್ತರ ಕೊಡದೆ ಅಲ್ಲಿಂದ ನಾವು ಹೋಗ್ಬೇಕು ಅಂತ ಹೇಳ್ತಾರೆ ಆಚಾರ್ಯರು. ನನಗೆ ಬೇಸರ ಆಯ್ತು, ಏನಪ್ಪಾ ಇದು ಹೀಗೆ ಹೇಳ್ತದೆ ಅಂದ್ರೆ, ಅದೇ ಇದು ಶಕ್ತಿಯುತ, ನಿನ್ಗೆ ಏನ್ ಬೇಕು ಅದು ಕೊಡ್ತದೆ ಅಂತ ನಾನು ಹೇಳ್ದೆ. ನನ್ಗೆ ಏನೂ ಬೇಡ, ನಂಗೆ ಹರೇ ಕೃಷ್ಣ ಮಹಾಮಂತ್ರ ಇಸ್ಕಾನ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಭಗವಂತ ದೇವತಮ ಪುರುಷ, ಅಷ್ಟೇ ನನಗೆ ಸಾಕು ಅಂತ ಅಷ್ಟನ್ನ ಹೇಳ್ದೆ. ಮತ್ತೆ ಮಾತಾಡ್ಲಿಲ್ಲ ನಾನು ಅವ್ರ ಹತ್ರ. ಅವ್ರು ಹೇಳ್ತಾರೆ ಅಂದ್ರೆ ಅವ್ರು ಇಸ್ಕಾನಿಗೆ ಬಂದಿದ್ದಾರೆ ಕೂಡ, ಹೀಗೆ ಇರ್ತಾರೆ ಜನರು, ಜನರು ಹೀಗೆ ಇರ್ತಾರೆ. ಅದಕ್ಕೆ ನಾವು ಹುಷಾರಾಗಿ ಮನೋಕಲ್ಪನೆಗಳಿಂದ ನಾವು ಹೇಗೆ ಮುಕ್ತರಾಗ್ಬೇಕನ್ನೋದನ್ನ ನಾವು ಕಲಿಬೇಕು. ಸ್ವಯಂ ಪ್ರೇರಿತ ಪ್ರೇಮ ಸೇವೆಯ ಮೂಲಕ ವ್ಯಕ್ತಿಯು ಅಧಿಕೃತ ವ್ಯಕ್ತಿಗಳಿಂದ ಕೃಷ್ಣ ಪ್ರಜ್ಞೆಯೆಂದರೆ ಶುದ್ಧ ಭಕ್ತಿಯನ್ನ ಸೇವೆಯನ್ನ ಕಲಿಬೇಕು. ಅಧಿಕೃತ ಯಾರು? ಅಧಿಕೃತ ಗುರು ಪರಂಪರೆಯಿಂದ. ನೋಡಿ, ನಾವೀಗ ನೋಡ್ಬೋದು ಎಲ್ಲವನ್ನ, ಅದು ಪರಂಪರೆಯಿಂದನೇ ಬಂದಿದೆ ಅಲ್ವಾ? ಭಗವಾನ್ ಕೃಷ್ಣನಿಂದ ಹಿಡಿದು ನಮ್ಮ ಪ್ರಭುಪಾದವರ ತನಕನೂ ಅದು ಗುರು ಪರಂಪರೆಯಿಂದನೇ ನಮ್ಗೆ ಸಿಕ್ಕಿದೆ ಅಲ್ವಾ? ಭಕ್ತಿ ಸೇವೆ ಎಂಬುದು ಒಂದು ಬಗೆಯ ವ್ಯವಸಾಯೋದ್ಯಮ. ನಾವು ವ್ಯವಸಾಯ ಹೇಗೆ ಮಾಡ್ತಾ ಇದೀವಿ ಅಲ್ವಾ? ವ್ಯವಸಾಯ ಮಾಡಿದ್ರೆ ನಾವು ತಯಾರಾಗ್ಬೇಕಲ್ಲ. ನಮ್ಮದು ಮೊದಲು ಏನ್ ಮಾಡ್ತೀವಿ? ನಮ್ಮ ಹೊಲವನ್ನ ಕ್ಲೀನ್ ಮಾಡ್ತೇವೆ, ನಂತರ ಕಳೆಯನ್ನ ತೆಗಿತೇವೆ, ನಂತರ ಅದಕ್ಕೆ ನೇಗಿಲನ್ನ ಹುಡ್ತೇವೆ, ನಂತರ ಅದಕ್ಕೆ ಗೊಬ್ಬರವನ್ನ ಹಾಕ್ತೇವೆ, ಹದ ಮಾಡ್ತೇವೆ, ಫಲವತ್ತತೆ ಮಾಡ್ತೇವೆ, ನಂತರ ಬೆಳೆಯನ್ನ ಬೆಳಿತೇವೆ. ಅದು ಬೆಳೆ ಬೆಳೀತದೆ. ಅದರ ಬೆಳೆ ಬೆಳೆದ ನಂತರ ನಾವು ಹೀಗೆ ವ್ಯವಸಾಯ ಉದ್ಯಮ. ಅದೇ ರೀತಿ ನಮ್ಮ ಭಕ್ತಿಯಲ್ಲಿ ಸಹ ಅದನ್ನ ಹೇಳ್ತಾರೆ. ಹೇಗೆ ನಾವು ಬಯಸುವ ಇದು ಅಂದ್ರೆ ವ್ಯವಸಾಯೋದ್ಯಮ ನಿಷ್ಕ್ರಿಯರಾಗಿರಲು ಬಯಸುವ ಜನ ಜಡರಾಗಿರಲೆಂದು ಇಲ್ಲವೇ, ಅಥವಾ ಸಮಯವನ್ನ ಮೌನ ಧ್ಯಾನಕ್ಕೆ ವಿನಿಯೋಗಿಸಲೆಂದು ಮಾಡಿರುವ ವ್ಯವಸ್ಥೆ ಇದಲ್ಲ. ಅಂದ್ರೆ ಸುಮ್ನೆ ಅಲ್ಲ ಇದು. ಇಂತಹವನ್ನ ಅಪೇಕ್ಷಿಸುವ ಜನರಿಗೆ ನಾನಾ ಮಾರ್ಗಗಳಿವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮೈಗೂಡಿಸಿಕೊಳ್ಳುವ ವಿಧಾನವೇ ಬೇರೆ. ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನೋಡ್ಬೋದು ಅಲ್ವಾ? ಈ ಸಂದರ್ಭಕ್ಕೆ ಬಹು ಉಚಿತವಾದ ಅನುಶೀಲನ ಎಂಬ ವಿಶಿಷ್ಟವಾದ ಶಬ್ದವನ್ನ ನಾವು ನೋಡ್ಬೋದು. ಅನುಶೀಲನ ಏನದು? ಅಂದ್ರೆ ಅನುಸರಣೆ ಅಲ್ವಾ? ಅನುಸರಣೆ ಮಾಡ್ಬೇಕು. ಶೀಲನಂ ಅಂದ್ರೆ ಕ್ರಿಯೆ. ಶೀಲನ ಕ್ರಿಯೆ ಅಲ್ವಾ? ಪೂರ್ವ ಸೂರಿಗಳು ಆಚಾರ್ಯರು ಏನ್ ಹೇಳಿದರೆ ಅದರ ಪ್ರಕಾರ ನಾವು ಮಾಡ್ಬೇಕು. ಏನನ್ನ? ಭಕ್ತಿ ಸೇವೆಯನ್ನ. ಸಂಸ್ಕರಣ ವ್ಯವಸಾಯ ಎಂಬ ಶಬ್ದ ಕಿವಿ ತಾಗಿದೊಡನೆ ನಾವು ಅದನ್ನ ಕಾರ್ಯಶೀಲತೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕಾರ್ಯಶೀಲತೆ, ಶೀಲನ ಅಂದ್ರೆ ನಮ್ಮ ಕೃಷ್ಣ ಪ್ರಜ್ಞೆ ನಾವು ಹೇಗೆ ಕಾರ್ಯ ಮಾಡ್ಬೇಕು. ಕ್ರಿಯೆ ಅಂದ್ರೆ ಹೇಗೆ ನಮ್ಮ ಆಚಾರ್ಯರು ಹೇಳಿದ್ದಾರೆ ಅಲ್ವಾ? ಆಚಾರ್ಯರು ಏನೇ ಹೇಳಿದ್ದಾರೆ ಅದೇ ರೀತಿ ಅಂದ್ರೆ ನಾವು ಅನುಸರಣೆ ಮಾಡುತ್ತಾ ನಾವು ಭಕ್ತಿ ಪ್ರಕ್ರಿಯೆಯಲ್ಲಿ ಹೇಗೆ ಹೋಗ್ಬೇಕು ಅದಕ್ಕೆ ನಾವು ಅನುಶೀಲನ ಅಂತ ಇಲ್ಲಿ ನೋಡ್ಬೋದು. ಅದೇ ರೀತಿ ಕಾರ್ಯಶೀಲತೆ ಅಂದ್ರೆ ಆ ಕಾರ್ಯಶೀಲತೆನ ನಾವು ಅರ್ಥ ಮಾಡ್ಕೊಳ್ಬೇಕು. ಕ್ರಿಯಾಶೀಲತೆ ಇಲ್ಲದೆ ಬರೀ ಜ್ಞಾನ ಹೊಂದಿದ್ದರೆ ಸಾಲದು. ನಾವ್ ನೋಡ್ಬೋದು ಬರೀ ನಮಗೆ ಜ್ಞಾನ, ಹೌದಪ್ಪ, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಬರೀ ಜ್ಞಾನ. ಕೃಷ್ಣ ಅಂದ್ರೆ ಇದು ದೇವತಮ ಪರಮ ಪುರುಷ ಅಷ್ಟೇ ಅಲ್ಲ. ಆ ಜ್ಞಾನ ಹೇಗಿರ್ಬೇಕು ಅಂತಂದ್ರೆ, ಈಗ ನೋಡಿ ಜ್ಞಾನ ಕರ್ಮಾದಿ ಹೇಗೆ ಅಂತಂದ್ರೆ, ನಾವು ನಮ್ಮ ಜ್ಞಾನ ಭಗವಂತನಿಗೆ ಸಂಬಂಧಿತವಾಗಿರ್ಬೇಕು. ಈಗ ನಾವು ತುಂಬಾ ನಿರಾಕಾರವಾದಿಗಳು, ಮಾಯಾವಾದಿಗಳು ತುಂಬಾ ಜ್ಞಾನವನ್ನ ಕಲ್ತು ಅವರು ವಾದ ವಿವಾದ ಮಾಡ್ತಾರೆ ಅಲ್ವಾ? ಆ ಜ್ಞಾನ ಕೃಷ್ಣನಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ಜ್ಞಾನ ಕರ್ಮಾದಿ ನಿಮ್ಗೆ ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಜ್ಞಾನ ಅದರ ಬಗ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ಈಗ ಸಮಯ ಆಯ್ತು. ನಾನು ಇಚ್ಛೆ ಪಡ್ತೇನೆ ಆ ಜ್ಞಾನದ ಬಗ್ಗೆ, ಕರ್ಮದ ಬಗ್ಗೆ ಎಲ್ಲ. ಅದೇ ರೀತಿ ನೋಡಿ ಇಲ್ಲಿ ಹೇಳ್ತಾರೆ, ಎಲ್ಲಾ ಚಟುವಟಿಕೆಗಳನ್ನ 2 ಶಾಖೆಗಳಾಗಿ ವರ್ಗೀಕರಿಸಬಹುದು. ಒಂದು ನಿರ್ದಿಷ್ಟ ಗುರಿಯನ್ನ ಸಾಧಿಸುವ ನಿಟ್ಟಿನ ಕ್ರಿಯಾಶೀಲತೆ ಒಂದು ಮಾರ್ಗ. ಯಾವುದೋ ಅಹಿತ ಸಂದರ್ಭ ಏರ್ಪಡುವುದನ್ನು ತಡೆಗಟ್ಟಲು ಮಾಡುವ ಕ್ರಿಯೆ 2ನೇ ವರ್ಗ. ಈ ಬಗೆಯ ಕಾರ್ಯಗಳನ್ನ ಸಂಸ್ಕೃತ ಭಾಷೆಯಲ್ಲಿ ಪ್ರವೃತ್ತಿ ನಿಶ್ಚಿತ ಕ್ರಿಯೆ ಹಾಗೂ ನಿವೃತ್ತಿ ನೈತ್ಯಾತ್ಮಕ ಕ್ರಿಯೆ ಎಂದು ಕರೆಯುತ್ತಾರೆ. ನೋಡಿ ಇಲ್ಲಿ ಪ್ರವೃತ್ತಿ ನಿವೃತ್ತಿ ಅಂದ್ರೆ, ಪ್ರವೃತ್ತಿ ಅಂದ್ರೆ ಮಾಡ್ಬೇಕು, ಏನನ್ನ ಭಗವಂತನಿಗೋಸ್ಕರ ಏನನ್ನ ಮಾಡ್ಬೇಕು. ನಿವೃತ್ತಿ ಏನನ್ನ ಮಾಡ್ಬಾರ್ದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಏನನ್ನ ಮಾಡ್ಬೇಕು? ಈಗ ನಮ್ಮ ಆಚಾರ್ಯರೇನ್ ಹೇಳಿದರೆ ನಮಗೆ ಜಪ, ಮಂಗಳಾರತಿ, ಮತ್ತೆ ನಮ್ಮ ಕ್ಲಾಸ್ ಶ್ರವಣ ಮಾಡೋದು, ಹೀಗೆ ನಮ್ಗೆ ನೀತಿಯನ್ನ ನಮ್ಮ ಪ್ರಭುಪಾದವರು ಕೊಟ್ಟಿದ್ದಾರೆ ಅಲ್ವಾ? 4 ನಿಯಂತ್ರಕ ತತ್ವಗಳನ್ನ, ಅದರ ಪ್ರಕಾರ ನಾವು ಹೋಗ್ಬೇಕಾಗ್ತದೆ. ಸಾರಿ. ಅದೇ ರೀತಿ ನಿವೃತ್ತಿ ಅಂದ್ರೆ ಏನನ್ನ ಮಾಡಬಾರ್ದು. ನಮ್ಮ ಭಗವಂತನ ಭಕ್ತಿ ಮಾಡಲು ನಮ್ಗೆ ಏನ್ ಅನಾನುಕೂಲ ಅದನ್ನ ನಾವು ನಿವೃತ್ತಿ ಮಾಡ್ಬೇಕು. ಇದು ಮುಂದೆ ಬರ್ತದೆ. ನೈತಾತ್ಮಕ ಚಟುವಟಿಕೆಗೆ ಹಲವು ದೃಷ್ಟಾಂತಗಳನ್ನ ಕೊಡಬಹುದು. ಉದಾಹರಣೆಗೆ, ರೋಗಸ್ಥನಾದ ವ್ಯಕ್ತಿಯೊಬ್ಬನು ತುಂಬಾ ಎಚ್ಚರದಿಂದಿದ್ದು ರೋಗ ಉಲ್ಬಣಿಸದೆ ತಡೆಗಟ್ಟಲು ಔಷಧಿ ಪಥ್ಯಗಳ ಮೇಲೆ ಇರಬೇಕು. ನಾವು ಪ್ರಭುಪಾದವರು ಇದನ್ನ ನಮ್ಮ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ನಮಗೆ ಶುಗರ್ ಬಂದ್ರೆ ನಾವ್ ಏನ್ ಮಾಡ್ತೀವಿ?
ಅಲ್ವಾ? ಸಿಹಿಯನ್ನ ತಿನ್ನಲ್ಲ. ಅದನ್ನ ನಾವು ಅವಾಯ್ಡ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ರೋಗ ವಾಸಿ ಆಗ್ಬೇಕು. ರೋಗ ವಾಸಿ ಆಗ್ಬೇಕಂದ್ರೆ ನಾವ್ ಅದನ್ನ ತಗೊಳ್ಬಾರ್ದು. ಅದೇ ನಮ್ಮ ಈ ಭವರೋಗ ವಾಸಿ ಆಗ್ಬೇಕಂದ್ರೆ ನಾವು ಐಹಿಕದ ಭೋಗಾಸಕ್ತಿಗಳನ್ನ ಕಡಿಮೆ ಮಾಡಿ, ಅದಕ್ಕೆ ಏನ್ ನಮಗೆ ಮೆಡಿಸಿನ್ ಬೇಕು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಔಷಧಿಯನ್ನ ನಾವು ತಗೊಳ್ಬೇಕು ಅಲ್ವಾ? ಪ್ರಭುಪಾದವರು ನಮಗೆ ಇಸ್ಕಾನ್ ಅಂತಹ ದೊಡ್ಡ ಆಧ್ಯಾತ್ಮಿಕವಾದ ಹಾಸ್ಪಿಟಲ್ ಅನ್ನ ಕೊಟ್ಟಿದ್ದಾರೆ. ಅದರ ಔಷಧಿ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಆಗಿದೆ ಅಲ್ವಾ? ಹೀಗೆ ನಾವು ಅರ್ಥ ಮಾಡ್ಕೊಂಡು ನಾವು ನಮ್ಮ ಈ ಸಂಸಾರದ ಈ ಭೌತಿಕ ಭವಸಾಗರದಲ್ಲಿ ನೊಂದು ಬೆಂದು ಹೋಗಿದ್ದೇವೆ. ಅದೇ ರೀತಿ ಆ ನೊಂದು ಬೆಂದು ಹೋಗ್ಲಿಕ್ಕೆ ನಮಗೆ ಈ ಭಕ್ತಿ ರಸಾಮೃತ ಸಿಂಧು ಸಹಾಯಕವಾಗಿ ನಮ್ಗೆ ಕೊಟ್ಟಿದ್ದಾರೆ ಹಿರಿಯರ ಆಚಾರ್ಯರು. ಅದನ್ನ ನಾವು ಹೇಗೆ ಪಾಲಿಸ್ಕೊಂಡು ಹೋಗ್ಬೇಕನ್ನೋದನ್ನ ನಾವು ನೋಡ್ಬೋದು. ಆಧ್ಯಾತ್ಮಿಕ ಜೀವನವು ಅಭ್ಯಾಸ ಮಾಡಿಕೊಂಡು ಭಕ್ತಿ ಸೇವೆ ಮಾಡುತ್ತಿರುವ ಜನ ಸದಾ ಕಾಲ ಕಾರ್ಯನಿರತರು ಅಲ್ವಾ? ನೋಡಿ, ಅವರು ಭಕ್ತಿ ಸೇವೆ ಮಾಡ್ಕೊಂಡು ಭಕ್ತಿ ಸೇವೆಯನ್ನ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಮಾಡಬಹುದು ಅಲ್ವಾ? ನೋಡಿ, ನಾವು ಮಾನಸಿಕವಾಗಿ ಕೂಡ ನಾವು ಮಾಡ್ಕೊಳ್ಬಹುದು. ಕೃಷ್ಣ, ನಂಗೆ ಅನುಕೂಲ ಇಲ್ಲ, ಸರಿ, ನಂಗೆ ಮನೆಯಲ್ಲೇ ಅನುಕೂಲ ಇದೆ. ಹೌದು, ನೀವು ಮಾನಸಿಕ ಟೆಂಪಲ್ಗೆ ಬರ್ಬೇಕಂತಿಲ್ಲ. ನೀವು ಕೆಲಸ ಮಾಡ್ತಿದ್ದೀರಾ, ಮಾಡಿ, ಮನೇಲಿದ್ದೀರಾ, ಅಲ್ಲೇ ಇರಿ. ಆದ್ರೆ ಮಾನಸಿಕವಾಗಿ ಭಗವಂತ ನೀನೇ ದೇವತಮ ಪರಮ ಪುರುಷ. ನೀವು ನೋಡಿ, ಹೇಳ್ತಾರೆ, ನೀವು ಮಗುವಲ್ಲಿ ಕೃಷ್ಣನನ್ನ ಸೇವೆ, ಹೌದು, ಮಗುವಲ್ಲಿ ನಿಮ್ಮ ಮಗು ಇದೆಯಾ? ಹೌದು. ಆ ಮಗುವ ಸೇವೆ ಮಾಡುವಾಗ ಕೃಷ್ಣನ ಸೇವೆ ಮಾಡ್ತಾ ಇದ್ದೀನಿ, ಆ ಮಗು ಕೃಷ್ಣ ಅಂತ ಮಾಡಿ. ಅಥವಾ ಕೆಲ್ಸಕ್ಕೆ ಹೋಗ್ತೀರಾ, ಆ ಕೆಲಸದಲ್ಲಿ ಕೃಷ್ಣ ನೀನೇ ಅಂತ ನೋಡಿ. ಕರ್ತವ್ಯ ನಿರತವಾಗಿರುವಾಗನೂ ನೀನು ಅರ್ಜುನನಿಗೆ ಕೃಷ್ಣ ಹೇಳ್ತಾರಲ್ಲ, ನನ್ನನ್ನೇ ಸ್ಮರಿಸು ಅಲ್ವಾ? ಸತತಂ ಕೀರ್ತೆ ಎಂತೋ ಮಾಂ ಅಂತ ಹೇಳ್ತಾರಲ್ವಾ? ಯಾವಾಗಲೂ ಮನಸ್ಸಿನಲ್ಲೇ ನಾವು ಭಗವಂತನನ್ನ ಸ್ಮರಿಸ್ಬೋದು. ಮಾನಸಿಕವಾಗಿ ಆಗಲಿ ಮಾಡಬಹುದು ಅಲ್ವಾ? ಚಿಂತನೆ ಏನು, ಭಗವಂತ ಕೃಷ್ಣ ಅಂದ್ರೆ ನಾವು ಚಿಂತನೆ ಮಾಡಕ್ಕಾಗಲ್ವಾ? ಅಷ್ಟು ಮಾಡಕ್ಕಾಗಲ್ವಾ? ನೋಡಿ, ನಾನು ಒಂದು ಸಣ್ಣ ಕತೆ ಹೇಳಿ ಈ ಪ್ಯಾರವನ್ನ ಮುಗಿಸ್ತೇನೆ. ನಾವು ಎಷ್ಟು ಐಹಿಕದಲ್ಲಿ ಬಂಧನಕ್ಕೊಳಗಾಗಿದ್ದೀವಿ ಅಂದ್ರೆ, ಒಂದು ತಾಯಿ ಮತ್ತೆ ಮಗ ಇರ್ತಾರೆ. ಅವರು ಹೇಗೆ ಅಂದ್ರೆ, ಮಗ ಹೀಗೆ ಇರ್ತಾರೆ, ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಆಗ ಏನಾಗ್ತದೆ, ಮಗ ಒಂದು ಭಾಗವತಂ ಪ್ರವಚನ ನಡೀತಾ ಇರ್ತದೆ. ಅಲ್ಲಿಗೆ ಈ ಮಗ ಹೋಗ್ತಾರೆ. ಆ ಪ್ರವಚನವನ್ನ ಕೇಳಿ ಮನೆಗೆ ಬರ್ತಾರೆ. ಅವನು ತುಂಬಾ ಅಂದ್ರೆ ಐಹಿಕದಲ್ಲಿ ಇರ್ತಾರೆ, ಆದ್ರೆ ಮನಸ್ಸು ಪರಿವರ್ತನೆ ಆಗ್ತದೆ ಭಗವಂತನ ಕರುಣೆಯಿಂದ. ಯಾಕಂದ್ರೆ ನಾನಿಷ್ಟು ದಿನ ಹೇಗೆ ಬದುಕಿದ್ದೆ, ಪ್ರಾಣಿ ತರ ಬದುಕಿದ್ದೆ, ರೀತಿ ನೀತಿ ನಿಯಮ ಇಲ್ಲದೆ ಬದುಕಿದೆ. ನಾವು ಬದುಕ್ಬೇಕಂದ್ರೆ ನಾವು ಪ್ರಾಣಿಗಳಾಗಿ ಬದುಕಬಾರ್ದು, ನಾವು ಅಟ್ಲೀಸ್ಟ್ ಮಾನವರಾಗಿ ನಮ್ಮ ಸ್ವರೂಪ ಏನು ಅನ್ನೋದು ಆ ಭಾಗವತಮ್ಮ ಕ್ಲಾಸಿಂದ ಅವರಿಗೆ ತಿಳಿತದೆ. ಮನೆಗೆ ಬರ್ತಾರೆ, ತಾಯಿ ಇರ್ತಾರೆ. ಸತತವಾಗಿ ತಾಯಿಗೆ ಪದೇ ಪದೇ ಅವ್ರು ಏನ್ ಹೇಳಿದ್ದು ಹೇಳ್ತಾರೆ. ತಾಯಿ ಕೇಳಲ್ಲ. ತಾಯಿ ಯಾವಾಗ್ಲೂ ಐಹಿಕ ಭೋಗದಲ್ಲೇ ಇರ್ತಾರೆ. ಅಂದ್ರೆ ತುಂಬಾ ಐಹಿಕ ಮಾತಾಡೋದು, ಪ್ರಜಲ್ಪ ಮಾತಾಡೋದು, ಹೀಗೆ ಅವರ ಗುಣ. ನಮ್ಮದೆಲ್ಲ ಹಾಗೆ ಇತ್ತಲ್ಲ, ನಾವು ನಮ್ಮ ಟೈಮ್ ಪಾಸ್ ಹಾಗೆ ಇತ್ತು. ಇವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೀವಿ ಅಷ್ಟೇ ಅಲ್ವಾ? ಆಗ ನಾವು ಕೂಡ ಹಾಗೆ ಇದ್ವು. ಆ ತಾಯಿಗೆ ಮಗ ಹೇಳ್ತಾರೆ, ಅಮ್ಮ, ಈ ಸಮಯ ವ್ಯರ್ಥ ಮಾಡ್ಬೇಡ, ನಮಗೆ ಸಮಯ ಕಡಿಮೆ ಇದೆ, ನಮ್ಮ ಜೀವನ ಹೀಗೆ ಅಂದಾಗ ತಾಯಿ ಕೇಳೋದೇ ಇಲ್ಲ. ಅವನಿಗೆ ತುಂಬಾ ಹೇಳ್ತಾನೆ, ಏನ್ ಮಾಡುದು ಆಗ ತಾಯಿ ಇನ್ನೇನು ಹೋಗ್ಲಿಕ್ಕೆ ಅಂದ್ರೆ ನಮ್ಮ ಆಯಸ್ಸು ಮುಗಿತಾ ಇರ್ತದೆ. ಈ ದಿನ ನಮ್ದು ಹೋಯ್ತು, ನಾವು ಈ ದಿನ ಸತ್ತೋದು ಅರ್ಥ. ಈ ದಿನ ಮುಗೀತು ಅಂದ್ರೆ ಆದ್ರೆ ಈ ದಿನ ನಾವು ಕೃಷ್ಣನಿಗೆ ಎಷ್ಟು ಸಮಯ ಕೊಟ್ಟಿದೀವಿ ಅನ್ನೋದು ನಮ್ಮ ಬುದ್ಧಿಗೆ ಬರ್ಬೇಕು, ಮನಸ್ಸಿಗೆ ಬರ್ಬೇಕು. ಅದೇ ರೀತಿ ಆ ಮಗ ತುಂಬಾ ಹೇಳ್ತಾನೆ. ತುಂಬಾ ಹೇಳಿದಾಗ ಆ ತಾಯಿ ಕೇಳೋದೇ ಇಲ್ಲ. ಒಂದು ಸಲ ಹರೇ ಕೃಷ್ಣ ಹೇಳಮ್ಮ, ಹರಿ ಅಂತ ಹೇಳಮ್ಮ, ಭಗವಂತ ಒಂದು ನಾಮ ಹೇಳಿದ್ರೆ ಅದನ್ನ ನೆನ್ಪಿಟ್ಕೊಳ್ತಾರೆ. ಹೇಳಮ್ಮ ಅಂದ್ರೆ ಆ ಹೆಣ್ಮಗಳು ಹೇಳೋದೇ ಇಲ್ಲ. ಲಾಸ್ಟಿಗೆ ಅವಳಿಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ. ಮಗ ಏನ್ ಮಾಡ್ತಾನೆ, ಅಟ್ಲೀಸ್ಟ್ ಅವಳು ಹರಿ ಅನ್ಲಿ ಅಂತ ಈಗ ಆ ರೇಷ್ಮೆ ಸೀರೆಯನ್ನ, ನಮ್ಮ ಅರ್ಥದಲ್ಲಿ ಹರಿ ಅಂದ್ರೆ ಕಟ್ ಮಾಡೋದು ಅಲ್ವಾ? ಅದೇ ರೀತಿ ಅವನು ಕಟ್ ಮಾಡ್ತಾನೆ ಕತ್ರಿಯಲ್ಲಿ. ಆಗಲಾದ್ರೂ ಅವಳು ಆ ಸೀರೆಯನ್ನ ಹರಿಬೇಡ ಅಂತಾಳೆ ಅಂತ. ಆದರೆ ಆ ತಾಯಿ ಹೇಳಲೇ ಇಲ್ಲ. ಆಗ ಮಗ ಹೇಳ್ತಾರೆ, ನಿನಗೆ ಇನ್ನು ಆ ಭೌತಿಕ ಹೋಗ್ಲಿಲ್ಲ, ತುಂಬಾ ತುಂಬಿಕೊಂಡಿದೆ, ಈ ಕಲಿಯುಗ ತುಂಬಾ ಕಷ್ಟ. ಅಂದ್ರೆ ಉದಾಹರಣೆ ನಾವು ನೋಡ್ಬೋದು, ಆ ತಾಯಿ ಕೊನೆಗೂ ಕೂಡ ಹರಿಲಿಲ್ಲ, ಹರಿ ಅನ್ಲೇ ಇಲ್ಲ. ಹರಿ ಅಂದಿದ್ರೆ ಅಟ್ಲೀಸ್ಟ್ ಆ ಸೀರೆಯನ್ನ ಹರಿಬೇಡ ಮಗನೇ ಅಂತನಂತ ತನ್ನ ತಾಯಿಗೆ ಸಹಾಯಕವಾಗ್ಲಿ ಅಂತ ಅವನು ಆ ಸೀರೆಯನ್ನ ಕತ್ರೆಯಲ್ಲಿ ಕಟ್ ಮಾಡ್ದ. ಆದ್ರೂ ಕೂಡ ಅವಳು ಹಾಗೆ ಹೇಳಿಲ್ಲ, ಬೇರೆ ವರ್ಡನ್ನ ಯೂಸ್ ಮಾಡಿದ್ಲ ಅವಳು. ನೋಡಿ, ಹರಿ ಅನ್ಲಿಕ್ಕೆ ಅವಳಿಗೆ ಸುಕೃತಿ ಸಿಗ್ಲಿಲ್ಲ. ಯಾಕೆ? ನಾವು ಈ ಕಲಿಯುಗದಲ್ಲಿ ಸುಮಂದ ಮತಿಗಳಾಗಿದ್ದೇವೆ. ಆದ್ರೆ ನಿಮ್ಮೆಲ್ಲರ ನೋಡಿ, ನಾವು ಯೋಚಿಸ್ಬೋದು,
ಆ ಹೆಣ್ಮಗಳು ಹೇಳದೆ ಹೋದ್ರು ಅಲ್ವಾ. ನಾವು ಅಟ್ಲೀಸ್ಟ್ ಹರೇ ಕೃಷ್ಣ ಹೇಳ್ತಿದೀವಿ ಯಾರ ಕೃಪೆಯಿಂದ? ಪ್ರಭುಪಾದವರ ಕೃಪೆಯಿಂದ, ಪ್ರಭುಪಾದವರ ಭಕ್ತರ ಕೃಪೆಯಿಂದ ಅಲ್ವಾ, ಚೈತನ್ಯ ಮಹಾಪ್ರಭುಗಳಿಂದ, ಗೋಸ್ವಾಮಿಗಳಿಂದ, ಗುರು ಪರಂಪರೆಯಿಂದ, ಕೃಷ್ಣನಿಂದ ಅಲ್ವಾ. ಇವರಿಗೆಲ್ಲ ನಾವು ಎಷ್ಟು ಕೃತಜ್ಞತೆ ನೋಡಿ. ಎಷ್ಟು ಜನ್ಮ ಹೋದ್ರೆ ಭಗವಂತ ಹೇಳ್ತಾರಂದ್ರೆ ಒಂದ್ಸಲ ಹರಿ ಅನ್ನಮ್ಮ, ಒಂದ್ಸಲ ಹರಿ ಅಂತ ಬನ್ನಿ ನನ್ ಕಡೆ. ಆದ್ರೆ ನಾವ್ ಹೇಳಕ್ಕೆ ತಯಾರಿಲ್ಲ. ಅಷ್ಟು ಅಂದ್ರೆ ನಾವು ಅಷ್ಟು ಬದ್ಧ ಆತ್ಮ ಆಗಿದ್ದೇವೆ ನಾವು ಈ ಭೌತಿಕದಲ್ಲಿ. ನಾವು ಏನ್ ಮಾಡಕ್ ಆಗ್ತಿಲ್ಲ, ನಮಗೆ ಆತರ ಅವಸ್ಕೊಂಡಿದ್ದೇವೆ. ನಮ್ಮ ಭೌತಿಕ ಇಚ್ಛೆಗಳೇ ನಮ್ಮ ಪ್ರಕೃತಿಯ ನಿಯಮಗಳಿಗೆ ಬದ್ಧವಾಗಿ ನಾವು ಮಾಯೆಗೆ ಬಿದ್ಬಿಟ್ಟಿದ್ದೇವೆ. ಈ ಭವಸಾಗರದಿಂದ ಈಜ್ಕೊಂಡು ಹೋಗ್ಲಿಕ್ಕೆ ನಮಗೆ ಒಂದೇ ಈ ಕಲಿಯುಗಕ್ಕೆ ಹೇಳ್ತಾರೆ ನಮ್ಮ ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಇದಕ್ಕೆ ಒಂದೇ ನಮಗೆ ಸೊಲ್ಯೂಷನ್ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಲ್ವಾ. ಇದನ್ನ ನಾವು ಹೇಳ್ತಾ ಈ ಪ್ಯಾರ ನೋಡಿ ಹೇಗೆ ಅಂದ್ರೆ, ಚಿಂತನೆ, ಅನುಭವ, ಸಂಕಲ್ಪ ಶಕ್ತಿ ಮುಂತಾದವು ಮನಸ್ಸಿನ ವ್ಯಾಪಾರಗಳು ಯಾವುದೋ ಒಂದನ್ನು ಮಾಡಲು ನಾವು ಸಂಕಲ್ಪಿಸಿಕೊಂಡಾಗ ಆ ಕ್ರಿಯೆಯು ಶರೀರದ ಸ್ಥೂಲ ಇಂದ್ರಿಯಗಳ ಮೂಲಕ ಪ್ರಕಟಗೊಳ್ಳುತ್ತದೆ. ನೋಡಿ, ಸ್ಥೂಲ ಅಂದ್ರೆ 2 ಶರೀರ ಅಲ್ವಾ ನಮ್ಮದು. ಆದ್ದರಿಂದ ಸೂಕ್ಷ್ಮ ಮತ್ತೆ ಸ್ಥೂಲ ಇಂದ್ರಿಯಗಳ ಮೂಲಕ ನಮ್ಗೆ ಪ್ರಕಟವಾಗ್ತದೆ. ಆದ್ದರಿಂದ ನಮ್ಮ ಮನಸ್ಸಿನ ವ್ಯಾಪಾರಗಳಲ್ಲಿ ನಾವು ಸದಾ ಕೃಷ್ಣನನ್ನ ಕುರಿತು ಚಿಂತಿಸಿರಬೇಕು. ನಾವು ಮನಸ್ಸಲ್ಲಿ ಯಾವತ್ತು ಸೂಕ್ಷ್ಮ ಶರೀರ ನಮ್ಗೆ ಅದು ಕಂಪ್ಯೂಟರ್ ತರ ನಮ್ಗೆ ರೆಕಾರ್ಡ್ ಹೋಗ್ತಾ ಇರ್ತದೆ ನಮ್ಮ ಮನಸ್ಸು. ಅದೇ ರೀತಿ ನಾವು ನಮಗೇನ್ ಬೇಕು ಮನಸ್ಸಿನಲ್ಲಿ ಕೃಷ್ಣನನ್ನ ಯಾವತ್ತು ಚಿಂತಿಸ್ತಿರ್ಬೇಕು. ಅವನನ್ನ ತೃಪ್ತನಾಗಿ ಮಾಡುವುದು ಹೇಗೆಂದು ಯೋಚಿಸಲು ನಾವು ಯಾವತ್ತು ಪ್ರಯತ್ನಿಸಬೇಕು. ನೋಡ್ರಿ, ಯಾವತ್ತು ಪ್ರಯತ್ನಿಸಬೇಕು. ನೋಡಿ, ಪ್ರಹ್ಲಾದ್ ಮಹಾರಾಜರು ಕ್ಷಣಕ್ಕೂ ನಾರಾಯಣ 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 ಅಂತ ಹೇಳ್ತಾ ಇದ್ರು ಅಲ್ವಾ. ಈ ನಿಟ್ಟಿನಲ್ಲಿ ಮಹಾನ್ ಆಚಾರ್ಯರ ಹಾಗೂ ವೈಯಕ್ತಿಕ ಗುರುವಿನ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕು ನಾವು. ಗುರು ಅಂದ್ರೆ ಈಗ ನಮ್ಮ ಪ್ರಭುಪಾದವರು ಏನ್ ಹೇಳಿದರೆ ನಾವು ಅದನ್ನು ಅನುಸರಿಸಬೇಕು. ದೇಹದ್ದು, ಮನಸ್ಸಿನದ್ದು ಹಾಗೂ ಮಾತಿನದ್ದು ಎಂಬ ಕ್ರಿಯೆಗಳಲ್ಲಿ ಭೇದ ಉಂಟು. ಕೃಷ್ಣ ಪ್ರಜ್ಞಾವಂತನಾದ ವ್ಯಕ್ತಿಯು ತನ್ನ ಮಾತುಗಳನ್ನು ಪ್ರಭುವಿನ ಮಹಿಮಾ ವರ್ಣನೆಗಾಗಿ ಬಳಸುತ್ತಾನೆ. ಈ ಕ್ರಿಯೆಯನ್ನ ಕೀರ್ತನ ಎಂದು ಕರೆಯಲಾಗಿದೆ. ಹಾಗೆಯೇ ಕೃಷ್ಣ ಪ್ರಜ್ಞೆ ಉಳ್ಳವನು ತನ್ನ ಮನಸ್ಸಿನಲ್ಲಿ ಪ್ರಭುವಿನ ಕಾರ್ಯಗಳನ್ನ ಕುರಿತು ಚಿಂತಿಸುತ್ತಾನೆ. ಪ್ರಭುವು ಕುರುಕ್ಷೇತ್ರ ರಂಗದಲ್ಲಿ ನೀಡಿದ ಉಪದೇಶ ನೋಡಿ, ಅದೇ ಪ್ರಭುವು ತನ್ನ ಭಕ್ತರೊಡನೆ ಬೃಂದಾವನದಲ್ಲಿ ತೋರಿದ ಲೀಲಾ. ನೋಡಿ, ಭಗವಂತ ಹೇಗೆ ತೋರಿಸಿದಾನೆ ವೃಂದಾವನದಲ್ಲಿ ಲೀಲಾ, ಅವೆಲ್ಲ ನಮಗೆ ನೆನಪು ಬರ್ಬೇಕು. ಕೃಷ್ಣ ಅಂದ್ರೆ ಏನ್ ನೆನಪು ಬರ್ಬೇಕು? ವೃಂದಾವನದಲ್ಲಿ ಕೃಷ್ಣ ಹೇಗೆ ಯಶೋಧ ಮಾತೆ ಹತ್ರ ಅವರು ಲೀಲೆಯನ್ನ ತೋರಿಸಿದ್ರು, ಅದೇ ರೀತಿ ಗೋವುಗಳ ಜೊತೆ ಅವರು ಹೇಗೆ ಇದ್ರು ಅಲ್ವಾ. ಅದೇ ರೀತಿ ನಮ್ಮ ಇವರು ರಾಧಾರಾಣಿಯ ಜೊತೆ, ಮತ್ತೆ ಸಖಿಯರ ಜೊತೆ, ಮತ್ತೆ ಭಕ್ತರ ಜೊತೆ ನಮ್ಮ ಕೃಷ್ಣ ಯಾವ ತರ ಲೀಲೆಯನ್ನ ಮಾಡಿದ್ರು, ಅವರ ಲೀಲೆ ಎಷ್ಟೊಂದಿದೆ ಅಲ್ವಾ. ಭಕ್ತರ ಮನಸ್ಸಿನಲ್ಲಿ ಮೂಡಬೇಕು ನಮ್ಮಲ್ಲಿ. ಹೀಗೆ ವ್ಯಕ್ತಿಯು ಸರ್ವದಾ ಪ್ರಭುವಿನ ಕಾರ್ಯಗಳನ್ನ, ಲೀಲೆಗಳನ್ನ ಕುರಿತು ಚಿಂತಿಸುತ್ತಿರಬಹುದಾಗಿದೆ. ಇದು ಕೃಷ್ಣ ಪ್ರಜ್ಞೆಯ ಮನಸ್ಸಿನ ವ್ಯವಸಾಯ. ನೋಡಿ, ಇದು ವ್ಯವಸಾಯ ಅಂದ್ರೆ ಏನು ಅಂದ್ರೆ, ಕೃಷ್ಣನ ಬಗ್ಗೆ ನಮ್ಮ ಸ್ವರೂಪ ಏನು, ನಮ್ಮ ಆತ್ಮದ ಸ್ವರೂಪ ಭಗವಂತನ ಕೃಷ್ಣೇರ ಸ್ವರೂಪ ಹೈ ಅಲ್ವಾ. ಸೇವೆ, ಕೃಷ್ಣನಿಗೆ ನಾವು ಯಾವತ್ತು ಸೇವಕರಾಗಿರ್ಬೇಕು. ಆ ಸೇವೆಯ ಮಾಡ್ತಾ 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 ವ್ಯವಸಾಯಾತ್ಮಕವಾಗಿ ಭಗವಂತನ ಬಗ್ಗೆ ನಮಗೆ ಹೇಗೆ ಪ್ರೀತಿ ಮೂಡ್ಬೇಕು. ಯಾವಾಗ ಪ್ರೀತಿ ಮೂಡ್ಬೇಕು ಅಂದ್ರೆ, ನಾವು ಒಬ್ಬರನ್ನ ಈಗ ಒಂದು ಜನ ನಮ್ಗೆ ಗೊತ್ತು, ಬರೀ ಆ ಜನ ಗೊತ್ತು ಅಂದ್ರಲ್ಲ, ಅವರ ಬಗ್ಗೆ ಎಲ್ಲವನ್ನ ಮೆಲುಕು ಹಾಕಿದಾಗ ಮಾತ್ರ ಅವರ ಮೇಲೆ ಪ್ರೀತಿ. ಹೌದಲ್ಲ, ಅವ್ರು ತುಂಬಾ ಒಳ್ಳೆಯವರಿದ್ದಾರೆ, ಅವರಿಗೆ ಆ ಗುಣ ಇದೆ, ಇವು ಗುಣ ಇದೆ ಅಂತ ನಾವು ಅವರನ್ನ ಹೇಳ್ತೀವಿ. ಅದೇ ದೇವತಮ ಪರಮ ಪುರುಷನನ್ನ ಅದೇ ರೀತಿ ನಾವ್ ಏನ್ ಮಾಡ್ಬೇಕು, ಭಗವಂತನ ಲೀಲೆಯ ಬಗ್ಗೆ, ಭಗವಂತ ಏನ್ ಮಾಡಿದ್ದಾರೆ ನೋಡಿ, ನಮ್ಗೆ ಎಷ್ಟೊಂದ್ ಸಿಗ್ತದಲ್ವಾ. ಈಗ ಉದಾಹರಣೆಗೆ ನಮ್ಗೆ ಅವ್ರು ಹೇಗೆ ಮಥುರೆಯಲ್ಲಿ ಜನ್ಮ ಆಯ್ತು, ನಂತರ ವೃಂದಾವನಕ್ಕೆ ಬಂದ್ರು, ಅಲ್ಲಿ ಎಷ್ಟೋ ಜನ ರಾಕ್ಷಸರು ಅವರನ್ನ ಕೊಲ್ಲಿಕ್ಕೆ ಬರ್ತಾರೆ. ಆದ್ರೂ ಅವರಿಗೆಲ್ಲ ಅವರು ಮೋಕ್ಷವನ್ನ ಕೊಡ್ತಾರೆ. ರಾಕ್ಷಸರಿಗೆ ಅವರು ಮೋಕ್ಷ ಕೊಡ್ತಾರಲ್ವಾ. ಪೂತನಿ ಬರ್ತಾಳೆ ಅಲ್ವಾ, ಅವರ ವಿಷ ಹಾಲನ್ನ ಕೊಡ್ತಾಳೆ, ಆದ್ರೆ ತಾಯಿಯಾಗಿ ಪರಿವರ್ತನೆ ಆಗ್ತಾಳೆ. ಅವಳು ತಾಯಿಯ ಸ್ಥಾನವನ್ನ ಕೊಡ್ತಾರೆ ಅವಳು ಕೃಷ್ಣ ಅಲ್ವಾ. ಎಷ್ಟು ಲೀಲೆಗಳು. ಅದೇ ರೀತಿ ನಮ್ಮ ವೃಂದಾವನದಲ್ಲಿ ಮಗುವಾಗಿ ಗೋವುಗಳ ಜೊತೆ ಭಗವಂತ ಆಟ ಆಡ್ತಾ ಅವರ ಸ್ನೇಹಿತರ ಜೊತೆ ಬಾಯಿಂದ ಬಾಯಿಗೆ ಊಟ ಮಾಡಿಸ್ಕೊಂಡಿರ್ತಾರೆ. ಆಗ ಬ್ರಹ್ಮದೇವರು ಬರ್ತಾರೆ, ಇದು ಕೃಷ್ಣನ, ದೇವತಮ ಪರಮ ಪುರುಷನ, ಇದು ವೃಂದಾವನದಲ್ಲಿ ಆಗಿರುವಂತ ಒಂದು ಲೀಲೆ ಹೇಳಕ್ಕೆ ಇಷ್ಟಪಡ್ತೇನೆ. ಆಗ ಹೇಳ್ತಾರೆ, ಆಗ ನಮ್ಮ ಬ್ರಹ್ಮದೇವರು ಹೇಳ್ತಾರೆ, ಇವ್ರು ಕೃಷ್ಣನ ಒಂದು ಕ್ಷಣ ನೋಡಿ. ಬ್ರಹ್ಮದೇವರಿಗೆ ಕೂಡ ಮಾಯೆ ಅಂದ್ರೆ, ಬ್ರಹ್ಮದೇವರು ದೇವ್ರೆ, ಅವರಿಗೆ ನಾವು ಏನು ಹೇಳಲಿಕ್ಕಿಲ್ಲ, ಆದ್ರೆ ಒಂದು ಲೀಲೆ ನಾನು ಹೇಳ್ತಾ ಇರೋದು. ಆ ಬ್ರಹ್ಮದೇವರಿಗೆ ಹಾಗಾಗಿದೆ. ಆಗ ಕೃಷ್ಣ ನಗ್ತಾರೆ, ಏನೂ ಮಾತಾಡಲ್ಲ ಕೃಷ್ಣ ಅಲ್ವಾ. ಆದ್ರೆ ಅವ್ರು ಗೋವುಗಳನ್ನ, ಅಂದ್ರೆ ಗೋವುಗಳು ಮತ್ತೆ ಅವರ ಸ್ನೇಹಿತರನ್ನ ಕರ್ದುಕೊಂಡು ಹೋಗ್ಬಿಡ್ತಾರೆ. ಈಗ ಏನ್ ಮಾಡ್ತಾನೆ ಸಣ್ಣ ಕೃಷ್ಣ ಅಂತ, ಆದ್ರೆ ಭಗವಂತ ವಿಸ್ತರಣೆ ಮಾಡ್ಕೊಳ್ತಾರೆ.
ಒಂದು ವರ್ಷ ಆದ ನಂತರ ಅಲ್ಲಿ ಸೇಮ್ ಇರ್ತದೆ. ಆಗ ಅಡ್ಡ ಬೀಳ್ತಾನೆ ಕೃಷ್ಣ, ಯಾವಾಗ ನಾನು ನಿನ್ನನ್ನು ಅನುಮಾನಿಸಿದೆ, ಈ ಈ ಅವ್ನ್ ಕೇಳ್ತಾನೆ ಏನಂತ, ಈ ನಿನ್ನ 10ನೇ ಸ್ಕಂದದಲ್ಲಿದೆ ಇದು, ಈ ನಿನ್ನ ಮಗನನ್ನ ನೀನು ದಯವಿಟ್ಟು ಕ್ಷಮಿಸು ಅಂತ. ತಂದೆಯ ಪ್ರೀತಿ ಅಲ್ವಾ, ಅವರು ಬ್ರಹ್ಮದೇವರು ಕೇಳ್ತಾರೆ. ಅಂದ್ರೆ ಲೀಲೆಗಳು ಅಷ್ಟು, ಭಗವಂತ ಅದನ್ನ ಮನ್ನಿಸ್ತಾರೆ. ಯಾಕಂದ್ರೆ ನಿಜವಾದ ತಂದೆ ಯಾವತ್ತು ಮನ್ನಿಸ್ತಾರಲ್ವಾ ನಮ್ಗೆ, ಎಷ್ಟೊಂದ್ ಲೀಲೆ. ಆಗ ಬ್ರಹ್ಮದೇವರು ತುಂಬಾ ದುಃಖ ಪಡ್ತಾರೆ. ಅದು ಇದೆ ಈ ಮಾಸದಲ್ಲಿ ನೀವು ಓದ್ಬೋದು. 10ನೇ ಸ್ಕಂದ ನಿಮ್ಮ ಹತ್ರ ಭಾಗವತಂ ಇದ್ರೆ ಅದನ್ನ ಓದ್ಬೋದು. ಭಗವಂತನ ಲೀಲೆ ಅಂತ ಹೇಳಿದ್ದಕ್ಕೆ ಇದನ್ನ ಹೇಳ್ದೆ. 10ನೇ ಸ್ಕಂದದಲ್ಲಿ ನೀವು ನೋಡ್ಬೋದು. 14ನೇ ಅಧ್ಯಾಯ ತುಂಬಾ ಚೆನ್ನಾಗಿದೆ. 62 ಶ್ಲೋಕ ಇದೆ, ಸಂಕ್ಷಿಪ್ತವಾಗಿದೆ. ಬ್ರಹ್ಮದೇವರು ಕೃಷ್ಣನನ್ನ ಹೇಗೆ ಪ್ರಾರ್ಥಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿದೆ. ಅದೇ ರೀತಿ ನಾವು ನೋಡ್ಬೋದಲ್ಲ, ನಮ್ಮ ಇವರು ಹೇಳ್ತಾರಲ್ಲ, ನಮ್ಮ ಕುಂತಿದೇವಿ ಅಲ್ವಾ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಅಂದ್ರೆ ಯಾವಾಗ ಹೇಳ್ತಿರ್ತಾಳೆ ಅವಳು, ಹೇಗೆ ಅಂತ ಹೇಳ್ತಾಳೆ ಅಂದ್ರೆ, ನೀನ್ ಯಾವಾಗ ನನ್ ಜೊತೆಗೆ ಇರು ಕೃಷ್ಣ ಅಂದ್ರೆ, ಕುಂತಿದೇವಿ ಯಾವಾಗ್ಲೂ ಹೇಳ್ತಾಳೆ, ನೀನ್ ನನ್ಗೆ ಕಷ್ಟವನ್ನೇ ಕೊಡು, ಯಾಕಂದ್ರೆ ಕಷ್ಟ ಬಂದಾಗ ಮಾತ್ರ ನೀನ್ ನನ್ನ ನೆನಪಿಸ್ಕೊಂತೀನಿ, ಅವಾಗ ನೀನ್ ನನ್ ಜೊತೆ ಇರ್ತೀಯ ಅಂತ. ನೋಡಿ, ಶುದ್ಧ ಭಕ್ತರು ಕೃಷ್ಣನನ್ನ ಕಷ್ಟವನ್ನ ಸಹಿಸ್ಲಿಕ್ಕೆ ರೆಡಿ ಇರ್ತಾರೆ, ಕೃಷ್ಣನನ್ನ ಬಿಟ್ಟು ರೆಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಗವಂತನ ಲೀಲೆಗಳು ತುಂಬಾ ಇರ್ತವೆ. ಅದೇ ರೀತಿ ನಾವು ಪ್ರಹ್ಲಾದ್ ಮಹಾರಾಜ ಅವರನ್ನೇ ನಿಮಗೆ ಗೊತ್ತಿರ್ಬೋದು ಅಲ್ವಾ. ಹರೇ ಕೃಷ್ಣ. ಹಾಗೆ ನಾವು ತುಂಬಾ ನೋಡ್ಬೋದು ಕೃಷ್ಣನ ಲೀಲೆಯನ್ನ ಅಲ್ವಾ. ಅವ್ರು ಹೇಗೆ ಅವರು ಹೋಗ್ತಾರೆ ಅಲ್ವಾ, ನಮ್ಮ ಪುತನಿಗೆ ನೋಡಿ ತಾಯಿ ಸ್ಥಾನವನ್ನ ಕೊಡ್ತಾರೆ. ಅದೇ ರೀತಿ ನಮ್ಮ ಕುಚೇಲನಿಗೆ ಎಷ್ಟು ಅವರು ಸತ್ಕಾರ ಮಾಡ್ತಾರೆ. ಭಗವಂತ ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಅಲ್ವಾ. ಅದೇ ರೀತಿ ನಾವು ಭಗವಂತನ ಯಾವಾಗಲೂ ಒಂದು ಕ್ಷಣವಾದ್ರೂ ನಾವು ಭಗವಂತನ ಲೀಲೆಗಳನ್ನ ಯೋಚಿಸುತ್ತಾ ಭಗವಂತನಿಗೆ ಕೃತಜ್ಞರಾಗಿರೋಣ. ಇಷ್ಟು ಅವರ ಕರುಣೆ ಇಲ್ಲದೆ ನಾವು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ ಅಂತ ಕಿವಿಗೆ ಕೇಳಕ್ಕೂ ಸಾಧ್ಯ ಇಲ್ಲ ಅಲ್ವಾ. ಅವರ ಕರುಣೆ ತುಂಬಾ ಅಪಾರವಾದದ್ದು. ಭಗವಂತನ ಲೀಲೆಯನ್ನ ನಾವು ಯಾವತ್ತೂ ಸ್ಮರಣೆ ಮಾಡ್ತಾ ಹೋಗ್ಬೇಕು ಅಲ್ವಾ. ಭಗವಂತ ಎಲ್ಲರನ್ನ ಒಂದೇ ಸಮಾನದಲ್ಲಿ ಪ್ರೀತಿ ಮಾಡ್ತಾರೆ ಅಲ್ವಾ. ಹರೇ ಕೃಷ್ಣ. ಸಮಯ ಜಾಸ್ತಿ ಆಯ್ತು, ಕ್ಷಮಿಸಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂದು ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಂತಹ ನಿಮ್ಮೆಲ್ಲರಿಗೂ ಭಕ್ತಾದಿಗಳಿಗೂ ಜೈ. ಹರೇ ಕೃಷ್ಣ. ಕ್ಷಮಿಸಿ, ಸಮಯ ಆಯ್ತು. ವಿನಾಯಕ ಪ್ರಭು ಹಾಕಿದ್ರಾ? ಇಲ್ಲ ಮಾತಾಜಿ, ಅಂದ್ರೆ ಇವತ್ತು ಜನ ಕಡಿಮೆ ಇದಾರಲ್ಲ ಮಾತಾಜಿ, ಉಳಿದವರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹಾಕ್ಲಿಲ್ಲ ಮಾತಾಜಿ. ನೀವು ಹಾಕಿ ಅಂದ್ರೆ ಹಾಕ್ತೀನಿ ಮಾತಾಜಿ. ಹಾಕ್ಬಿಡ್ರಿ ಪ್ರಭುಜಿ, ಇರ್ಲಿ. ಅವರು ಮತ್ತೆ ಮುಂದಕ್ಕೆ ಪಾಪ ಅವ್ರು ಹೇಳಿದ್ರಲ್ಲ, ಚಳ್ಳಕೆರೆ ಮಾತಾಜಿ ಅವ್ರು ಹೇಳಿದ್ರಲ್ಲ ಲೇಟ್ ಆಗಿ ಬರ್ತೀವಿ ಅಂತ, ಅವರಿಗೇನೋ ಇದಿತ್ತಂತ. ತೊಂದ್ರೆ ಇಲ್ಲ, ನೀವು ಹಾಕಿ ಪ್ರಭುಜಿ. ಮತ್ತೆ ಅವರಿಗೆ ಹೇಳೋಣ, ನಾಗವೇಣಿ ಮಾತಾಜಿ ಅವರಿಗೆ ಹೇಳೋಣ. ಹಾ ಮಾತಾಜಿ, ಒಂದೇ ಒಂದು ನಿಮಿಷ ಮಾತಾಜಿ, ಹಾಕ್ತೇನೆ ಹಾಗಿದ್ರೆ. ಓದಿ, ನೀವು ಕೂಡ ದಯವಿಟ್ಟು ಓದಿ. ಅಂದ್ರೆ ಇದು ಹೇಳ್ತಾರೆ ತುಂಬಾ ಕಷ್ಟ ಅಂತ. ಅಂದ್ರೆ ಕಷ್ಟ ಅಂತಂದ್ರೆ ನಾವು ನಮ್ಮ ಬುದ್ಧಿಶಕ್ತಿಗೆ ತುಂಬಾ ಓದ್ಬೇಕು ಅಂತ, ಮೂರು ಸಲ ಓದ್ಬೇಕು ಅಂತ ಹೇಳ್ತಾರೆ ಈ ಪುಸ್ತಕವನ್ನ. ದಯವಿಟ್ಟು ನೀವು ಓದಿ, ನಾನು ಕೂಡ ಓದ್ತೀನಿ. ಏನಾದ್ರೆ ತಪ್ಪಿದ್ರೆ ಕ್ಷಮಿಸಿ, ಮತ್ತೆ ಏನಾದ್ರೆ ಪ್ರಶ್ನೆ ಇದ್ರೆ ಕೂಡ ಕೇಳ್ಬೋದು. ಹರೇ ಕೃಷ್ಣ. ಕ್ಲಾಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಣಾಮಗಳು. ಧನ್ಯವಾದ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದೀನಿ ಮಾತಾಜಿ. ಹಾಕಿದ್ರಾ? ಎಲ್ಲ ಹಾಕ್ತೀರಾ ಅಟೆಂಡೆನ್ಸ್? ವಿನಾಯಕ್ ಪ್ರಭು. ಹಾ ಮಾತಾಜಿ, ನಿಮ್ಮದು ಹಾಕ್ತೇನೆ ಮಾತಾಜಿ. ನಾನು ಸುಜಾತ ಮಾತಾಜಿ ಅಲ್ವಾ? ಹೌದು ಪ್ರಭು. ಹಾಕ್ತೇನೆ ಮಾತಾಜಿ, ನಾನು ಹಾಕ್ತೇನೆ ಮಾತಾಜಿ. ಶಿವಪ್ರಾಣ ಮಾತಾಜಿ ಏನಾದ್ರೆ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನಿಲ್ಲ, ಚೆನ್ನಾಗ್ ಕ್ಲಾಸ್ ಇತ್ತು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಕ್ಲಾಸ್ ಇದಲ್ಲ ಮಾತಾಜಿ, ಬಿಡಿ ನಿಮ್ಮಷ್ಟಿಲ್ಲ. ಕೃಷ್ಣ ಅಲ್ಲ, ನಾನು ಹೇಳೋದು ಏನಾದ್ರೆ ಒಂದು ಕ್ಲಾಸ್ ಬಗ್ಗೆ ಅಥವಾ ಏನಾದ್ರೂ ಇನ್ನೂ ಗೊತ್ತಿದ್ರೆ ನೀವು ಕೂಡ ಶೇರ್ ಮಾಡ್ಬೋದು ಅಂತ ಮಾತಾಜಿ. ಯಾರಾದ್ರೆ ಗೊತ್ತಿದ್ರು ಸಹ ಶೇರ್ ಮಾಡ್ಬೋದು. ನಾವು ಕಲಿಬೇಕು, ನೀವು ಕಲಿಬೇಕು, ಅಳವಡಿಸ್ಕೊಳ್ಬೇಕು, ಮತ್ತೆ ಮುಂದೆ ಹೋಗ್ಬೇಕು, ಆತರ ಅಷ್ಟೇ. ಅದಕ್ಕೆ ಕೇಳಿದೆ ಮಾತಾಜಿ.
ಹರೇ ಇಲ್ಲ ಕೃಷ್ಣ. ಮಾತಾಜಿ, ನೀವೇ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದೀರಾ ಮಾತಾಜಿ, ಇನ್ನು ಏನ್ ಹೇಳೋದ್ ಬಿಟ್ಟಿಲ್ಲ ಮಾತಾಜಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇರ್ತದೆ ಮಾತಾಜಿ, ಇರ್ತದೆ. ಹರೇ ಕೃಷ್ಣ, ಧನ್ಯವಾದ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಎಸ್ ಮಾತಾಜಿ, ಹೇಳಿ. ಎಕ್ಸಿಟ್ ಆಗ್ಬೋದಾ ಮಾತಾಜಿ? ಖಂಡಿತ ಖಂಡಿತ ಮಾತಾಜಿ. ಅಟೆಂಡೆನ್ಸ್ ಹಾಕಿದವರು ಎಕ್ಸಿಟ್ ಆಗ್ಬೋದು ಮಾತಾಜಿ, ಖಂಡಿತ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ನೆಕ್ಸ್ಟ್ ಬರಿಸ್ತಲ್ವಾ ಮಾತಾಜಿ ನೆಕ್ಸ್ಟ್ ಕ್ಲಾಸ್? ಎಸ್ ಮಾತಾಜಿ. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಬುಧವಾರ. ಎಸ್ ಮಾತಾಜಿ, ಹಾಗೆ ಮಾಡುವ. ಈಗ ಇಲ್ಲೇ ಬಂದು ಕುತ್ಕೊಳ್ತೇನೆ, ನೆಟ್ವರ್ಕ್ ಸಿಗ್ತದೆ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಧನ್ಯವಾದ ಧನ್ಯವಾದ. ಎಲ್ಲರದು ಅಟೆಂಡೆನ್ಸ್ ಆಗಿದ್ರೆ ನಾ ಹೆಣ್ಣು ಮಾಡ್ತೇನೆ. ಹೇಳಿ ನೀವು. ಹರೇ ಕೃಷ್ಣ. ಹಾಕಿದ್ರಾ ಎಲ್ಲಾರು? ಹರೇ ಕೃಷ್ಣ. ಎಂಡ್ ಮಾಡ್ಲಾ? ಮಾತಾಜಿ ಒಂದ್ ನಿಮಿಷ ಮಾತಾಜಿ. ಆಯ್ತಾಯ್ತು. ಹಾಕಿ ಹಾಕಿ ಮಾತಾಜಿ, ಹಾಕಿ ಹಾಕಿ. ಎಲ್ಲ ಹಾಕಿದ ನಂತರ ಹೇಳಿ ದಯವಿಟ್ಟು ಹೆಣ್ ಮಾಡುವ. ನೀವು ಟೆಂಪಲ್ ಆಗಿ ಕುಂತೀರಾ ಮಾತಾಜಿ? ಯಾಕೆ ಮಾತಾಜಿ, ಟೆಂಪಲ್ ಅಲ್ಲಿ ಬನ್ನಿ, ಟೆಂಪಲ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಾರ ವಾರ ಅಲ್ಲೇ ಕೂಡ್ರಿ ಮಾತಾಜಿ ಸುಮ್ನೆ. ಆಯ್ತು ಮಾತಾಜಿ, ಆಯ್ತು ಆಯ್ತು, ಹಾಗೆ ಮಾಡ್ತೀನಿ. ಪ್ರಭು ಅವರಿಗೆ ಕ್ಲಾಸ್ ಇದ್ರೆ ಒಂದೊಂದ್ ದಿನ ಅದಕ್ಕೆ. ಇದು ಪ್ರಭು room. ಹಾ. ಇಲ್ಲ ಮಾತಾಜಿ, ಅಲ್ಲಿ ನಿಮ್ಗ ಪ್ರಾಬ್ಲಮ್ ಆಗುತ್ತಲ್ಲ ನಿಮ್ ಮನ್ಯಾಗ. ಸತ್ಯವಾಗಿ ಮಾತಾಜಿ, ಖಂಡಿತ. ಇಲ್ಲೇ ಕೇಳ್ಕೊಳ್ತೀನಿ ಪ್ರಭು ಹತ್ರ. ಹೇಳಿ ಮಾತಾಜಿ. ಇಲ್ಲಂದ್ರೆ ಒಂದ್ ರೂಮ್ನ್ಯಾಗ ಕೂಡ್ರಿ ಮಾತಾಜಿ. ಆಯ್ತು ಆಯ್ತು, ಹಾಗೆ ಮಾಡಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹೇಳಿ ಮಾತಾಜಿ. ಪ್ರಭು ಅಲ್ಲಿ ನೆಟ್ವರ್ಕ್ ಇರಲ್ಲ ಪ್ರಭು, ಎಲ್ಲಾರ್ಗ ಹೇಳಕತ್ತಾರ ಪ್ರಭು ಅಂತ ಹೇಳ್ರಿ. ಏನಂತಾರೋ ಗೊತ್ತಾಗ್ತದೆ. ಎಸ್ ಮಾತಾಜಿ, ಹೇಳ್ತೇನೆ. ಹರೇ ಕೃಷ್ಣ. ಪ್ರಮಾಣಗಳು ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಆಗ್ತಾ ಎಲ್ರದ್ದು? 7 ಜನ ಇದ್ದಾರೆ, 6 ಜನ. ಓಕೆ. ವಿನಾಯಕ್ ಪ್ರಭು ನಿಮ್ಮದಾಯ್ತಾ? ಕಮಲಾಕ್ಷಿ ಮಾತಾಜಿ? ಮಾತಾಜಿ ನಂದಾಯ್ತು ಮಾತಾಜಿ. ಕಾಮಾಕ್ಷಿ ಮಾತಾಜಿ ಆಯ್ತು ಮಾತಾಜಿ. ಓಕೆ. ನೆಕ್ಸ್ಟ್ ಇನ್ಯಾವರದು? ಮುದ್ದುಮಣಿ ಮಾತಾಜಿ ಅವರದು ಆಯ್ತಾ? ಇದು ಸಖಿರುಣಾದ, ಇದೇನ್ ಹೆಸರು? ಸಖಿರುಂದ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಬೋಲ್. ಸಖಿರುಂದ ದೇವಿ ನಂಗೆ ಹೇಳಕ್ಕೆ ಬರ್ಲಿಲ್ಲ. ಸಖಿರುಂದ ಮಾತಾಜಿ. ಓಕೆ. ಮಾತಾಜಿ ಅವ್ರು ವಿನಯ್ ಪ್ರಭಾ ಹಾಕ್ತಾರ ಮಾತಾಜಿ, ನಮ್ದು ಹಾಕ್ಲಿಕ್ಕೆ ಬರಲ್ಲ. ಓಕೆ ಮಾತಾಜಿ. ಧನ್ಯವಾದ. ಆಯ್ತು ಆಯ್ತು ಆಯ್ತು. ಗೀತಾ ಮಾತಾಜಿ ಆಯ್ತಾ? ಗೀತಾ ಕೊಟ್ಟೂರ್ ಮಾತಾಜಿ, ಅಲಾದಿನಿ ಮಾತಾಜಿ ಆಯ್ತಾ? ಮಾತಾಜಿ ಹಾಕಿದ್ದೀನಿ ಮಾತಾಜಿ. ಆಯ್ತಾ? ಓಕೆ. ಮುದ್ದುಮಣಿ ಮಾತಾಜಿದ್ ಆಯ್ತಾ? ಎಂಡ್ ಮಾಡ್ಲಾ? ಸಮಯ ಎಂಡ್ ಮಾಡಿ ಮಾತಾಜಿ. ಮಾಡ್ಲಾ? ಓಕೆ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ.